ಪುರಸ್ಕೃತರು ಹಾಗೆಯೇ ಸುಮಾರು 200 ಮಕ್ಕಳು 90 ಅಬೌವ್ ಪಡೆದಂಥ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಅಂದರೆ ನಮ್ಮೂರ ಹೆಮ್ಮೆ ಪುರಸ್ಕಾರ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ದಿಕ್ಸೂಚಿ ಭಾಷಣ ಮಾಡಲಿಕ್ಕಿದ್ದಾರೆ. ನಮ್ಮೊಂದಿಗೆ ಈಗಾಗಲೇ ಅವರ ಬಗ್ಗೆ ನಾನು ಅವರ ವೈಯಕ್ತಿಕ ಪರಿಚಯವನ್ನು ಸಣ್ಣ ಮಟ್ಟಿಗೆ ಹೇಳಿದ್ದೇನೆ. ಮತ್ತು ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಇದೆ, ಅದರಲ್ಲಿ ಅವರ ಸಂಪೂರ್ಣವಾದ ವ್ಯಕ್ತಿ ಪರಿಚಯವನ್ನು ನಿಮ್ಮ ಮುಂದೆ ಇಡ್ತೇವೆ ಅಂತ ಹೇಳಿಕೊಳ್ತಾ, ನಾವೆಲ್ಲರೂ ಭಾಳ ಅಚ್ಚುಕಟ್ಟಾಗಿ ದೂರ ಕುಳಿತುಕೊಂಡಿದ್ದೀರಿ. ಆದಷ್ಟು ಮಾಸ್ಕ್ಗಳನ್ನು ಎಲ್ಲರೂ ಕಡ್ಡಾಯವಾಗಿ ಧರಿಸಿಕೊಂಡು ಸಾಮಾಜಿಕ ಅಂತರದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ಈಗ ದಿಕ್ಸೂಚಿ ಭಾಷಣಕ್ಕಾಗಿ ಶ್ರೀಯುತ ಸತೀಶ್ ಭಟ್ ಬಿಲ್ನಳೆ ಅವರನ್ನು ಇಲ್ಲಿ ಬರಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಸರ್ ಒಂದು ನಿಮಿಷ, ಇವತ್ತು ಉದ್ಘಾಟಕರಾಗಿ ನಮ್ಮೊಂದಿಗೆ ಬಂದಿದ್ದಾರೆ ಅನುಷ್. ನಿಮಗೆಲ್ಲ ಗೊತ್ತಿದ್ದ ಹಾಗೆ ರಾಜ್ಯ ಮಟ್ಟದಲ್ಲಿ 625 ಅಂಕದಲ್ಲಿ 625 ಅಂಕಗಳನ್ನು ಪಡೆದು ರ್ಯಾಂಕ್ ಗಳಿಸಿದಂಥ ಒಬ್ಬ ಪ್ರತಿಭಾನ್ವಿತ ಹುಡುಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅನುಷ್ ಈಗಾಗಲೇ ಬಂದಿದ್ದಾನೆ. ಅವನಿಗೆ ಈ ಸಂದರ್ಭದಲ್ಲಿ ಇರುವಿಕೆಯನ್ನು ಗುರುತಿಸಿಕೊಂಡು ಮತ್ತೊಬ್ಬರು ಉದ್ಘಾಟಕರು ಯಾಕೋಬ್, ತಮಗೆಲ್ಲ ಗೊತ್ತಿದ್ದ ಹಾಗೆ ರಾಷ್ಟ್ರ ಪ್ರಶಸ್ತಿ ವಿಜೇತರು, ಬಹಳ ಒಳ್ಳೆಯ ಅಧ್ಯಾಪಕರು, ಕ್ರಿಯಾಶೀಲ ಅಧ್ಯಾಪಕರು, ಅವರು ಕೂಡ ಈ ಕಾರ್ಯಕ್ರಮದ ಉದ್ಘಾಟಕರು. ಅವರ ಇರುವಿಕೆಯನ್ನು ಗುರುತಿಸಿಕೊಂಡು ಮಂಗಳೂರು ತಾಲೂಕು ಪಂಚಾಯತ್ನ ಅಧ್ಯಕ್ಷರು ಮಾನ್ಯ ಮೊಹಮ್ಮದ್ ಮೋಹನೂರ್ ಅವರು ಕೂಡ ಇದ್ದಾರೆ. ಹಾಗೂ ಎಲ್ಲ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಹಾಗೆ ಇಲ್ಲಿ ಬಂದಿರುವಂಥ ಪೋಷಕ ವೃಂದ, ವಿದ್ಯಾರ್ಥಿಗಳು ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಂಡು ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭಗೊಳಿಸ್ತಾ ಇದ್ದೇವೆ. ದಿಕ್ಸೂಚಿ ಭಾಷಣಕ್ಕಾಗಿ ತಮ್ಮೆಲ್ಲರ ಕರತಾಳದೊಂದಿಗೆ ಚಪ್ಪಾಳೆಯೊಂದಿಗೆ ಶ್ರೀ ಸತೀಶ್ ಭಟ್ ಬಿಲ್ನಳೆ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವತ್ತು ಇಲ್ಲಿರುವ ಈ ಫೌಂಡೇಶನ್ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದೆ. ಆ ಎಲ್ಲ ಸಂಘಟಕರಿಗೆ ನಾನು ವಿಶೇಷವಾದ ಆಭಾರ ಮನ್ನಣೆಯನ್ನು ಹೇಳ್ತಾ, ಒಂದು 3 ವಿಷಯದಲ್ಲಿ ನನಗೆ ಮಾತಾಡಬೇಕು ಅಂತ ತುಂಬ ಆಸಕ್ತಿಯ ವಿಷಯ ನಂದು. 3 ವಿಷಯ. ಮೊದಲು ನಾನು ಒಂದು ಕಥೆಯಿಂದ ಆರಂಭಿಸ್ತೇನೆ. ನೀವು ಚೀನಾದ ಮಹಾಗೋಡೆ ಅಂತ ಕೇಳಿದ್ದೀರಿ, ದ ಗ್ರೇಟ್ ವಾಲ್ ಆಫ್ ಚೈನಾ ಅಂತ. ನೀವು ಗೂಗಲಲ್ಲಿ ಹುಡುಕಿದರೆ ಸಿಗ್ತದೆ. ಅದು 7ನೇ ಶತಮಾನದಲ್ಲಿ ಕಟ್ಟಲಿಕ್ಕೆ ಆರಂಭ ಮಾಡಿದರು. ಉತ್ತರ ಚೀನಾದಿಂದ ಆರಂಭಿಸಿದರು. ಅದರ ದೂರದ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಒಟ್ಟು ಲೆಂತ್ ಅದರದ್ದು ಸಾಮಾನ್ಯ 8,000 ಕಿಲೋಮೀಟರ್. 8,000 ಕಿಲೋಮೀಟರ್ ಅಷ್ಟು ಉದ್ದದ ಗೋಡೆಯನ್ನು ಕಟ್ಟಿದ್ರು ಅವರು. ಯಾಕೆ ಕಟ್ಟಿದ್ರು ಅಂದರೆ, ತನ್ನ ದೇಶವನ್ನು ಯಾರು ಆಕ್ರಮಿಸಬಾರ್ದು, ಅಭೇದ್ಯವಾಗಿ ಬೆಳಿಬೇಕು ನಾವು ಅಂತ. ಅದು ಕಟ್ಟಿಯೆಲ್ಲ ಆದಮೇಲೆ ಅವ್ರು ಅಂದ್ಕೊಂಡ್ರು ನಾವಿನ್ನು ಸುರಕ್ಷಿತ, ಅತ್ಯಂತ ಸೇಫ್ ಅಂತ ಅಂದ್ಕೊಂಡ್ರು. ಆದರೆ ಇತಿಹಾಸ ಹೇಳ್ತದೆ, ಚೀನಾ ಆಮೇಲೆ 2 ಸಲ ಸೋತೋಯ್ತು. 2 ಸಲ ಸೋತೋಯ್ತು. ಅತ್ಯಂತ ಚಿಕ್ಕ ರಾಷ್ಟ್ರವಾದಂಥ ಜಪಾನ್ 1905ನೇ ಇಸ್ವಿಯಲ್ಲಿ ಚೀನಾವನ್ನು ಸೋಲಿಸಿಬಿಟ್ಟಿತು. ಹಾಗೆ ಗೋಡೆ ಏನಾಯಿತು, ದ ಗ್ರೇಟ್ ಆಫ್ ವಾಲ್ ಆಫ್ ಚೈನಾ ಏನಾಯಿತು, ಎಲ್ಲಿಗೋಯ್ತು ಅಂತ ಕೇಳಿದರು. ನೀವು ಹೇಗೆ ನುಗ್ಗಿದ್ರಿ, ಹೇಗೆ ಅಟ್ಯಾಕ್ ಮಾಡಿದ್ರಿ ಅಂತ ಕೇಳಿದಾಗ ಅಲ್ಲಿ ಸಿಕ್ಕಿದಂಥ ಉತ್ತರ ಏನಂದರೆ, ಭಾರಿ ಸುಲಭ. ಅಲ್ಲಿಯ ಸೈನಿಕರಿಗೆ ಲಂಚ ಕೊಟ್ಟೆವು, ಜನರಿಗೆ ಲಂಚ ಕೊಟ್ಟೆವು, ಅವರನ್ನು ಭ್ರಷ್ಟರನ್ನಾಗಿ ಮಾಡಿದೆವು, ಸುಲಭದಲ್ಲಿ ಒಳಗೆ ನುಗ್ಗಿದೆವು ಅಂತ. ಎಲ್ಲ ಇಷ್ಟೇ ವಿಷಯ. ಒಂದು ದೇಶವನ್ನು ಕಟ್ಟಬೇಕು ಅಂತಾದರೆ ಕಲ್ಲಲ್ಲಿ ಕಟ್ಟಲಿಕ್ಕಾಗೋದಿಲ್ಲ. ಒಂದು ದೇಶವನ್ನು ಕಟ್ಟಬೇಕು ಅಂತಾದರೆ ಗೋಡೆಯಲ್ಲಿ ಕಟ್ಟಲಿಕ್ಕಾಗೋದಿಲ್ಲ. ಒಂದು ದೇಶವನ್ನು ಕಟ್ಟಬೇಕು ಅಂತಾದರೆ ಮೌಲ್ಯಗಳಲ್ಲಿ ಕಟ್ಟಲಿಕ್ಕಾಗ್ತದೆ. ಅದಕ್ಕೆ ಒಂದು ಜಪಾನಿ ಗಾದೆ ಇದೆ, ನಿನ್ನಲ್ಲಿ 1 ವರ್ಷದ ಯೋಜನೆ ಇದೆ ಅಂತಾದರೆ ನೀನು ಭತ್ತವನ್ನು ನಡು, ಭತ್ತದ ಕೃಷಿ ಮಾಡು, 1 ವರ್ಷದ ವಿಷನ್ ಅಂತ ಕರೀತಾರೆ ಅದನ್ನು. 25 ವರ್ಷದ ಯೋಜನೆ ಇದ್ದರೆ ಒಂದು ಮರಗಿಡವನ್ನು ನೆಟ್ಟು ಅದನ್ನು ಬೆಳೆಸಿ ಪೋಷಿಸು, ಕೃಷಿ ಮಾಡು ಅಂತ. 100 ವರ್ಷದ ಯೋಜನೆ ಇದೆ ಅಂತಾದರೆ ಶಿಕ್ಷಣವನ್ನು ಕೊಡು, ಎಜುಕೇಟ್ ಎ ಚೈಲ್ಡ್ ಅಂತ ಹೇಳ್ತದೆ. ಅಂದರೆ ಒಂದು ಶಿಕ್ಷಣಕ್ಕೆ 100 ವರ್ಷದ ಯೋಜನೆ ಇದೆ. ಇವತ್ತು ನಾವು ಏನು ಅನುಭವಿಸ್ತೇವೋ ಅದು 100 ವರ್ಷದ ಹಿಂದೆ ಕೊಟ್ಟಂಥ, ನಮ್ಮ ಹಿರಿಯರು ಕೊಟ್ಟಂಥ ಶಿಕ್ಷಣವನ್ನು ನಾವು ಇವತ್ತು ಎಂಜಾಯ್ ಮಾಡಿದ್ದೇವೆ. ಅದಕ್ಕೋಸ್ಕರ ಇವತ್ತು ಎಲ್ಲ ರಾಷ್ಟ್ರಗಳು 100% ಪ್ರಗತಿ ಸಾಧಿಸಿದಂಥ 100% ಅಕ್ಷರಸ್ಥ ರಾಷ್ಟ್ರಗಳು ಹೇಳ್ತವೆ. ಪ್ರೆಸಿಡೆಂಟ್ ಇಲೆಕ್ಟ್ ಆದ ಕೂಡಲೇ ಹೇಳ್ತಾರೆ, ನೀವು ಸ್ಪೀಚಲ್ಲಿ ಕೇಳಿರ್ಬೋದು, ವಿ ಎಂಪವರ್ ಎಜುಕೇಷನ್ ಅಂತ. ಐ ರಿಪೀಟ್, ವಿ ಎಂಪವರ್ ಎಜುಕೇಷನ್ ಅಂತ. ಎಜುಕೇಷನನ್ನು ಎಂಪವರ್ ಮಾಡ್ತೇವೆ ಅಂತ ಘಂಟಾಘೋಷವಾಗಿ ಹೇಳಿಬಿಡ್ತಾರೆ. ಅದಕ್ಕೆ ಒಂದು ದೇಶ ಬೆಳಿಬೇಕು ಅಂತಾದರೆ ಅಲ್ಲಿಯ ಥಿಂಕಿಂಗ್, ಶಿಕ್ಷಕರು ಹೇಗಿರ್ತಾರೋ ಅವರ ಥಿಂಕಿಂಗ್ ಹೇಗಿರ್ತದೋ ಅದೇ ರೀತಿ ದೇಶ ಇರ್ತದೆ. ಅದಕ್ಕೆ ಅಬ್ದುಲ್ ಕಲಾಂ ಹೇಳ್ತಾರೆ, ನೋ ನೇಷನ್ ಕ್ಯಾನ್ ಗೋ ಅಬೌವ್ ದ ಲೆವೆಲ್ ಆಫ್ ಟೀಚರ್ಸ್,
ನೋ ನೇಷನ್ ಕ್ಯಾನ್ ಗೋ ಅಬೌವ್ ದ ಲೆವೆಲ್ ಆಫ್ ಟೀಚರ್ಸ್. ಒಂದು ದೇಶ ಟೀಚರ್ಸ್ಗಳ ಥಿಂಕಿಂಗಿಂದ ಮೇಲೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಇವತ್ತು ಶಿಕ್ಷಕರು, ಇವತ್ತು ಜಿಲ್ಲಾ ಮಟ್ಟದ ಶಿಕ್ಷಕರು ಇವತ್ತು ಪ್ರಶಸ್ತಿಯನ್ನು ಪಡೆದು ಇಲ್ಲಿ ಆಯ್ಕೆಯಾಗಿದ್ದೀರಿ, ಇಲ್ಲಿ ಇವತ್ತು ಸನ್ಮಾನಗೊಳ್ಳಿಕ್ಕಿದ್ದೀರಿ. ರಾಷ್ಟ್ರ ಮಟ್ಟದ ಶಿಕ್ಷಕರು ಇವತ್ತು ಯಾಕೂಬ್ ಸರ್ ಬಂದಿದ್ದಾರೆ. ದಯವಿಟ್ಟು ನೀವು ಅವರ ಶಾಲೆಗೊಮ್ಮೆ ಹೋಗಬೇಕು. ಬೆಳ್ತಂಗಡಿ ತಾಲೂಕಿನ ಒಂದು ಚಿಕ್ಕ ಪುಟ್ಟ ಗ್ರಾಮ, ಅದಕ್ಕೆ ಕೊಯ್ಯೂರು ಅಂತ ಚಿಕ್ಕ ಗ್ರಾಮ ಇದೆ, ಅಲ್ಲಿ ಒಮ್ಮೆ ಹೋಗಬೇಕು. ಅದ್ಭುತವಾದಂಥ ಮ್ಯಾಥಮೆಟಿಕ್ಸ್ ಲ್ಯಾಬನ್ನು ಅವರು ಮಾಡಿದ್ದಾರೆ. ಹೋಗಬೇಕಾದ್ರೆ ನನ್ನ ವಿನಂತಿ ಇದೆ, ಬರೇ ಹೋಗಿ ಕಾರ್ ನಿಲ್ಲಿಸಿ ಸೆಲ್ಫಿ ತೆಗೆದು ಐ ವಿಸಿಟೆಡ್ ಯಾಕೂಬ್ ಕೊಯ್ಯೂರ್ಸ್ ಮ್ಯಾಥಮೆಟಿಕಲ್ ಲ್ಯಾಬೊರೇಟರಿ ಅಂತ ಆದರೆ ದಯವಿಟ್ಟು ಹೋಗಬೇಡಿ. ಅರ್ಧ ದಿವಸ ಅಲ್ವಾ ಸರ್, ಅರ್ಧ ದಿವಸ ಫ್ರೀ ಮಾಡಿದರೆ ಹೋಗಿ. ಇವತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕಲಿಯುವಂಥ ಬೇಸಿಕ್ ಮ್ಯಾಥಮೆಟಿಕ್ಸನ್ನು ಅವರಲ್ಲಿ ಅಳವಡಿಸಿಕೊಂಡು ಅರ್ಹವಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ. ಶಿಕ್ಷಣಕ್ಕೆ ಎರಡು ಸವಾಲಿದೆ ಒಟ್ಟು. ಒಂದು ಏನಂದರೆ ಜ್ಞಾನದ ಪ್ರಸಾರ, ಜ್ಞಾನವನ್ನು ಪ್ರಸಾರ ಮಾಡೋದು, ಅಲ್ಲಲ್ಲಿ ಶಾಲೆಗಳನ್ನು ಮಾಡೋದು, ಪ್ರಸಾರ ಮಾಡೋದು. ಇನ್ನೊಂದು ಜ್ಞಾನದ ಉನ್ನತೀಕರಣ, ಸಿಮಿಲೇಷನ್ ಆಫ್ ನಾಲೆಜ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಯಾಕೂಬ್ ಸರ್ ಒಂದನ್ನು ಮಾಡಿ ಆ ಎರಡನೇ ಹಂತವನ್ನು ತಲುಪಿದ್ದಾರೆ, ಸಿಮಿಲೇಷನ್ ಆಫ್ ನಾಲೆಜ್. ಅಂದರೆ ಜ್ಞಾನವನ್ನು ಹೇಗೆ ಅಭಿವೃದ್ಧಿಪಡಿಸುವುದು, ಜ್ಞಾನವನ್ನು ಹೇಗೆ ಅದನ್ನು ಉನ್ನತ ರೀತಿಯಲ್ಲಿ ಬೋಧಿಸುವುದು, ಹೇಗೆ ಮಾಡೆಲ್ಗಳ ಮೂಲಕ ಬೋಧಿಸುವುದು, ಇದನ್ನು ಈ ರೀತಿಯ ಒಂದು ಚಿಂತನೆ ಇಟ್ಟುಕೊಂಡು ಇವತ್ತು ಯಾಕೂಬ್ ಸರ್ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಇವತ್ತು ವಿದ್ಯಾರ್ಥಿಗಳೇ, ನಿಮಗೆ ದೊಡ್ಡ ಅದೃಷ್ಟ ಇದೆ, ಅವರಿಂದ ನೀವು ಈ ಸನ್ಮಾನವನ್ನು ಸ್ವೀಕರಿಸ್ತೀರಿ. ಇದಕ್ಕಿಂತ ದೊಡ್ಡ ಪ್ರಶಸ್ತಿ ನಿಮಗೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಇವತ್ತು ಎಲ್ಲರೂ ಶಿಕ್ಷಣ ಪಡಿತಾರೆ, ಆದರೆ ಶಿಕ್ಷಕರು ಥಿಂಕ್ ಮಾಡಬೇಕು, ನಾವೆಲ್ಲ ಒಟ್ಟು ಸೇರಿ ನಮ್ಮ ವಿದ್ಯಾರ್ಥಿಗಳು ಎಲ್ಲಿರಬೇಕು, ನಮ್ಮ ವಿದ್ಯಾರ್ಥಿಗಳು ನಮ್ಮ ನೆಕ್ಸ್ಟ್ ಜನ್ರೇಷನ್ ಎಲ್ಲಿರಬೇಕು, ನಾವು ಏನು ಪಾಠ ಮಾಡಬೇಕು, ಏನಿವತ್ತು ಮ್ಯಾಥ್ಸ್ ಪಾಠ ಮಾಡಬೇಕಾ, ಸೈನ್ಸ್ ಪಾಠ ಮಾಡಬೇಕಾ, ಇಂಗ್ಲೀಷ್ ಪಾಠ ಮಾಡಬೇಕಾ, ಹಿಂದಿ ಟೀಚ್ ಮಾಡಬೇಕಾ, ಅಥವಾ 100% ಪ್ರಯತ್ನ ಮಾಡಬೇಕಾ ಅಂತ ಎಲ್ಲ ನಮ್ಮ ಹತ್ರ ಕ್ವಶನ್ ಇದೆ. ಇದಕ್ಕೆ 21st ಸೆಂಚುರಿಯಲ್ಲಿ ಎಜುಕೇಷನ್ನ ವ್ಯೂ ಏನು ಅಂತ ಹೇಳಿ ಒಬ್ಬರು ಯುವಾನ್ ಹರಾರಿ ಅಂತ ಹೇಳಿ ಅದ್ಭುತವಾದ ಒಂದು ಪುಸ್ತಕ ಬರೆದಿದ್ದಾರೆ. ನೀವು ದಯವಿಟ್ಟು ಓದಬೇಕು. ಇದರ ಗೂಗಲಲ್ಲಾದರೂ 1 ಗಂಟೆ ಭಾಷಣ ಇದೆ, ನೀವು ಕೇಳಬೇಕು. ಯುವಾನ್ ಹರಾರಿ ಅಂತ ಹೆಸರು. ಅವರ ಪುಸ್ತಕ ಇದೆ, ಸೇಪಿಯನ್ಸ್, ಹೋಮೋ ಸೇಪಿಯನ್ಸ್ ಅಂತ ಪುಸ್ತಕ ಇದೆ. ಅದರಲ್ಲಿ ಚಿಂತನೆಯನ್ನು ಕೊಡ್ತಾರೆ 21ನೇ ಶತಮಾನದಲ್ಲಿ ಶಿಕ್ಷಣ ಹೇಗಿರಬೇಕು ಅಂತ. ಇವತ್ತು ತುಂಬ ಶಿಕ್ಷಕರೇ ಇರುವ ಕಾರಣ ಇದನ್ನೊಂದು 5 ನಿಮಿಷದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದಿನ ಭವಿಷ್ಯ ಹೇಗಿದೆ ಮತ್ತು ಇವತ್ತು ಶಿಕ್ಷಣ ಹೇಗಿದೆ ಅಂತ ಅವರು ಒಂದೇ ಪಾಯಿಂಟಲ್ಲಿ ಹೇಳ್ತಾರೆ. ಶಿಕ್ಷಣ ಏನು ಮಾಡಬೇಕು ವಿದ್ಯಾರ್ಥಿಗಳಿಗೆ ಅಂತ ಹೇಳಿದರೆ, ಗಣಿತ, ವಿಜ್ಞಾನ ಆ ಎಲ್ಲ ಸಬ್ಜೆಕ್ಟಿಂದ ಬಿಟ್ಟು ಏನು ಕಲಿಸ್ಬೇಕಂದ್ರೆ ಥಿಂಕ್ ಯುವರ್ ಸೆಲ್ಫ್ ಅಂತ ಒಂದೇ ವರ್ಡ್ ಕೊಡ್ತಾರೆ. ಹೇಳಿದರೆ ಭಾರಿ ಏನೋ ಮಾತಾಡ್ತಾರೆ ಅಂತ ಕಾಣ್ತದೆ. ಥಿಂಕ್ ಯುವರ್ ಸೆಲ್ಫ್ ಅಂತ ಅಂದರೆ ನಿನ್ನ ಬಗ್ಗೆ ಯೋಚಿಸು ಅಂತ. ಅದನ್ನು ಹೇಗೆ ಹೌದು ಅಂತ ಹೇಳ್ತಾರೆ, ಹೇಗದು ಪ್ರೂವ್ ಆಗ್ತದೆ ಅಂತಲೂ ಹೇಳಿದ್ದಾರೆ. ನಿಮ್ಗೆ ಗೊತ್ತಿದೆ, 200-300 ವರ್ಷಗಳ ಹಿಂದೆ ಯಾವುದೋ ದೇವರು ಬಂದು ಹೇಳಿದ್ದಾರೆ, ಯಾರೋ ಒಬ್ಬರು ಡಿಕ್ಟೇಟ್ ಮಾಡಿದ್ದಾರೆ, ಅದಕ್ಕೆ ನಾವು ಕೇಳಬೇಕು ಅಂತ. ಇವತ್ತು ಹಾಗೆ ಕೇಳಬೇಕಾಗಿಲ್ಲ. ಇವತ್ತು ಜನರೇ ಅಥವಾ ವಿದ್ಯಾರ್ಥಿಗಳೇ ಅಥವಾ ಒಬ್ಬ ಯೂತ್ ಹೇಗಿರಬೇಕು ಅಂತ ನಿರ್ಣಯ ಮಾಡುವಂಥ ಹಂತಕ್ಕೆ ನಾವು ವಿದ್ಯಾರ್ಥಿಗಳನ್ನು ತಲುಪಿಸಬೇಕು. ಅದಕ್ಕೆ ಅವರು ಚಿಕ್ಕ ಉದಾಹರಣೆಯನ್ನು ಕೊಡ್ತಾರೆ. ಒಂದು 4-5 ವರ್ಷ ಪ್ರಯತ್ನ ಮಾಡಿ ಒಬ್ಬರು ಸಿವಿಲ್ ಇಂಜಿನಿಯರ್, ಒಬ್ಬರು ಮೆಕ್ಯಾನಿಕಲ್ ಇಂಜಿನಿಯರ್, ಒಬ್ಬರು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಒಟ್ಟು ಸೇರಿ ಒಂದು ದೊಡ್ಡ ಕಾರ್ ತಯಾರು ಮಾಡ್ತಾರೆ. ಅದಕ್ಕೆ 3-4 ವರ್ಷ ಪ್ರಯತ್ನ ಮಾಡ್ತಾರೆ. ಅವರು ಮಾಡಿ ಒಂದು ದಿವಸ ಲಾಂಚ್ ಮಾಡ್ತಾರೆ. ಈಗ ಹೇಳಿ, ಆ ಕಾರು ಸೇಲ್ ಆಗ್ತದಾ ಇಲ್ವಾ ಅಂತ ನಿರ್ಣಯ ಮಾಡೋದು ಯಾರು ಅಂತ ಕೇಳಿದರೆ ಒಬ್ಬ ಕಸ್ಟಮರ್. ನಿಮಗೆ ಗೊತ್ತಿರ್ಬೋದು, ಟಾಟಾ ನ್ಯಾನೋ ಅಂತ ಕಾರು ಬಿಡುಗಡೆ ಆಯಿತು. ಯಾಕೆ ಅಂತ ಕೇಳಿದರೆ ಅವ್ರು ಹೇಳಿದರು, ಇದು ಸಾಮಾನ್ಯ ಜನರಿಗಿರುವ ಕಾರು, 1.5 ಲಕ್ಷಕ್ಕೆ ಲಾಂಚ್ ಮಾಡ್ತೇವೆ ಅಂತ. ನೀವು ನಂಬ್ತೀರಾ ಗೊತ್ತಿಲ್ಲ, ಜನ ಅದನ್ನು ಇಷ್ಟವೇ ಪಡಲಿಲ್ಲ. ಹಾಗೆ ಒಬ್ಬ ಕಸ್ಟಮರ್ ಅಥವಾ ಒಬ್ಬ ಕನ್ಸ್ಯೂಮರ್ ಈ ಪ್ರಪಂಚ ಹೇಗಿರಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆ ಡಿಸೈಡ್ ಮಾಡಲಿಕ್ಕೆ ಯಾವ ರೀತಿ ಅವರು ನಿರ್ಣಯ ಮಾಡಬೇಕು, ಅವರ ಭಾವನೆಗಳೇನು, ಅವರ ಇಮೋಷನ್ಸ್ ಏನು, ಅವರ ಥಿಂಕಿಂಗ್ ಏನು ಅಂತ ಹೇಳಿ ಅದರ ಮೇಲೆ ಕೆಲಸ ಮಾಡ್ತಾ ಒಂದೇ ಫೋಕಸ್ ಮಾಡ್ತಾರೆ. ಥಿಂಕ್ ಯುವರ್ ಸೆಲ್ಫ್ ಎಂಬ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ನಮ್ಮ ಊರು ಹೇಗಿರಬೇಕು, ಥಿಂಕ್ ಯುವರ್ ಸೆಲ್ಫ್. ನನ್ನ ಮನೆ ಹೇಗಿರಬೇಕು, ಥಿಂಕ್ ಯುವರ್ ಸೆಲ್ಫ್. ನನ್ನ ಗ್ರಾಮ ಹೇಗಿರಬೇಕು, ಥಿಂಕ್ ಯುವರ್ ಸೆಲ್ಫ್. ನನ್ನ ದೇಶ ಹೇಗಿರಬೇಕು, ಥಿಂಕ್ ಯುವರ್ ಸೆಲ್ಫ್ ಅಂತ ಹೇಳಿ ಡಿಸ್ಕಷನ್ ಮಾಡ್ತಾ
ಆ ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕು ಅಂತೇಳಿ ಅವ ಇಕಾನಮಿಸ್ಟು 100 ವರ್ಷದ ಯೋಜನೆಯನ್ನು ನಮಗೆ ಕೊಡ್ತಾನೆ. ಹೀಗೆ ಶಿಕ್ಷಕರಿಗೆ ಈ ವ್ಯೂ ಇದ್ದರೆ ದೇಶವನ್ನು ನಡೆಸೋಕ್ಕೆ ಸಾಧ್ಯ ಇದೆ. ಆಗ ವಿದ್ಯಾರ್ಥಿಗಳಲ್ಲಿ ನಾವು ಇದನ್ನು ನಿರೀಕ್ಷೆ ಮಾಡ್ಬೋದು. ಇಲ್ಲದಿದ್ದರೆ ನಾವು ಅಷ್ಟೇ ಎಲ್ಲೋ ಒಂದು ಸಣ್ಣ ವಿಷನ್ ಇಟ್ಟುಕೊಂಡು, ಸಣ್ಣ ಏಮ್ ಇಟ್ಟುಕೊಂಡು ನಾವು ಯೋಚನೆ ಮಾಡ್ತೇವೆ. ಅದಲ್ಲ, 100% ಅಲ್ಲ, 95+ ಅಲ್ಲ, ಯಾವುದೋ ಒಂದು ಸ್ಟೇಟಲ್ಲಿ ಫಸ್ಟ್, ಅದು ಯಾವುದೂ ಅಲ್ಲ. ಈ ರೀತಿ ಸ್ವಾವಲಂಬಿ ವಿದ್ಯಾರ್ಥಿಗಳನ್ನು ತಯಾರು ಮಾಡೋದು, ಮತ್ತು ಯಾಕೂಬ್ ಸರ್ ಮಾಡಿದ ಹಾಗೆ ಸಿಮ್ಯುಲೇಷನ್ ಆಫ್ ನಾಲೆಡ್ಜ್, ಜ್ಞಾನವನ್ನು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ನಾವು ಶಿಕ್ಷಕರಾದವರು ಇದನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಆಗ ನಾವು ಮುಂದಿನ ಪ್ರಪಂಚದಲ್ಲಿ, ಮುಂದೆ ಒಂದು 10-25 ವರ್ಷದಲ್ಲಿ ಈ ಪ್ರಪಂಚವನ್ನು ಲೀಡ್ ಮಾಡ್ಬೋದು ಖಂಡಿತ. ಇವತ್ತು ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ತಯಾರಾಗ್ತಾ ಇಲ್ಲ. ಅದಕ್ಕೆ ನಾನು ಸುಮಾರು ಉದಾಹರಣೆ ಕೊಡ್ತೇನೆ ನಿಮಗೆ. ನನ್ನ ಹತ್ರ ಡೇಟಾ ಇದೆ, ಇವತ್ತು ಸುಮಾರು ಅಧ್ಯಯನ ಮಾಡಿದ್ದೇನೆ. ಒಂದು ಹಂತದಲ್ಲಿ ನಾವು ಪೇಪರ್ ಬರುವಾಗ ನೋಡ್ತೇವೆ, ಫಸ್ಟ್ ಬಂದಿದ್ದಾರೆ, ಏನು ಬೇರೆ ಬೇರೆ ಸಾಧನೆ ಮಾಡಿದ್ದಾರೆ, ಅದರ ಬಗ್ಗೆ ನಿಜವಾಗಿ ಖುಷಿ ಪಡಬೇಕು, ಅದಕ್ಕೆ ಹ್ಯಾಟ್ಸ್ ಆಫ್, ಸಲ್ಯೂಟ್ ಹೊಡಿತೇನೆ ನಾನು. ಆದರೆ ಮುಂದೆ ಆ ವಿದ್ಯಾರ್ಥಿಗಳು ಎಲ್ಲಿದ್ದಾರೆ? ಆ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಎಲ್ಲಿದ್ದಾರೆ? ಆ ವಿದ್ಯಾರ್ಥಿಗಳು ಪ್ರಪಂಚದಲ್ಲಿ ಎಲ್ಲಿದ್ದಾರೆ? ಏನು ಕಾಂಟ್ರಿಬ್ಯೂಷನ್ ಮಾಡ್ತಾರೆ? ಇದರ ಬಗ್ಗೆ ನಾವು ಶಿಕ್ಷಕರಾದವರು ಚಿಂತನೆ ಮಾಡಬೇಕು ಅಂತ ನಾನು ಭಾವಿಸ್ತೇನೆ. ಇವತ್ತು ಈ 6 ತಿಂಗಳಿಂದ ಪಾಠ ನಡೀಲಿಲ್ಲ. ಅದಕ್ಕೆ ನಾವೆಲ್ಲ ಆನ್ಲೈನ್ ಆಫ್ಲೈನಿಗೆ ಮೊರೆ ಹೋಗಿದ್ದೇವೆ. ಆದರೆ ಇವತ್ತು ಗೊತ್ತಾಗಿದೆ, ಇಟ್ಸ್ ಟೋಟಲಿ ಎ ಫೇಲ್ಯೂರ್. ಇವತ್ತು ಶಿಕ್ಷಕ ಏನು ಪಾಠ ಮಾಡಬೇಕಾಗಿದ್ರೆ ಕೇಳಿದರೆ ನಾವು ಹೇಳ್ಬೋದು ಯೂಟ್ಯೂಬಲ್ಲಿದೆ ಅಂತ. ನೀವೊಂದು ಪಾಠವನ್ನು ಹೇಳಿ, ಯೂಟ್ಯೂಬಲ್ಲಿ ಪ್ರೊಬ್ಯಾಬಿಲಿಟಿ ಅಂತ ಒಂದು ಪಾಠ ಇದೆ, ಯೂಟ್ಯೂಬಿಗೆ ಹೋಗಿ 2000 ವೀಡಿಯೋಗಳು ಬರ್ತವೆ. 2000 ವೀಡಿಯೋ, ಯಾವುದೇ ಒಂದು ಕಾನ್ಸೆಪ್ಟಲ್ಲಿ 2-3 ಸಾವಿರ ವೀಡಿಯೋ ಬರ್ತದೆ. ಈಗ ಹೇಳಿ, ವಿದ್ಯಾರ್ಥಿ ಯಾವುದನ್ನು ಆಯ್ಕೆ ಮಾಡಬೇಕು? ದೊಡ್ಡ ಕ್ವಶನ್ ಇದು. ಯಾವುದನ್ನು ಆಯ್ಕೆ ಮಾಡಬೇಕು? ಇದನ್ನು ನಿರ್ಣಯ ಮಾಡೋರು ಯಾರು? ಇದನ್ನು ನಿರ್ಣಯ ಮಾಡೋರು ಪೇರೆಂಟ್ ಮತ್ತು ಶಿಕ್ಷಕರು ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಅದರಲ್ಲಿ ಬೆಸ್ಟ್ ಯಾವುದು, ಟಚ್ ಆಗೋದು ಯಾವುದು ಚೆನ್ನಾಗಿದೆ, ಯಾವುದು ಪ್ರಾಕ್ಟಿಕಬಲ್ ಅಂತ ಯೋಚನೆ ಮಾಡಿ ಆ ಯೂಟ್ಯೂಬ್ ವಿಡಿಯೋವನ್ನು ನಾವು ಕೊಟ್ಟರೆ ಮಾತ್ರ ವಿದ್ಯಾರ್ಥಿ ಸಫಲ ಆಗ್ಬೋದು. ನಾನು ವಿದ್ಯಾಗಮ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ, ಅಲ್ಲಲ್ಲಿ ವಟಾರ ಶಾಲೆಗೆ ಹೋಗ್ತಿದ್ದೆ. ಎಲ್ಲ ಮಕ್ಕಳದ್ದು ನೀವು ಹೋಗಿರ್ಬೋದು. ಎಲ್ಲ ಮಕ್ಕಳದ್ದು ಒಂದೇ ಅಹವಾಲು ಏನಂದರೆ, ನಮಗೆ ನೇರ ಡೈರೆಕ್ಟ್ ಕಾಂಟ್ಯಾಕ್ಟಿನ ಪಾಠ ಬೇಕು ಅಂತ. ಡೈರೆಕ್ಟ್ ಕಾಂಟ್ಯಾಕ್ಟ್, ಯಾಕಂದರೆ ಹ್ಯೂಮನ್ ಇಂಟ್ರ್ಯಾಕ್ಷನ್ ಆದಷ್ಟು ಒಳ್ಳೆ ರೀತಿಯಲ್ಲಿ ಎಲ್ಲಿಯೂ ಆ ಇಮೋಷನ್ಸ್ ನಡೆಯೋದಿಲ್ಲ. ಟ್ರಾನ್ಸ್ಫರ್ ಆಫ್ ಇಮೋಷನ್ಸ್ ಅಂತ ಕರೀತಾರೆ. ಭಾವನೆಗಳ ಎಕ್ಸ್ಚೇಂಜ್, ಭಾವನೆಗಳ ವಿನಿಮಯ ಎಲ್ಲಿ ಆಗೋದಿಲ್ವಾ ಅಲ್ಲಿ ಕಲಿಕೆ ನಡೆಯುವುದಿಲ್ಲ. ಹಾಗಾಗಿ ಇವತ್ತು ನಾವು ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಇವತ್ತು ಭಾವನೆಗಳಲ್ಲಿ ಬಯೋಲಾಜಿಕಲ್ ಕೆಮಿಕಲ್ ಚೇಂಜ್ ಏನಾಗ್ತದೆ, ಆ ಚೇಂಜಿನ ಆಧಾರದಲ್ಲಿ ಇವತ್ತು ಡೇಟಾವನ್ನು ಸಂಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಾನು 5 ವರ್ಷದ ಹಿಂದೆ ಇದರ ಬಗ್ಗೆ ಒಂದು ಸರ್ವೆ ಮಾಡಿದೆ. ನಾನೊಂದು ಗ್ರಾಮೀಣ ಶಾಲೆಯ, ಹಳ್ಳಿ ಶಾಲೆಯ ಅಧ್ಯಾಪಕ. 3 ರೀತಿಯಲ್ಲಿ ಅನಲೈಸ್ ಮಾಡಿದೆ. ಒಂದೇನೆಂದರೆ, ಗ್ರಾಮೀಣ ಮಕ್ಕಳು ಹುಷಾರ, ಪೇಟೆ ಮಕ್ಕಳು ಹುಷಾರ ಅಂತ ಒಂದು ಬೇಕಿತ್ತು ನನಗೆ. ಎರಡನೇದು, ಕನ್ನಡ ಮೀಡಿಯಂ ಮಕ್ಕಳು ಹುಷಾರ, ಇಂಗ್ಲೀಷ್ ಮೀಡಿಯಂ ಮಕ್ಕಳು ಹುಷಾರ ಅಂತ ಎರಡನೇದು ಬೇಕಿತ್ತು. ಮೂರನೇದು, ಕೋಚಿಂಗ್ ಇಲ್ಲದ ಮಕ್ಕಳು, ಕೋಚಿಂಗ್ ಇರುವ ಮಕ್ಕಳು, ಯಾರು ಬುದ್ಧಿವಂತರು ಅಂತ. ಈ IQ ಟೆಸ್ಟ್ ಮಾಡುವಂಥ ಕೆಲಸವನ್ನು ನಾವು ಮಾಡಿದೆವು. 5 ವರ್ಷದ ಹಿಂದೆ ನಮ್ಮ ವಿದ್ಯಾರ್ಥಿಗಳ IQ ಲೆವೆಲ್ ಎಷ್ಟಿತ್ತು ಗೊತ್ತಾ? ರಾಷ್ಟ್ರ ಮಟ್ಟದಲ್ಲಿ ಎಷ್ಟಿದೆ ಗೊತ್ತಾ? ಸ್ಟಡಿ ಮಾಡಿದ್ದೀರಾ? ಇಲ್ಲಾಂದರೆ ನಾನೇ ಹೇಳ್ತೇನೆ. ನಮ್ಮ ಶಾಲೆಯ ಮಕ್ಕಳ IQ ಲೆವೆಲ್ 29% ಇತ್ತು. ಆದ್ದರಿಂದ ನಮ್ಮ ಯಾವುದೇ ವಿದ್ಯಾರ್ಥಿಗಳು ನೀಟಲ್ಲಿ ಪಾಸ್ ಆಗ್ತಿರಲಿಲ್ಲ, ರಾಷ್ಟ್ರ ಮಟ್ಟದ MBA ಎಕ್ಸಾಮ್ ಪಾಸ್ ಆಗೋದಿಲ್ಲ, ರಾಷ್ಟ್ರ ಮಟ್ಟದ ಕ್ಲಾಟ್ ಅಂತ ಎಕ್ಸಾಮ್ ಇದೆ, ಅದರಲ್ಲಿ ಪಾಸ್ ಆಗ್ತಿರಲಿಲ್ಲ. ನಾವು ಅದನ್ನು ಕೋಚಿಂಗ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಗೈಡೆನ್ಸು ಮಾಡಿ, ಒಂದು ಆಂದೋಲನ ಮಾಡಿ, ಸುಮಾರು ಜನವನ್ನು ಕರೆಸಿ, ಎಕ್ಸ್ಪರ್ಟನ್ನು ಕರೆಸಿ, ಆ ಹಳ್ಳಿ ಮಕ್ಕಳಿಗೆ ಟ್ಯೂಷನ್ ಅಲ್ಲ, ಗೈಡೆನ್ಸ್ ಅಷ್ಟೇ, ಕೋಚಿಂಗು ಅಲ್ಲ. ಅದು 34ಕ್ಕೆ ಬಂತು, ಆಮೇಲೆ 40ಕ್ಕೆ ಬಂತು, 44ಕ್ಕೆ ಬಂತು. ನಂಬ್ತೀರಾ ಗೊತ್ತಿಲ್ಲ, ಈ ವರ್ಷ ನಮ್ಮ ವಿದ್ಯಾರ್ಥಿಗಳ ಟಾಪ್ 10 ವಿದ್ಯಾರ್ಥಿಗಳ ಆವರೇಜ್ ಇಂಟೆಲಿಜೆನ್ಸ್ 57.7 ಇದೆ. ಬರೇ ಒಂದು ಹಳ್ಳಿಯ ಶಾಲೆಯಲ್ಲಿ
57.7. ಅದು ಇಂಟು IQ ಲೆವೆಲ್ ಇವತ್ತು ಬಿಹಾರದಲ್ಲಿ, ಇವತ್ತು ಒರಿಸ್ಸಾದಲ್ಲಿ, ಇವತ್ತು ರಾಜಸ್ಥಾನದ ವಿದ್ಯಾರ್ಥಿಗಳಲ್ಲಿದೆ. ಟಾಪ್ ವಿದ್ಯಾರ್ಥಿಗಳು ಹೇಳೋದು ನಾನು. ಆ ಲೆವೆಲಿಗೆ ತಲುಪುವಾಗ ನಾವು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಗೊತ್ತಿದೆ ನಿಮಗೆ, ಒರಿಸ್ಸಾದಲ್ಲಿ ಆಫ್ತಾಬ್ ಎಂಬ ಹುಡುಗ, ಡೆಲ್ಲಿಯಲ್ಲಿ ಒಬ್ಬ ಹುಡುಗ 720ರಲ್ಲಿ 720 ತೆಗಿತಾನೆ. ಆದರೆ ಕರ್ನಾಟಕದ ಎಷ್ಟು ವಿದ್ಯಾರ್ಥಿಗಳು, ದಕ್ಷಿಣ ಕನ್ನಡದ ಎಷ್ಟು ವಿದ್ಯಾರ್ಥಿಗಳು ನಾವು ಇದ್ದೇವೆ ಅಂತ ನಾವು ಯೋಚಿಸಬೇಕಾಗಿದೆ. ಯಾಕೆ ನಮ್ಮಿಂದ ಆಗ್ತಿಲ್ಲ? ನಮ್ಮ IQ ಖಂಡಿತ ಕಡಿಮೆ ಇಲ್ಲ. ಇವತ್ತು ಪೇರೆಂಟ್ಸ್ ಇದ್ದೀರಿ, ಇವತ್ತು ಬುದ್ಧಿವಂತ ವಿದ್ಯಾರ್ಥಿಗಳಿದ್ದೀರಿ, ದಯವಿಟ್ಟು ಈ ಬಗ್ಗೆ ಫೋಕಸ್ ಮಾಡಿ. ನಮ್ಮಲ್ಲಿ ಕಾಂಪಿಟೇಟಿವ್ ಸ್ಪಿರಿಟಿಗೆ ಬಂದಾಗ, ಉದಾಹರಣೆಗೆ ವರ್ಷವು ಚಾರ್ಟೆಡ್ ಅಕೌಂಟೆಂಟ್ ಅಂತ ಎಕ್ಸಾಮ್ ಆಗ್ತದೆ. ನಾನು ಪ್ರತಿ ವರ್ಷ ನೋಡೋದು ನಮ್ಮ ದಕ್ಷಿಣ ಕನ್ನಡದ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ. 15ರಿಂದ 20 ಲಕ್ಷ ಜನ ಎಕ್ಸಾಮ್ ಕಟ್ತಾರೆ. ದಕ್ಷಿಣ ಕನ್ನಡದವರು ಎಷ್ಟಿದ್ದಾರೆ ಅಂತ ನೋಡೋದು ನನಗೆ ಭಾರಿ ಇಂಟ್ರೆಸ್ಟ್ ಇದು. ಕರ್ನಾಟಕದವರು ಎಷ್ಟಿದ್ದಾರೆ, ದಕ್ಷಿಣ ಕನ್ನಡದವರು ಎಷ್ಟಿದ್ದಾರೆ ಅಂತ ಕೇಳಿದರೆ, ಕಳೆದ ಎಕ್ಸಾಮಲ್ಲಿ ದಕ್ಷಿಣ ಕನ್ನಡದಿಂದ 3 ಜನ ಪಾಸ್ ಆಗಿದ್ದಾರೆ. ಓಕೆ, ಅಸಿಸ್ಟೆಂಟ್ ಕಮಿಷನರ್ ಎಕ್ಸಾಮ್ KAS ಅಂತ ಎಕ್ಸಾಮ್ ಇದೆ. ಕಳೆದ ವರ್ಷ ರಿಸಲ್ಟ್ ಬಂತು, ಫೈನಲ್ ರಿಸಲ್ಟ್ ಬಂತು. ಪುನಃ ಹುಡುಕಿದೆ ನನ್ನ ಜಿಲ್ಲೆಯವರು ಎಷ್ಟು ಜನ ಇದ್ದಾರೆ ಅಂತ. ಎಷ್ಟು ಜನ ಇರ್ಬೋದು ನಂಬ್ತೀರಾ ಗೊತ್ತಿಲ್ಲ, ಒಬ್ಬರೂ ಇಲ್ಲ. ನಾನು ಇದೇ ಜಿಲ್ಲೆಯವನು, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ಬೇರೆ ಜಿಲ್ಲೆಯಿಂದ ಬಂದು ಅಟ್ಯಾಕ್ ಮಾಡ್ತಾ ಇಲ್ಲ. ಆದರೆ ನಮಗೆ ಬೇಸರ ಆಗ್ತದೆ, ನಮ್ಮ ಜಿಲ್ಲೆಯವರ ಒಬ್ಬರೂ ಇಲ್ಲ ಅಂತ. ಹಿಂದೆ ಉಳಿದಂಥ ಬೆಳಗಾವಿ ಜಿಲ್ಲೆ ಟಾಪ್ ಬರ್ತದೆ, ಶಿವಮೊಗ್ಗ ಜಿಲ್ಲೆ 3ನೇ ಪ್ಲೇಸಿಗೆ ಬರ್ತದೆ. ನಾವೆಲ್ಲಿದ್ದೇವೆ ಗೊತ್ತಾ? ಬಾಟಮಲ್ಲಿದ್ದೇವೆ. ಸ್ನೇಹಿತರೆ, ಯಾಕೆ ಹೀಗೆ? ಯಾವಾಗ ಪೇರೆಂಟ್ಸ್ ಯೋಚನೆ, ವಿದ್ಯಾರ್ಥಿಗಳ ಯೋಚನೆ, ಸಮಾಜದ ಯೋಚನೆ ಬದಲಾಗುವುದಿಲ್ವೋ ಅಲ್ಲಿವರೆಗೆ ನಾವು ಹೀಗೆ ಇರ್ತೇವೆ. ಇದೆಲ್ಲ ಎಕ್ಸಾಮಿನ ಡೇಟಾವನ್ನು ನಾನು ಕೊಡ್ತಾ ಇದ್ದೇನೆ. ನಾವು ಹೀಗೆ ಇರ್ತೇವೆ. ಹರಿಯಾಣ ಅಂತ ಒಂದು ರಾಜ್ಯ ಇದೆ, ನಿಮ್ಗೆ ಗೊತ್ತಿದೆ. ಅಲ್ಲಿ ಸ್ಪೋರ್ಟ್ಸ್ ಅಂತ ಹೇಳಿದರೆ ಎಲ್ಲ ಪೇರೆಂಟ್ಸಿಗೆ ಭಾರಿ ಇಷ್ಟ. ಆ ಪೇರೆಂಟ್ಸ್ ಹುಟ್ಟಿದ ಕೂಡಲೇ ನನಗೊಬ್ಬರು ಪರಿಚಯದವ್ರು, ನಾನು ಇಂಟರ್ನೆಟ್ ಮುಖಾಂತರ ಒಬ್ಬರದು ಪರಿಚಯ ಮಾಡಿ ಅವ್ರ ಹತ್ರ ಇಂಟರ್ವ್ಯೂ ಮಾಡಿ ಕೇಳಿದೆ ನೊಮ್ಮೆ. ಅವರು ಯೋಚನೆ ಮಾಡ್ತಾರಂತೆ, ನಮ್ಮಲ್ಲಿ ಒಬ್ಬಳು ಹುಡುಗಿ ಹುಟ್ಟಿದರೆ ಒಂದು ಅರ್ಜುನ ಪ್ರಶಸ್ತಿ ಹುಟ್ಟಿದ ಒಂದು ಮಗು ಹುಟ್ಟಿದ್ದು ನನ್ನ ಮನೆಯಲ್ಲಿ ಅಂತ. ಓಕೆ, ಒಬ್ಬ ಕಬಡ್ಡಿ ಪ್ಲೇಯರ್ ಹುಟ್ಟಿದ ಅಂತ, ಒಬ್ಬಳು ಕಬಡ್ಡಿ ಪ್ಲೇಯರ್ ಹುಟ್ಟಿದ್ಲು ಅಂತೇಳಿ ಚಿಂತನೆ ಮಾಡಿ ಖುಷಿ ಪಡ್ತಾರೆ. ಆ ಪೇರೆಂಟ್ಸ್ ಥಿಂಕಿಂಗ್ ಹೇಗಿದೆಯೋ ಅದೇ ರೀತಿ ಸಮಾಜ ಥಿಂಕಿಂಗ್ ಇರ್ತದೆ. ಹಾಗಾಗಿ ಕಳೆದ ವರ್ಷ ವಿಶ್ವ ಚಾಂಪಿಯನ್ಶಿಪ್ ಪಡೆದಂಥ ಕಬಡ್ಡಿ ತಂಡದಲ್ಲಿ ಇಡೀ ಇಷ್ಟು ರಾಜ್ಯ ಇದೆ, ಹರಿಯಾಣದವರು 7 ಜನ ಇದ್ದರು. ಹರಿಯಾಣದವರು 7 ಜನ ಒಂದೇ ರಾಜ್ಯದವರು. ಯಾಕೆಂದರೆ ಅವರ ಥಿಂಕಿಂಗೇ ಹಾಗೆ. ನಾನು ಡೆಲ್ಲಿಗೆ ಹೋಗಿದ್ದೆ, ಒಂದು 10 ದಿವಸ ಇದ್ದೆ. ನಾನಿರುವ ಮನೆಯ ಪಕ್ಕದ ಮನೆಯಲ್ಲಿ ಒಬ್ಬ ಹುಡುಗ ಇದ್ದ. ನಾನು ಕೇಳಿದೆ, ನೀನು ಏನು ಮಾಡ್ತಾ ಇದ್ದೀ ಅಂತ. ಅವನ ಉತ್ತರ ಏನು ಗೊತ್ತಾ? ನಾನು ಡಿಗ್ರಿ ಮಾಡಿ ಇನ್ನು 3 ವರ್ಷ IAS ಕಟ್ತೇನೆ ಅಂತ, IAS ಎಕ್ಸಾಮ್ ಮಾಡ್ತೇನೆ ಅಂತ. 3 ವರ್ಷ ಮನೆಯಲ್ಲಿ ಕೂತ್ಕೊಳ್ಳೋದಂತೆ. ಪೋಷಕರೇ, ನಾವು ಯೋಚನೆ ಮಾಡಿ, ನಾವು 3 ವರ್ಷ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಹುಡುಗರನ್ನು ಬಿಡ್ತಾವಾ? ಬಿಡುವುದಿಲ್ಲ. ಯಾಕಂದರೆ ಜಾಬಿಗೆ ಹೋಗಲಿಲ್ಲ, ಪಕ್ಕದವರು ಕೇಳ್ತಾರೆ ಇದಾನೆ ಮೂಲೆಗುಲ್ಲೊಂದುಲೆ ಅಂತ. ಹುಡುಗಿಯರನ್ನು ಬಿಡ್ತಾವಾ? ಪುನಃ ಬೇರೆಯವರು ಉಪದ್ರ ಕೊಡ್ತಾರೆ. ಈಗ ಇದಕ್ಕೋಸ್ಕರ ನಾವು ವಿದ್ಯಾರ್ಥಿಗಳ ಬುದ್ಧಿವಂತಿಕೆಯನ್ನು ಬಲಿ ಕೊಡ್ತಾ ಇದ್ದೇವೆ. ಅದಕ್ಕೆ ಜಿಲ್ಲೆಯ ಅತ್ಯಂತ ಬುದ್ಧಿವಂತ ಮಕ್ಕಳು ನೀವಿದ್ದೀರಿ. ನೀಟ್ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, MBA ಎಂಟ್ರೆನ್ಸ್ ನ್ಯಾಷನಲ್ ಲೆವೆಲ್ ಕ್ಲಾಟ್ ಅಂತ ಒಂದು ಎಕ್ಸಾಮ್ ಇದೆ, ಆ ಎಕ್ಸಾಮನ್ನು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇಲ್ಲದಿದ್ದರೆ ಅತ್ಯಂತ ಕಷ್ಟದ ಎಕ್ಸಾಮ್ ಈ ಪ್ರಪಂಚದಲ್ಲಿ ಯಾವುದು ಅಂತ ಹೇಳಿದರೆ, ಅದು ಇಡೀ ಪ್ರಪಂಚದಲ್ಲಿ 200 ಜನ ಪಾಸ್ ಮಾಡಿದ್ದಾರೆ. ಅದರಲ್ಲಿ ಮ್ಯಾಥಮೆಟಿಕ್ಸ್ ನೀವು ಕಲಿಬೇಕು, ಕಾಮರ್ಸ್ ಕಲಿಬೇಕು, ಇಕನಾಮಿಕ್ಸ್ ಕಲಿಬೇಕು. ಅದನ್ನು CBSE ಪೋರ್ಷನಲ್ಲಿ ಮಾತ್ರ ಹೇಳಿಕೊಡ್ತಾರೆ. ಆ ಎಕ್ಸಾಮನ್ನು ಪಾಸ್ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿ. ಎಲ್ಲ ರಾಷ್ಟ್ರಮಟ್ಟದ ಎಕ್ಸಾಮ್ ಇವತ್ತು ವಿಡಿಯೋಗ್ರಾಫಿಂಗಿಗೆ ನ್ಯಾಷನಲ್ ಎಕ್ಸಾಮ್ ಇದೆ, ಫ್ಯಾಷನ್ ಡಿಸೈನಿಗೆ ರಾಷ್ಟ್ರೀಯ ಎಕ್ಸಾಮ್ ಇದೆ, ಕ್ಲಾಟಿಗೆ ನ್ಯಾಷನಲ್ ಎಕ್ಸಾಮ್ ಇದೆ. ಇನ್ನು ಮುಂದಕ್ಕೆ ಎಲ್ಲ ಪರೀಕ್ಷೆಗಳು ರಾಷ್ಟ್ರಮಟ್ಟದಲ್ಲಿ ನಡೀತವೆ. ಬ್ಯಾಂಕ್ ಎಕ್ಸಾಮ್ ರಾಷ್ಟ್ರಮಟ್ಟದಲ್ಲಿ ನಡೀತದೆ, ರೈಲ್ವೆ ಎಕ್ಸಾಮ್ ರೀಜನಲ್ ವೈಸ್ ಅಲ್ಲ ರಾಷ್ಟ್ರಮಟ್ಟದಲ್ಲಿ ನಡೀತವೆ. ಹಾಗಾಗಿ ನಾವೆಲ್ಲ ರಾಷ್ಟ್ರಮಟ್ಟದ ಎಕ್ಸಾಮಿಗೆ ರೆಡಿ ಆಗಬೇಕು. ಆದ್ದರಿಂದ ಈ ಬುದ್ಧಿವಂತಿಕೆಯನ್ನು ದಯವಿಟ್ಟು 2 ವರ್ಷ ಫೋಕಸ್ ಮಾಡಿ, 3 ವರ್ಷ ಫೋಕಸ್ ಮಾಡಿ ಈ ಬದಲಾವಣೆಗಳನ್ನು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಊರಲ್ಲಿ ತರಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಇಷ್ಟು ಬದಲಾವಣೆಗಳು ನಮ್ಮಲ್ಲಿ ಸಾಧ್ಯ ಆದರೆ ನಾವು ನಿಜವಾಗಿ ಎಜುಕೇಟೆಡ್. ಅದರೊಟ್ಟಿಗೆ ಒಂದು ನಾವು ಬೆಳಿಬೇಕು, ಇನ್ನೊಂದು ಸಮಾಜ ಬೆಳಿಬೇಕು. ಇದರಲ್ಲಿ ಇವತ್ತು ಏನಾಗಿದೆ, ಇನ್ನೊಂದು ಸೈನ್ಸ್ ಪ್ರಕಾರ ಇವತ್ತು IITs ಇದೆ ನಮ್ಮ ದೇಶದಲ್ಲಿ 9 IITs ಇದೆ. ಈ IITಸಿಗೂ ದಕ್ಷಿಣ ಕನ್ನಡದಿಂದ ಸಿಲೆಕ್ಟ್ ಆಗುವವರ ಸಂಖ್ಯೆ ತುಂಬ ಕಮ್ಮಿ ಇದೆ.
ತುಂಬ ಕಮ್ಮಿ ಇದೆ. ನಿಮಗೆ ನೀವು ನೋಡಿರ್ಬೋದು, ಮೊನ್ನೆ ಪೇಪರಲ್ಲಿ ಬಂದಿದೆ, ಚೆನ್ನೈನ ಒಂದು ಜವಾಹರ್ ನವೋದಯ ವಿದ್ಯಾಲಯದ 30 ವಿದ್ಯಾರ್ಥಿಗಳಲ್ಲಿ 27 ಜನ ಕ್ಲಿಯರ್ ಮಾಡಿದ್ದಾರೆ ಎಕ್ಸಾಮ್. 27 ಜನ ಕ್ಲಿಯರ್ ಮಾಡಿದ್ದಾರೆ, 30ರಲ್ಲಿ 27 ಪರ್ಸೆಂಟೇಜ್ ಲೆಕ್ಕ ಹಾಕಿ. ಹಾಗಿದ್ರೆ ಆ ರೀತಿಯ ಫೋಕಸ್ ರಾಜಸ್ಥಾನದಲ್ಲಿ, ಗುಜರಾತಲ್ಲಿ, ಬೇರೆ ಎಲ್ಲ ರಾಜ್ಯಗಳಲ್ಲಿ ಅವರ IQ ಲೆವೆಲನ್ನು ಅವರು 57ಕ್ಕೆ ತಂದಿಟ್ಟಿದ್ದಾರೆ. ನೀವು ನಿಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೂ ಕೇಳ್ತೇನೆ, ಟಾಸ್ಕು ಕೊಡ್ತೇನೆ, ನಿಮ್ಮ IQ ಲೆವೆಲ್ ಟೆಸ್ಟ್ ಮಾಡಿ. ಈ ಪರೀಕ್ಷೆಯನ್ನು ಕಂಪ್ಲೀಟ್ ಬಿಟ್ಟು ಬಿಡಿ ಒಮ್ಮೆ. ಆ IQ ಲೆವೆಲ್ ಎಲ್ಲಿದೆ, ರಾಷ್ಟ್ರ ಮಟ್ಟದಲ್ಲಿ 50-60% ಇದೆ, ನೀವು ಯಾವ ಎಕ್ಸಾಮನ್ನು ಗೆಲ್ತೀರಿ ಅಂತ ನನ್ನ ಆಳವಾದ ಅಧ್ಯಯನದಲ್ಲಿ ಹೇಳಿದಂಥ ಒಂದು ಪ್ರೂವ್ಡ್ ರಿಸಲ್ಟ್ ಒಂದು. ಆ ದೃಷ್ಟಿಯಲ್ಲಿ ಇವತ್ತೆಲ್ಲ ಒಟ್ಟು ಸೇರಿ ಇವತ್ತು ಈ ಫೌಂಡೇಶನ್ ಅದ್ಭುತವಾದ ಕೆಲಸ ಮಾಡ್ತಾ ಇದೆ. ಇವತ್ತು ಅನ್ಸಂಗ್ ಹೀರೋಸ್ ಅಂತ ಇರ್ತಾರೆ, ಅವರನ್ನು ಟೀಚರ್ಸ್ ಅಂತ ಕರೀತಾರೆ. ಅನ್ಸಂಗ್ ಹೀರೋಸ್ ಅಂತ. ನಮಗೆ ಮನೆಯಲ್ಲಿ ಪೇಪರ್ ಬರ್ತದೆ, ಪೇಪರ್ ಹಾಕಿ ಒಬ್ಬರು ಹೋಗ್ತಾರೆ, ಒಬ್ಬರು ಹಾಲು ಹಾಕಿ ಹೋಗ್ತಾರೆ. ಅವರು ಬಾರದಿದ್ದರೆ ನಮ್ಮಲ್ಲಿ ಚಹಾ ಆಗೋದಿಲ್ಲ, ಪೇಪರ್ ಓದಲಿಕ್ಕೂ ಆಗೋದಿಲ್ಲ. ಅವ್ರು ಯಾರಂತ ನಮ್ಗೆ ಗೊತ್ತಿರೋದಿಲ್ಲ. ಕೆಲವೊಮ್ಮೆ ಎದ್ದಿರ್ತೇವೆ ನಾವು, ಆ ಹಾಲು ಹಾಕೋ ಹುಡುಗ ಯಾರು ಅಂತಲೇ ಗೊತ್ತಿರೋದಿಲ್ಲ. ಅವರನ್ನು ನಿಜವಾಗಿ ನಾವು ಅನ್ಸಂಗ್ ಹೀರೋಸ್ ಅಂತ ಕರೀತಾರೆ. ಎಷ್ಟೋ ಪೇರೆಂಟ್ಸಿಗೆ ಆ ಶಿಕ್ಷಕ ಯಾರು ಗೊತ್ತಿಲ್ಲ, ಶಿಕ್ಷಕ ಯಾರು ಅಂತ ಗೊತ್ತಿರೋದಿಲ್ಲ. ಅವರು ಅನ್ಸಂಗ್ ಹೀರೋಸ್, ಅವರ ಹೆಸರುಗಳಿರ್ತಾರೆ, ಎದುರು ಬಂದರೂ ಗೊತ್ತಾಗೋದಿಲ್ಲ. ಅಂಥ ಅನ್ಸಂಗ್ ಹೀರೋಸನ್ನು ಇವತ್ತು ಈ ಫೌಂಡೇಶನ್ ಇವತ್ತು ಗುರುತಿಸ್ತಾ ಇದೆ, ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಇವತ್ತು ನಿವೃತ್ತರಾದಂಥ ಶಿಕ್ಷಕರಿಗೆ ಸನ್ಮಾನಿಸುವಂಥ, ಗೌರವಿಸುವಂಥ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಔಟ್ ಆಫ್ ಪಡೆದ ಹುಡುಗನಿಂದ ಹಿಡಿದು 95+ PUCಯ ದೊಡ್ಡ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಇವತ್ತು ಗೌರವಾರ್ಪಣೆ ಆಗಲಿಕ್ಕಿದೆ. ಆ ಗೌರವಾರ್ಪಣೆ ನಮ್ಮ ಯಾಕೂಬ್ ಸರ್, ನನ್ನ ಆತ್ಮೀಯ ಗೆಳೆಯರು ಅದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತೇನೆ. ಮತ್ತು ನೀವು ನಿಜವಾಗಿ ಅದನ್ನು ಒಂದು ಅದ್ಭುತವಾದಂಥ ಮೂಮೆಂಟ್ ಅಂತ ನೀವು ಭಾವಿಸಬೇಕು. ಅವರಲ್ಲಿ ಒಂದು ಲ್ಯಾಬ್ ಇದೆ. ನನ್ನ ಶಾಲೆಯ ಪಕ್ಕದಲ್ಲಿ ಇನ್ನೊಂದು ಲ್ಯಾಬನ್ನು ಅವರು ಡೆವಲಪ್ ಮಾಡ್ತಾ ಇದ್ದಾರೆ. ಅದು ಜಿಲ್ಲಾ ಮಟ್ಟದಲ್ಲಿ ಅವರ ಲ್ಯಾಬಲ್ಲಿ ನಾನೊಮ್ಮೆ ಹೋಗಿದ್ದೆ. ಅಲ್ಲಿ ಹೋಗಿ ನಾನು ಅರ್ಧ ದಿವಸ ಆಮೇಲೆ ನಾವು ಒಂದು ಅದೇ ರೀತಿಯ ಲ್ಯಾಬನ್ನು ಸಣ್ಣ ರೀತಿಯಲ್ಲಿ ಮಾಡಿದ್ದೇವೆ. ಅದಕ್ಕೂ ಅವರು ಪ್ರೋತ್ಸಾಹವನ್ನು ಕೊಡ್ತಾರೆ. ಈ ರೀತಿ ಒಟ್ಟಿಗೆ ಸೇರಿ, ಶಿಕ್ಷಕರೆಲ್ಲ ಒಟ್ಟು ಸೇರಿ, ಪೇರೆಂಟ್ಸ್ ಎಲ್ಲ ಒಟ್ಟು ಸೇರಿ, ವರ್ಕಿಂಗ್ ಟುಗೆದರ್ ವರ್ಕ್ಸ್ ಅಂತ ಇಂಗ್ಲೀಷಲ್ಲಿ ಮಾತಿದೆ. ಸೊ ಎಲ್ಲ ಒಟ್ಟು ಸೇರಿಸಿ ಈ ಸಮಾಜವನ್ನು ಕಟ್ಟುವಂಥ ಕೆಲಸ ಆಗಬೇಕಾಗಿದೆ. ಅದಕ್ಕೆ ಡೆಸ್ಟಿನಿ ಆಫ್ ದ ನೇಷನ್ ಈಸ್ ಬಿಲ್ಟ್ ಅಪ್ ಇನ್ ದ ಆ್ಯಕ್ಚುಯಲ್ ಕ್ಲಾಸ್ ರೂಮ್ ಅಂತ ಹಿಂದೆ ಕೊಠಾರಿ ಕಮಿಷನ್ ಇತ್ತು. ಆ ಕಮಿಷನ್ ಪ್ರಕಾರ ನಿಜವಾದ ಭವಿಷ್ಯ ನಿರ್ಮಾಣ ಆಗೋದು ಕ್ಲಾಸ್ ರೂಮ್ನೊಳಗೆ ಅಂತ ಹೇಳಿ, ಅದು ಬರೀ ಗೋಡೆಗಳ ನಡುವೆ ಅಲ್ಲ, ಅಲ್ಲಿ ಆ್ಯಕ್ಟಿವ್ ಟೀಚರ್ಸ್, ಆ್ಯಕ್ಟಿವ್ ಇನ್ಸ್ಟಿಟ್ಯೂಷನ್, ಆ್ಯಕ್ಟಿವ್ ಪೇರೆಂಟ್ಸ್ ಆ್ಯಂಡ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ನಿಂದ ಇದೆಲ್ಲ ಸಾಧ್ಯ ಆಗ್ತಾ ಇದೆ. ಆ ದೃಷ್ಟಿಯಲ್ಲಿ ಇವತ್ತು ನೀವೆಲ್ಲ ಸೇರಿ ಈ ಸಿಮ್ಯುಲೇಷನ್ ಆಫ್ ನಾಲೆಜನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇವತ್ತು IITಸಲ್ಲಿ ರಿಸರ್ಚರ್ಸ್ ನಮ್ಮಲ್ಲಿ ಬರ್ತಾ ಇಲ್ಲ. ಇವತ್ತು ಏನು ಹೇಳಿದರೂ ದೊಡ್ಡ ಕಾರಣ, ಅದಕ್ಕೊಂದು ವೈಜ್ಞಾನಿಕ ಕಾರಣ ಕೊಟ್ಟಿದ್ದಾರೆ. IITಯಲ್ಲಿಯೂ ಮಾರ್ಕ್ ಕೇಳಿದರೆ 98, 99, 100 ಹತ್ರವೂ ಬರ್ತದೆ. ಆದರೆ ರಿಸರ್ಚ್ ಬರುವುದಿಲ್ಲ, ರಿಸಲ್ಟ್ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಏನಂದರೆ ನಾವು ಮಾತೃಭಾಷೆಯಿಂದ ದೂರ ಬಂದದ್ದು. ಇದಕ್ಕೂ ಡೇಟಾ ಇದೆ, ಇದಕ್ಕೂ ರಿಸರ್ಚ್ ಇದೆ. ಯಾವಾಗ ಮಾತೃಭಾಷೆ ಶಿಕ್ಷಣದಿಂದ ದೂರ ಬಂದಿದ್ದಾವೋ, ಅಷ್ಟು ದೂರ ನಾವು ರಿಸರ್ಚಿಂದ ಹೊರಗೆ ಹೋಗ್ತೇವೆ. ಹಾಗೆ ಇವತ್ತು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿ ನೀವೊಂದು ಮಾಡೆಲ್ ಮಾಡಬೇಕು ಅಂತ ಭಾವಿಸಿ, ನಿಮ್ಮದೇ ಆದ ಮಾಡೆಲ್ ಮಾಡೋರು ಎಷ್ಟು ಜನ ಇದ್ದಾರೆ ಅಂತ ನಿಮ್ಮ ಅಣ್ಣಂದ್ರಲ್ಲಿ ಅಕ್ಕಂದ್ರಲ್ಲಿ ಕೇಳಿ. ಯಾರೋ ಒಬ್ರು ಬರ್ತಾರೆ ಅಲ್ವಾ ಸರ್, ಯಾರೋ ಒಬ್ರು ಬರ್ತಾರೆ, ಕಾಂಟ್ರಾಕ್ಟ್ ತಗೊಳ್ತಾರೆ, ಅವರು ಹೇಳ್ತಾರೆ ಹೀಗೆ ಹೇಳಿಕೊಡಿ ಅಂತ, ಆ ಮಾಡೆಲನ್ನು ಪ್ರೆಸೆಂಟ್ ಮಾಡ್ತಾರೆ, ರೆಕಾರ್ಡ್ ಆಗ್ತದೆ. ನನ್ನ ಅಣ್ಣನ ಮಗ ಆ್ಯಪಲ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾನೆ. ಅವನು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯ ಸ್ಟೂಡೆಂಟ್ MS. ಅವನಲ್ಲಿ ಕೇಳಿದೆ, ನಿಮ್ಮ ಕಾಲೇಜಲ್ಲಿ ಮಾಡೆಲ್ ಎಲ್ಲ ಮಾಡಲಿಕ್ಕೆ ಯಾರು ಬರ್ತಾರೆ, ಹೊಸತನ ಕೊಡಲಿಕ್ಕೆ ಯಾರು ಬರ್ತಾರೆ ಅಂತ. ಇಲ್ಲೆಲ್ಲ ಹಾಗೆ ಅಲ್ವಾ? ಅವ್ರು ಹೇಳಿದರು, ಹಾಗೆ ಯಾರಾದರೂ ಬಂದರೆ ಇವರ ಇಡೀ ಯಾವುದು ಮೆಂಬರ್ಶಿಪ್ಪೇ ಕ್ಯಾನ್ಸಲ್ ಆಗ್ತದಂತೆ. ಯಾರಾದರೂ ಬಂದರೆ ಅದು ಎಲ್ಲಿಯೂ ಕಾಪಿ ಆಗಿರಬಾರ್ದು, ಆ ರಿಸರ್ಚ್ ಎಲ್ಲಿಯೂ ಆಗಿರಬಾರ್ದು. ಅವರ ಹತ್ರ ಎಲ್ಲ ಡೇಟಾ ಇದೆ. ಯಾವುದೊಂದು ಪ್ರೆಸೆಂಟ್ ಮಾಡಿದ ಕೂಡಲೇ ಕಾಪಿ ಅಂತ ನೋಡ್ತಾರೆ. ಕಾಪಿ ಆದರೆ ವಾಪಸ್ ಬರಬೇಕು. ಹೊಸತನ ಕೊಟ್ಟರೆ ಮಾತ್ರ ನಿಮಗೆ MS ಎಲಿಜಿಬಿಲಿಟಿ ಸಿಗ್ತದೆ. ಆ ಹಂತ ನಮ್ಮಲ್ಲಿಯೂ ಬರಬೇಕು. ಚಿಕ್ಕದಿಂದ ನೋಡಿ, ಯಾವುದೊಂದು ಮಾಡೆಲ್ ಮಾಡಲಿಕ್ಕಿದ್ರೆ ಯಾರೋ ಒಬ್ಬರು ಒಂದು ಮಾಡೆಲ್ ಮಾಡಿ ಕೊಡ್ತಾರೆ, ಅವರದಲ್ಲ. ಕ್ರಾಸ್ ಕ್ವಶನ್ ಕೇಳಿದರೆ ಗೊತ್ತಿಲ್ಲ. ಈ ಹಂತದಿಂದ ನಾವು ಮುಂದಕ್ಕೆ ಹೋಗಿ ನಮ್ಮದೇ ಚಿಂತನೆ, ನೀವೇ ನೋಡಿ. ಆಗ ಹರಾರಿ ಹೇಳಿದಾಗೆ, ಥಿಂಕ್ ಯುವರ್ ಸೆಲ್ಫ್, ನಾನು ಏನು ಬೇಕು ಈ ಪ್ರಪಂಚಕ್ಕೆ, ನಾನು ಏನು ಮಾಡಬೇಕು, ನನ್ನ ಕಾಂಟ್ರಿಬ್ಯೂಷನ್ ಏನು,
ಯೋಚನೆ ಮಾಡಿ, ನಿಮಗೆ ಅದ್ಭುತವಾದಂಥ ಥಾಟ್ಸ್ ಬರ್ತದೆ, ಅದ್ಭುತವಾದಂಥ ಥಾಟ್ಸ್ ಬರ್ತದೆ. ನಮ್ಮಲ್ಲಿ ಕನ್ನಡ ಮೀಡಿಯಂನ ಒಬ್ಬ ಹುಡುಗ ಈ ವರ್ಷ ಒಂದು ನಲ್ಲಿ ನೀರು ಸೋರಿಕೆ ಆಗದ ಹಾಗೆ ಒಂದು ಆಲ್ಗೋರಿದಮ್ ಬರೆದು ಒಂದು ಪ್ರಾಜೆಕ್ಟ್ ಮಾಡಿದ್ದಾನೆ. ಅದರಲ್ಲಿ ರಾಜ್ಯ ಮಟ್ಟದ ಪ್ರಥಮ ಬಹುಮಾನ ಬಂದಿದೆ. ಅದು ಹೇಗೆ ಬಂದಿದೆ ಅನ್ನೋ ಹೆಲ್ಪ್ ತಗೊಂಡಿದ್ದಾನೆ, ಆದರೆ ಯೋಜನೆ ಅವಂದೇ. ರಾಜ್ಯ ಮಟ್ಟದ ಜಡ್ಜಸ್ ನನಗೆ ಹೇಳಿದರು, ನಾನು ಯಾವ ರೀತಿ ಕ್ವಶನ್ ಕೇಳಿದ್ರು ಅವು ಉತ್ತರ ಕೊಡ್ತಾನೆ, ನಮಗೆ ಕನ್ವಿನ್ಸ್ ಆಯ್ತು ಏನಂದರೆ ಅದು ಅವಂದೇ ಪ್ರಾಜೆಕ್ಟ್ ಅಂತ. ಬೇರೆ ಬೇರೆ ರೀತಿ ಕ್ವಶನ್ ಕೇಳಿದ್ರು ಉತ್ತರ ಕೊಡ್ತಾನೆ, ಹಾಗಾಗಿ ಅವಂದೇ ಅದು ಯುನೀಕ್ ಅಂತ. ಈ ರೀತಿ ಯುನೀಕ್ನೆಸ್ ಬಗ್ಗೆ ಯೋಚನೆ ಮಾಡಿ ಅಂತೇಳಿ ವಿದ್ಯಾರ್ಥಿಗಳಿಗೆ, PUC ಆದ ವಿದ್ಯಾರ್ಥಿಗಳಿಗೆ, ಎಲ್ಲ ದೊಡ್ಡ ದೊಡ್ಡ ಸ್ಕಾಲರ್ಸ್ಗಳಿಗೆ ನಾನು ವಿನಂತಿ ಮಾಡ್ತೇನೆ. ಈ ಎಲ್ಲ ಚಿತ್ರಣವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ರಾಷ್ಟ್ರಮಟ್ಟದ ಚಿತ್ರಣವನ್ನು ನನಗೆ ತಿಳಿದ ಮಟ್ಟಿಗೆ ಇಟ್ಟಿದ್ದೇನೆ. ಇದರಲ್ಲಿ ನೀವದನ್ನು ಹೆಕ್ಕಿಕೊಂಡು ಇದರ ಸತ್ಯಾಂಶವನ್ನು ಪರೀಕ್ಷೆ ಮಾಡಿ, ಇದು ಎಷ್ಟು ಒಳ್ಳೆಯದು ಅಂತ ನೋಡಿ, ಮತ್ತು ನಿಮ್ಮನ್ನೇ ನೀವು ಟೆಸ್ಟ್ ಮಾಡ್ಕೊಳ್ಳಿ. ನಮ್ಮ ಪ್ಲೇಸ್ ಎಲ್ಲಿದೆ ಅಂತ ಗೊತ್ತಾಗಿ, ವೇರ್ ವಿ ಆರ್. ಕಾಲೇಜಲ್ಲಿ ಫಸ್ಟ್ ಬರ್ಬೋದು, ರಾಜ್ಯದಲ್ಲಿ ಫಸ್ಟ್ ಬರ್ಬೋದು, ದೇಶದ ಮಟ್ಟಿಗೆ ಎಲ್ಲಿದೆ ಅಂತ. ಅದೇ ನಾನು ನನ್ನ ಅಣ್ಣನ ಮಗ CETಯಲ್ಲಿ 2ನೇ ರ್ಯಾಂಕ್ ತೆಗೆದ. ಆಮೇಲೆ NITಗೆ ಸುರತ್ಕಲ್ಲಿಗೆ ಹೋದ. ಅಲ್ಲಿ ಕೇಳಿದೆ, ನಿನ್ನ ಕಾಲೇಜಲ್ಲಿ ನಿನ್ನ ಪೊಸಿಷನ್ ಯಾವುದು ಅಂತ. ಅವ ಏನು ಹೇಳಿದ ಗೊತ್ತಾ? ಲೆಸ್ ದೆನ್ 70 ಅಂತ. 70%ಗಿಂತ 70+ಗಿಂತ ಕೆಳಗಿದ್ದೇನೆ ರಾಜ್ಯ ಮಟ್ಟದಲ್ಲಿ ಸೆಕೆಂಡ್ ಬಂದವನು. ಯಾಕೆಂದರೆ ಅಲ್ಲಿ ನ್ಯಾಷನಲ್ ಲೆವೆಲ್ ಕಾಂಪಿಟಿಷನ್ ಬರ್ತದೆ. ಪುನಃ ವರ್ಲ್ಡ್ ಲೆವೆಲ್ ಆಗುವಾಗ ನಾವು ಎಲ್ಲಿರ್ತೇವೆ ಗೊತ್ತಿಲ್ಲ. ಅದಕ್ಕೆ ನಾನು ವಿನಂತಿ ಮಾಡೋದು, ನೀವು ಕಾಂಪಿಟೀಷನ್ಗೋಸ್ಕರ ಓದಬೇಡಿ, ಕಾಂಪಿಟೀಷನ್ಗೋಸ್ಕರ ಕಲಿಬೇಡಿ, ಖುಷಿಗೋಸ್ಕರ ಕಲೀರಿ. ಈಗ ನೀವು ಎಕ್ಸಾಮ್ ಅಯ್ಯೋ ಮುಗ್ದ್ರೆ ಸಾಕು, ನೀಟ್ ಮುಗ್ದ್ರೆ ಸಾಕು ಅಂತ ಯೋಚಿಸಿದರೆ ಜೀವಮಾನ ಇಡೀ ಮುಗ್ದ್ರೆ ಸಾಕು ಅಂತಲೇ ಆಗ್ತದೆ. ಅದರ ಬದಲು ಎಂಜಾಯ್ ದ ಜರ್ನಿ. ಆ ಜರ್ನಿಯನ್ನು ಎಂಜಾಯ್ ಮಾಡಿ. ಎಂಜಾಯ್ ಮಾಡ್ತಾ ಪ್ರಪಂಚ ಹೇಗಿದೆ ಅಂತ ನೋಡಿ, ಮತ್ತು ತಾನೇನು ಕಲಿಬೇಕು ಅಂತ ಯೋಚನೆ ಹಾಕಿ ಒಂದು 5-7-8 ವರ್ಷದ ಗೋಲ್ ಇಟ್ಕೊಂಡು ಫೋಕಸ್ ಆಗಿ ಓದಿ. ಆ ದೃಷ್ಟಿಯಲ್ಲಿ ಇದೊಂದು ಅದ್ಭುತವಾದಂಥ ವೇದಿಕೆ ಅಂತ ನಾನು ಭಾವಿಸ್ತೇನೆ. ನನ್ನನ್ನು 20 ನಿಮಿಷ ಅರ್ಧ ಗಂಟೆ ಎಷ್ಟೊತ್ತಾಯಿತು ಅಷ್ಟೊತ್ತು ನನ್ನನ್ನು ಸಹಿಸಿಕೊಂಡದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ನಿಮಗೆ. ಮತ್ತು ಬೇರೆ ಬೇರೆ ಅವಕಾಶಗಳಿದ್ದರೂ ಇದನ್ನು ಉಪಯೋಗಿಸಿಕೊಳ್ಳಿ. ನಾನು ಈಗ ಸಿಕ್ಕಿದ ಅವಕಾಶವನ್ನು ನನ್ನ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ, ನನ್ನ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಇವತ್ತು ಒಂದು ಕಡೆ ಏನಾಗಿದೆ ಅಂದರೆ ದೊಡ್ಡ ಗ್ಯಾಪ್ ಇದೆ. ಒಂದು ಕಡೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಎಕ್ಸಾಮ್ ಎಷ್ಟು ಜನ ಬರೀತಾರೆ ಕೇಳಿದರೆ 5,000 ಪೋಸ್ಟ್ ಇದೆ, 15 ಲಕ್ಷ ಅಪ್ಲಿಕೇಶನ್ ಕೊಡ್ತಾರೆ. ಇನ್ನೊಂದು ಕಡೆ ಆ್ಯಕ್ಚುರಿ ಸೈನ್ಸ್ ಅಂತ ಇದೆ. ನೀವು ಬೇಕಾದವ್ರು ಬರ್ಕೊಳ್ಳಿ, ಆ್ಯಕ್ಚುರಿ ಸೈನ್ಸ್ ಅಂತ. ಇಟ್ ಈಸ್ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್. ಆ್ಯಕ್ಚುರಿ ಸೈನ್ಸ್ ಯಾರು ಪಾಸ್ ಮಾಡ್ತಾರೋ ಅದಕ್ಕಿಂತ ಹೆಚ್ಚು ವೇಕೆನ್ಸಿ ಇರ್ತದೆ, ಆ್ಯಕ್ಚುರಿ ಸೈನ್ಸ್ ಪಾಸ್ ಆದವರು ಕಮ್ಮಿ ಇರ್ತದೆ. ಈ ದೊಡ್ಡ ಗ್ಯಾಪನ್ನು ನಾವು ಫಿಲ್ ಮಾಡಬೇಕಾಗಿದೆ. ಅದನ್ನು ಫಿಲ್ ಮಾಡಲಿಕ್ಕೆ ನೀವೆಲ್ಲ ಪ್ರಯತ್ನ ಮಾಡಬೇಕು. ಪೋಷಕರಲ್ಲಿ ವಿನಂತಿ ಮಾಡ್ತೇನೆ, ನೀವು ಈ ರೀತಿಯ ಒಂದು ಅಟ್ಮಾಸ್ಫಿಯರ್, ಬರೇ ಇಂಜಿನಿಯರಿಂಗ್, ಬರೇ ಡಾಕ್ಟರ್ಗಂತ ಹೊರಗೆ ಬಂದು ದಕ್ಷಿಣ ಕನ್ನಡದಲ್ಲಿ ಎಲ್ಲ ಸಾಮರ್ಥ್ಯ ಇರುವಂಥ ಆಂಟ್ರಪ್ರಿನರ್ಶಿಪ್ ಮಾಡ್ಬೋದು, ಕೃಷಿಕರನ್ನು ತಯಾರು ಮಾಡ್ಬೋದು, ಏನು ಬೇಕಿರೋ ತಯಾರು ಮಾಡ್ಬೋದು. ಆದರೆ ಅದಕ್ಕೆ ವೈಜ್ಞಾನಿಕವಾದ ಟಚ್ಚನ್ನು ಕೊಡಿ. ಆ ಟಚ್ಚನ್ನು ಕೊಡ್ತಾ ನೀವು ಪೋಷಕರು ಇದನ್ನು ಸೇರಿಸಿ ಒಂದು ದೊಡ್ಡ ಆಂದೋಲನ ಮಾಡಿ, ನಮ್ಮ 10 ವರ್ಷ ನಂತರ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಯೂತ್, ನಮ್ಮ ಯುವಜನತೆ ಎಲ್ಲಿರಬೇಕು ಅಂತ ಯೋಚನೆ ಮಾಡೋಣ. ಇದೊಂದು ಅತ್ಯುತ್ತಮ ಅದಕ್ಕೆ ವೇದಿಕೆಯಾಗಲಿ ಅಂತ ಶುಭವನ್ನು ಹಾರೈಸ್ತೇನೆ. ನನ್ನನ್ನು ಕರೆಸಿದ್ದಕ್ಕೆ, ನನ್ನ ಭಾವನೆಗಳನ್ನು ಹಂಚಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ರಿಗೂ ನಾನು ವಂದಿಸ್ತೇನೆ ಮತ್ತು ಎಲ್ಲ ಶಿಕ್ಷಕರಿಗೂ ನಮಿಸ್ತೇನೆ. ಹಿರಿಯ ಶಿಕ್ಷಕರಿಂದ ಆಶೀರ್ವಾದವನ್ನು ಬೇಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ UT ಖಾದರ್ ಅವರು ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸರ್, ತಮಗಿದು ಪ್ರೀತಿಪೂರ್ವಕವಾದಂಥ ಸ್ವಾಗತ, ಸುಸ್ವಾಗತ. ಅದೇ ರೀತಿ ಎಲ್ಲ ಇಲಾಖಾ ಅಧಿಕಾರಿಗಳು ಈ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಜ್ಞಾನೇಶ್ ಸರ್, ಮಂಗಳೂರು ಬಂಟ್ವಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ. ಶ್ರೀಯುತ ಪ್ರಶಾಂತ್ ಕಾಜ್ ಅವರವರು ವೇದಿಕೆ. जय भारत जननीय तनु जाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ. जय भारत जननीय तनु जाते, जय हे कर्नाटक माते, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ
ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಳಿ ಕೃಷ್ಣ ಶರಾವತಿ ತುಂಗಾ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಹೇ 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 ಲಾ 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 ಹೇ 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 ಲಾ 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 ಲಾ. ಶಾರದಾ ಮಾತೆ ದುರ್ಗಾಶಕ್ತಿಗೆ ವಂದಿಸಿಕೊಂಡು UT ಫರೀದ್ ಫೌಂಡೇಶನ್ ವತಿಯಿಂದ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶಿಕ್ಷಕರ ಗುರುವಂದನಾ ಕಾರ್ಯಕ್ರಮ ಹಾಗೆಯೇ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೈಸ್ಕೂಲ್ ಹಾಗೂ PUCಯಲ್ಲಿ 90% ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೆಯೇ ಅವರ ಕ್ಷೇತ್ರದ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಜಿಲ್ಲೆಯ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಇವತ್ತು ನಾವು ಭಾಗವಹಿಸಿದ್ದೇವೆ. ಕೃಷಿಕ ಈ ದೇಶದ ಸಂಪತ್ತಾದರೆ ಶಿಕ್ಷಕರು ಈ ದೇಶದ ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿಗೊಳಿಸುವಂಥ ಸಂಪನ್ಮೂಲ ವ್ಯಕ್ತಿಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಡೀ ದೇಶದಲ್ಲಿ ಪ್ರತಿಯೊಬ್ಬರನ್ನು ಕೂಡ ನಿರ್ಮಾಣ ಮಾಡುವಂತಹ ಶಕ್ತಿ ಇರೋದು ಶಿಕ್ಷಕರಿಗೆ. ಅಂತಹ ಶಿಕ್ಷಕರನ್ನು ನೆನಪಿಸ್ತಕ್ಕಂಥ ಕಾರ್ಯಕ್ರಮ ಇಡೀ ರಾಜ್ಯದ ಶಾಸಕರುಗಳಲ್ಲಿ ಇವತ್ತು ನೆನಪಿಸ್ತಕ್ಕಂಥ ಕಾರ್ಯಕ್ರಮ ತನ್ನ ವೈಯಕ್ತಿಕ ನೆಲೆಯಲ್ಲಿ ಈ ದೇಶ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೋವಿಡ್-19 ಇಂತಹ ಸಂದರ್ಭದಲ್ಲಿ ಕೂಡ ಈ ದೇಶ ಬಹಳಷ್ಟು ಸಂಕಷ್ಟ ಎದುರಿಸ್ತಕ್ಕಂಥ ಈ ಸಂದರ್ಭದಲ್ಲಿಯೂ ತನ್ನ ಕ್ಷೇತ್ರದ ಶಿಕ್ಷಕರನ್ನು ತನ್ನ ಕ್ಷೇತ್ರದ ಮಕ್ಕಳನ್ನು ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಬೇಕು ಎನ್ನುವಂಥ ಒಂದು ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ತನ್ನ ಕಾರ್ಯಕ್ಷೇತ್ರಕ್ಕೆ ಅತ್ಯುತ್ತಮವಾದಂಥ ಪ್ರವೃತ್ತಿಯನ್ನು ನಿರ್ಮಾಣ ಮಾಡಿ ಈ ಜಿಲ್ಲೆಯ 8 ಶಾಸಕರಲ್ಲಿ ಒಬ್ಬರಾಗಿ ಇದೊಂದು ಹೆಮ್ಮೆಯ ಅಭಿಮಾನದ ಕಾರ್ಯಕ್ರಮವನ್ನು ನಿರ್ಮಾಣ ಮಾಡುವ ಶಕ್ತಿಯಾಗಿ ನಿರ್ಮಿಸಿದಂಥ UT ಖಾದರ್ ಸರ್ ಅವರಿಗೆ ಸೇರಿದಂಥ ವಿದ್ಯಾರ್ಥಿಗಳ ಮಕ್ಕಳ ಪೋಷಕರ ಸರ್ವರ ಪರವಾಗಿ ಈ ಕಾರ್ಯಕ್ರಮದಲ್ಲಿ ನಾನು ತುಂಬ ಹೃದಯದಿಂದ ತಮಗೆ ವಂದಿಸ್ತಾ ಇದ್ದೇನೆ ಸರ್. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿರುವವರು ಬಹಳಷ್ಟು ಈ ಸರಿ ಹೆಮ್ಮೆ ಆಗ್ತದೆ. ನಮ್ಮ ಜಿಲ್ಲೆಗೆ ರಾಷ್ಟ್ರ ಪ್ರಶಸ್ತಿಯನ್ನು ಬಂದಿರತಕ್ಕಂಥ ಸರಕಾರಿ ಪ್ರೌಢಶಾಲೆ ನಡಿ ಬೆಳ್ತಂಗಡಿ ತಾಲೂಕಿನಲ್ಲಿ ಶಿಕ್ಷಕರಾಗಿ ಗಣಿತ ಪ್ರಯೋಗಾಲಯದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡವರು ಯಾಕೂಬ್ ಕೊಯ್ಯೂರ್ರವರು.
ಶಾಲೆಯನ್ನು ಒಂದು ಆಧುನಿಕ ಶಾಲೆಯನ್ನಾಗಿ ಮಾರ್ಪಾಟು ಮಾಡಿ ಮೊನ್ನೆ ಆನ್ಲೈನ್ನಲ್ಲಿ ರಾಷ್ಟ್ರಪತಿಗಳಿಂದ ಪ್ರಶಸ್ತಿಯನ್ನು ಪಡೆದಂತಹ ನಮ್ಮ ಜಿಲ್ಲೆಯ ಹೆಮ್ಮೆಯ ಅಭಿಮಾನದ ಶಿಕ್ಷಕರಾಗಿ ನಮ್ಮೆಲ್ಲರ ಅಭಿಮಾನದ ಸ್ವರೂಪವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸ್ತಕ್ಕಂಥ ಯಾಕೂಬ್ ಸರ್ ಅವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದಿಂದ ನಿಮ್ಮನ್ನು ಮೊದಲಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ವಿಶೇಷತೆ, ಈ ವರ್ಷ ನಮಗೆಲ್ಲರಿಗೂ ಕೂಡ ಅಭಿಮಾನ, ಹೆಮ್ಮೆ. ನಮ್ಮ ಜಿಲ್ಲೆಗೆ SLCಯಲ್ಲಿ ಪ್ರಥಮ ರ್ಯಾಂಕನ್ನು ಗಳಿಸಿದಂತಹ ಕೀರ್ತಿ ಈ ವರ್ಷ ಕುಮಾರಸ್ವಾಮಿ ವಿದ್ಯಾಲಯ ಸುಬ್ರಹ್ಮಣ್ಯದಲ್ಲಿರ್ತಕ್ಕಂಥ ನಮ್ಮ ಅನೂಷ್ AL ಇವರಿಗೆ ಸಲ್ಲಿದೆ. ಅಂಥ ಒಬ್ಬ ಅತ್ಯುತ್ತಮ ವಿದ್ಯಾರ್ಥಿಯಾಗಿ ಸಾಧನೆಯಲ್ಲಿ ವಿಜ್ಞಾನ, ವಸ್ತು ಪ್ರದರ್ಶನ, ಸೆಮಿನಾರ್, ಭಾಷಣ, ಕ್ವಿಜ್ನಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ತನ್ನ SLC ಅಂಕದಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ತಂದುಕೊಟ್ಟು ನಮ್ಮ ಜಿಲ್ಲೆಗೆ ಅಭಿಮಾನದ ಸಂಕೇತವಾಗಿರ್ತಕ್ಕಂಥ ಅನೂಷ್ ALಗೆ ನಾನು ಪ್ರೀತಿಪೂರ್ವಕವಾಗಿ ಪ್ರಪ್ರಥಮವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೊನ್ನೆ UT ಫರೀದ್ ಫೌಂಡೇಶನಲ್ಲಿ ಈ ವರ್ಷ ಯಾರು ನಮ್ಮ ದಿಕ್ಸೂಚಿ ಭಾಷಣವನ್ನು ಮಾಡ್ಬೋದು ಎನ್ನುವಂಥ ವಿಶೇಷತೆ ಬಂದಾಗ ನಮ್ಮ UT ಖಾದರ್ ರವರು ನೆನಪು ಮಾಡಿದ್ದು ಸತೀಶ್ ಭಟ್ ಬಿಳಿನೆಲೆ. ಒಬ್ಬರು ಅತ್ಯುತ್ತಮ ಶಿಕ್ಷಕನಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಗುವಿನ ಕಾಳಜಿಯನ್ನು ಇಟ್ಟುಕೊಂಡು ಯಾವ ರೀತಿ ತನ್ನ ಮಕ್ಕಳು ಶಿಕ್ಷಣವನ್ನು ಪಡಿಬೇಕು ಎನ್ನುವಂತಹ ನೆಲೆಯಲ್ಲಿ ಇವತ್ತು ಪ್ರತಿಯೊಂದು ಮಗುವಿಗೂ ಕೂಡ ಬದುಕಿನ ಶಿಕ್ಷಣವನ್ನು ಆ ಮಗು ಹೇಗೆ ಪಡಿಬೋದು ಎನ್ನುವಂಥ ಅತ್ಯುತ್ತಮವಾದಂತಹ ಸಂದೇಶವನ್ನು ನೀಡಿ ಒಬ್ಬ ಶಿಕ್ಷಕನಾಗಿರ್ಬೋದು ಹೇಗಿರಬೇಕು, ವಿದ್ಯಾರ್ಥಿ ಹೇಗಿರಬೇಕು, ಸಮಾಜ ಹೇಗಿರಬೇಕು, ಮಕ್ಕಳ ಪೋಷಕರು ಹೇಗಿರಬೇಕು ಎನ್ನುವಂಥ ನೆಲೆಯಲ್ಲಿ ಅತ್ಯುತ್ತಮವಾದಂಥ ದಿಕ್ಸೂಚಿ ಭಾಷಣವನ್ನು ನೀಡಿದಂಥ ಸತೀಶ್ ಭಟ್ ಬಿಳಿನೆಲೆ ಸರ್ ತಾವು ಕೂಡ ಒಬ್ಬ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾಗಿ ಸುಮಾರು 3,000ಕ್ಕೂ ಮಿಕ್ಕಿ ತರಬೇತಿಯನ್ನು ನೀಡಿದಂಥ ಪದೋನ್ನತಿಯನ್ನು ಹೊಂದಿದಂಥ ಅತ್ಯುತ್ತಮ ಶಿಕ್ಷಕರಾದಂಥ ತಮಗೆ ಸರ್ ಈ ಮಕ್ಕಳ ಪರವಾಗಿ, ಪೋಷಕರ ಪರವಾಗಿ, UT ಫರೀದ್ ಫೌಂಡೇಶನ್ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆ ಈ ಕಾರ್ಯಕ್ರಮದಲ್ಲಿರುವವರು ನಮ್ಮ ಮಂಗಳೂರು ತಾಲೂಕಿನ ಅಧ್ಯಕ್ಷರು. ಯಾವತ್ತೂ ಕೂಡ ಮಂಗಳೂರು ತಾಲೂಕು ಪಂಚಾಯತ್ನಲ್ಲಿ ಶಿಕ್ಷಕರ ಧ್ವನಿಯಾಗಿ ಯಾವುದೇ ಶಿಕ್ಷಕರ ಸಮಸ್ಯೆಗಳು ಬಂದಾಗ ಕೂಡ ಮಂಗಳೂರು ತಾಲೂಕು ಪಂಚಾಯತ್ ಒಂದು ದಿಟ್ಟ ದಿವ್ಯ ಹೆಜ್ಜೆಯನ್ನು ಇಟ್ಟುಕೊಂಡು ಯಾವತ್ತಿಗೂ ಕೂಡ ಶಿಕ್ಷಕರಿಗೆ ಅತ್ಯುತ್ತಮವಾದಂತಹ ಸೇವೆಯನ್ನು ಕೊಟ್ಟಂತಹ ಮಂಗಳೂರು ತಾಲೂಕು ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಮೊಹಮ್ಮದ್ ಮೋನೂರ್ ಅವರಿಗೆ ಕೂಡ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಬಂಟ್ವಾಳದ BO ಆಗಿ ಈ ಜಿಲ್ಲೆಯಲ್ಲಿ ಅತ್ಯುತ್ತಮ ಒಬ್ಬ ಪ್ರಾಮಾಣಿಕ BO ಆಗಿ ಕೆಲಸ ಮಾಡುವಂಥ ನಮ್ಮೆಲ್ಲರ ಅಭಿಮಾನದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಜ್ಞಾನೇಶ್ ಸರ್ರಿ ಕೂಡ ಮಕ್ಕಳ ಪರವಾಗಿ UT ಫರೀದ್ ಫೌಂಡೇಶನ್ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಹಾಗೆ ನಮ್ಮ ಕುರ್ನಾಡು ಪದವಿ ಪೂರ್ವ ಡಿಗ್ರಿ ಕಾಲೇಜಿನ ಅಧ್ಯಕ್ಷರಾಗಿ, ಕುರ್ನಾಡು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿ UT ಖಾದರ್ ಅವರ ಜೊತೆಯಾಗಿ ನಿಂತು ನಮ್ಮ ಕುರ್ನಾಡಿನಂಥ ಪ್ರದೇಶಕ್ಕೂ ಕೂಡ ನಮ್ಮ ಮಕ್ಕಳು, ಅಲ್ಲಿಯ ಮಕ್ಕಳು ಕೂಡ, ಗ್ರಾಮೀಣ ಪ್ರದೇಶದ ಮಗು ಕೂಡ ಡಿಗ್ರಿಯನ್ನು ಪಡಿಬೇಕು ಎನ್ನುವಂಥ ನೆಲೆಯಾಗಿ UT ಖಾದರ್ ಜೊತೆಯಾಗಿ ನಿಂತುಕೊಂಡು ಮುಡಿಪು ಕುರ್ನಾಡಿಗೆ ಡಿಗ್ರಿ ಕಾಲೇಜನ್ನು ತಂದುಕೊಟ್ಟಂಥ ಈಗ ಅದರ ನೂತನ ಕಾರ್ಯಾಧ್ಯಕ್ಷರು ಆಗಿರುವಂಥ ಪ್ರಶಾಂತ್ ಕಾಜೋರ್ ಅವರಿಗೆ ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ತಾಲೂಕ್ ಪಂಚಾಯತಿನ ಸದಸ್ಯರು, ಬಹಳಷ್ಟು ಶಿಕ್ಷಣದ ಅಭಿಮಾನಿಯೂ ಆಗಿರ್ತಕ್ಕಂಥ ಸುರೇಖಾ ಚಂದ್ರಾಸ್ರವರಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರು ದಕ್ಷಿಣ ವಲಯದ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಜಯವಂತಿ ಸೋನ್ಸ್ ರವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಜಿಲ್ಲಾ ಅನುದಾನಿತ ಶಿಕ್ಷಕರ ಸಂಘದ ಅಧ್ಯಕ್ಷರು, UT ಫರೀದ್ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಂಚಾಲಕರಾಗಿ ಬಹಳಷ್ಟು ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದಂಥ ತಮ್ಮೆಲ್ಲರನ್ನ ಕರೆಯಲು ಸಹಕರಿಸಿದಂಥ KMK ಮಂಜಿನಾಡಿ ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಇನ್ನೊಬ್ಬರು ಸಹ ಸಂಚಾಲಕರು ಆಗಿರ್ತಕ್ಕಂಥ ತ್ಯಾಗಂ ಹರೇಕಳರವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಲಿಲ್ಲಿ ಪಾಯಸ್ ರವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮಂಗಳೂರು ತಾಲೂಕಿನ ಕ್ಷೇತ್ರ ಸಮನ್ವಯದ ಪ್ರಶಾಂತ್ ರವರಿಗೆ ಕೂಡ
ಹಾಗೆ ಅವರಿಗೆ ಕೂಡ ಶಿಕ್ಷಕರ ಅಭಿಮಾನಿ ಆಗಿರ್ತಕ್ಕಂಥ ಪ್ರಶಾಂತ್ರವರಿಗೆ ಕೂಡ ನಾನು ತಮ್ಮೆಲ್ಲರ ಪರವಾಗಿ UT ಫರೀದ್ ಫೌಂಡೇಶನ್ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ಅತ್ಯುತ್ತಮ ರೀತಿಯಲ್ಲಿ ಮಕ್ಕಳನ್ನು ಕರೆದುಕೊಂಡು ಬಂದು ತಮ್ಮ ಮಗುವಿನ ಜೊತೆ ಬಂದಿರತಕ್ಕಂಥ ಮಕ್ಕಳ ಪೋಷಕರು, ತಮ್ಮೆಲ್ಲರ ಮಗುವಿನ ಪ್ರತಿಭೆಗೆ ಸಾಕ್ಷಿಯಾಗಿರ್ತಕ್ಕಂಥ ಮಕ್ಕಳ ಪೋಷಕರು ಕೂಡ ಆಗಮಿಸಿದ್ದೀರಿ. ನಿಮಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರತಿಯೊಂದು ಮಗುವಿನಲ್ಲಿಯೂ ಕೂಡ ಪ್ರತಿಭೆ ಇದೆ. ಯಾವುದೇ ಮಗು ಕೂಡ ದಡ್ಡನಲ್ಲ. ಪ್ರತಿಯೊಂದು ಮಗು ಕೂಡ ಜಾಣೆ ಅನ್ನೋದು ನಮಗೆ ಗೊತ್ತಿದೆ. ಅದರಲ್ಲಿಯೂ ಕೂಡ ತನ್ನ ಪರಿಶ್ರಮದಿಂದ ಇನ್ನೂ ಹೆಚ್ಚು ಸಾಧನೆಯನ್ನು ಮಾಡಿ ಇವತ್ತು 90ಕ್ಕಿಂತಲೂ ಕೂಡ ಹೆಚ್ಚು ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿನಿಯರು ತಾವು ಬಂದಿದ್ದೀರಿ. UT ಮಂಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಬಂದಿದ್ದಂಥ ತಮಗೆಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮಗೆಲ್ಲ ಮಕ್ಕಳನ್ನು ಕಲಿಸಿ ಇವತ್ತು ನಿವೃತ್ತಿ ಹೊಂದಿರತಕ್ಕಂಥ ಶಿಕ್ಷಕರು ಎಷ್ಟು ಜನ, ತಾವು 30 ಜನ ನಿವೃತ್ತಿ ಶಿಕ್ಷಕರು ಏನು ಬಂದಿದ್ದೀರಿ, ತಾವು ಕೂಡ ತಮ್ಮ ಅಮೂಲ್ಯವಾದಂತಹ ಜೀವನದಲ್ಲಿ ಅತ್ಯುತ್ತಮ ಸೇವೆಯನ್ನು ಮಾಡಿ ಬಹಳಷ್ಟು ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ಕೊಟ್ಟು ಬಹಳಷ್ಟು ವಿದ್ಯಾರ್ಥಿಗಳನ್ನು ನಿರ್ಮಾಣ ಮಾಡಿ ಅತ್ಯುತ್ತಮವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಿಕೊಟ್ಟಂಥ ಇವತ್ತು ನಿವೃತ್ತಿ ಹೊಂದಿರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಗೊಳಿಸುವಂಥ ಎಲ್ಲ ಶಿಕ್ಷಕ ಬಂಧುಗಳಿಗೂ ಕೂಡ ನಾನು ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡು ತಮಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತಾಲೂಕ್ ಪಂಚಾಯತಿನ ಸದಸ್ಯರು, ಶಿಕ್ಷಣ ಅಭಿಮಾನಿಯೂ ಆಗಿರ್ತಕ್ಕಂಥ ಪದ್ಮಾವತಿಯವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಒಬ್ಬರು ಹಿರಿಯರು, ಶಿಕ್ಷಕರ ಅಭಿಮಾನಿಯೂ ಆಗಿರ್ತಕ್ಕಂಥ ತನ್ನ ಮಗವೂ ಕೂಡ ಉಪನ್ಯಾಸಕರು ನಮ್ಮ ದೇವಕಿ ಅಕ್ಕ, ಅವರು ಕೂಡ ಒಬ್ಬರು ಶಿಕ್ಷಣ ಪ್ರೇಮಿಯೂ ಆಗಿರ್ತಕ್ಕಂಥ ನಮ್ಮ ಮಹಿಳಾ ಅಧ್ಯಕ್ಷೆಯೂ ಆಗಿರ್ತಕ್ಕಂಥ ದೇವಕಿ ಅಕ್ಕನವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯೆ, ಶಿಕ್ಷಕರ ಅಭಿಮಾನಿಯೂ ಆಗಿರ್ತಕ್ಕಂಥ ಒಬ್ಬರು ಶಿಕ್ಷಕ ಪ್ರೇಮಿಯೂ ಆಗಿರ್ತಕ್ಕಂಥ ವಿಲ್ಮಾ ಡಿ ಸೋಜಾರ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ನಮ್ಮ ಕಾರ್ಯಕ್ರಮ ಯಶಸ್ಸಾಗಲಿಕ್ಕೆ ಕಾರಣ ನಮ್ಮ ಮಾಧ್ಯಮದ ಸಹೋದರ ಬಂಧುಗಳು. ಯಾವತ್ತೂ ಕೂಡ ಯಾವುದೇ ಕಾರ್ಯಕ್ರಮ ನಮ್ಮ ಕ್ಷೇತ್ರದಲ್ಲಿ ಆಗುವಾಗ ಕೂಡ ತಮ್ಮೆಲ್ಲರನ್ನ ಕರೆಸಿ ಪ್ರಸಾರ ಮಾಡಿ ಅತ್ಯುತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಪ್ರಚಾರವನ್ನು ಕೂಡ ಕೊಟ್ಟಂತಹ ದೃಶ್ಯ ಮಾಧ್ಯಮ ಹಾಗೂ ನಮ್ಮ ಪ್ರಚಾರ ಮಾಧ್ಯಮದ ಎಲ್ಲ ನನ್ನ ಪ್ರೀತಿಪೂರ್ವಕ ಸಹೋದರ ಬಂಧುಗಳಿಗೂ ಕೂಡ ತಮಗೂ ಕೂಡ UT ಫರೀದ್ ಫೌಂಡೇಶನ್ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ ಬಂದಿರತಕ್ಕಂಥ ಎಲ್ಲ ಶಾಲಾಭಿವೃದ್ಧಿಯ ಸಮಿತಿಯ ಅಧ್ಯಕ್ಷರುಗಳು, ಇವತ್ತು ಶಾಲಾಭಿವೃದ್ಧಿ ಅಧ್ಯಕ್ಷರು ಅಂತ ಹೇಳಿದ್ರೆ ತನ್ನ ಕೈಯಿಂದ ಖರ್ಚು ಮಾಡಿ ಇವತ್ತು ಶಾಲೆಯನ್ನು ಅಭಿವೃದ್ಧಿ ಪಡಿಸೋರು ಅಂತ ಅಧ್ಯಕ್ಷರುಗಳು ಇವತ್ತು ತಾವೆಲ್ಲ ಏನು ಬಂದಿದ್ದೀರಿ, ತಮಗೂ ಕೂಡ ಶಾಲೆಯ ಪರವಾಗಿ ಬಂದಿರತಕ್ಕಂಥ ಪ್ರತಿನಿಧಿಸಿ ಶಾಲೆಯನ್ನು ಅತ್ಯುತ್ತಮಗೊಳಿಸಿದಂಥ ಎಲ್ಲ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರುಗಳಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರುಗಳು, ತಾಲೂಕ್ ಪಂಚಾಯತ್ ಎಲ್ಲ ಜನ ಪ್ರತಿನಿಧಿಗಳಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಹಾಗೆ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳು, ಇವತ್ತು ನಮಗೆಲ್ಲ ಕಡೆಯೂ ಕೂಡ ಆನ್ಲೈನ್ ಶಿಕ್ಷಣ, ಕೊರೋನಾದಂತಹ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಸಂಕಷ್ಟದ ಪರಿಸ್ಥಿತಿ ಇದ್ರೂ ಕೂಡ ಸರ್ಕಾರದ ವಿದ್ಯಾಗಮ ಕಾರ್ಯಕ್ರಮವನ್ನು ಯಾವುದೇ ಎಡರು ತೊಡಗಳು ಇದ್ರೂ ಕೂಡ ತನ್ನಲ್ಲೇ ಅದನ್ನು ಇಟ್ಟುಕೊಂಡು ಮಕ್ಕಳಿಗೆ ಈ ಸಂದರ್ಭದಲ್ಲಿ ಕೂಡ ಪಾಠ ಪ್ರವಚನವನ್ನು ನೀಡಿದಂಥ ಎಲ್ಲ ಶಿಕ್ಷಕ ಬಂಧುಗಳಿಗೂ ಕೂಡ ನಾನು ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸಿಕೊಂಡು, ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದಂಥ ಸ್ವಾಗತ. ಹಾಗೆ ವಿಶೇಷತೆ ಏನು ಅಂತ ಹೇಳಿದ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯಕ್ರಮದ ಇವತ್ತಿನ ಯಶಸ್ಸು ನಮ್ಮ ಅನುಷು, ನಮ್ಮ ಜಿಲ್ಲೆಯ ಅಭಿಮಾನ ಅನುಷ್ ಈ ವರ್ಷ ಅವನ ತಂದೆಯವರು ಕೂಡ ಬಂದಿದ್ದಾರೆ. ವಿಶೇಷತೆ ಯಾಕೆ ಅವರ ಬಗ್ಗೆ ಹೇಳ್ತೇನೆ ಅಂತೇಳಿ, ಅವರು ನಮ್ಮ ಪಾಣೆಮಂಗಳೂರಲ್ಲಿ JE ಆಗಿ ಮೆಸ್ಕಾಂ ವಿಭಾಗದಲ್ಲಿ ಕೆಲಸ ಮಾಡಿದವರು. ಒಬ್ಬರು ಸರ್ಕಾರಿ ವೃತ್ತಿಯಲ್ಲಿ ಇರ್ತಕ್ಕಂಥ ಒಬ್ಬರ ಮಗ ಇವತ್ತು ನಮ್ಮ ಜಿಲ್ಲೆಗೆ ಅಭಿಮಾನದ ಸಂಕೇತವಾಗಿದ್ದಾನೆ. ನಿಮಗೂ ವಿಶೇಷವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಎಲ್ಲರೂ ಕೂಡ, ಎಲ್ಲ ಪೋಷಕರು ಕೂಡ ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀರಿ. ಹಾಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ, ಎಲ್ಲ ಪೋಷಕ ಬಂಧುಗಳಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸಿಕೊಂಡು,
ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಯಾವತ್ತೂ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡುವಂಥ ಸ್ಟ್ಯಾನಿ ತ್ರಾವೋ ಅವರಿಗೆ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸಿಕೊಂಡು, ವಿಶೇಷತೆ ಇವತ್ತಿನ ಕಾರ್ಯಕ್ರಮದಲ್ಲಿ UT ಖಾದರ್ ಅವರು ಒಬ್ಬ ಜನಮೆಚ್ಚಿನ ಶಾಸಕರಾಗಿ ನಿರಂತರವಾಗಿ ತನ್ನ ಕ್ಷೇತ್ರದಾದ್ಯಂತ ಸೇವೆಯನ್ನು ಮಾಡಿಕೊಂಡು, ಯಾವುದು ಕಾರ್ಯಕ್ರಮವೂ ಈ ಸರಿ ಬೇಡ, ಶಿಕ್ಷಕರ ಈ ದಿನಾಚರಣೆ ಬೇಕು, ತನ್ನ ಕ್ಷೇತ್ರದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಬೇಕು ಎನ್ನುವಂತಹ ನೆಲೆಯಲ್ಲಿ ತನ್ನ ವೈಯಕ್ತಿಕ ಖರ್ಚನ್ನು ಮಾಡಿಕೊಂಡು ಎಲ್ಲರಿಗೂ ಕೂಡ ಒಂದು ರಾಜ್ಯದಲ್ಲೇ ಮಾದರಿಯಾಗಿ ಶಾಸಕರಾಗಿ ರೂಪುಗೊಂಡಿರ್ತಕ್ಕಂಥ UT ಖಾದರ್ ಅವರಿಗೆ ನಾನು ಮಗದೊಮ್ಮೆ ಈ ಕಾರ್ಯಕ್ರಮವನ್ನು ತಾವು ಯಶಸ್ವಿಗೊಳಿಸಿಕೊಟ್ಟಿದ್ದೀರಿ ಸರ್. ತಮ್ಮ ಎಲ್ಲ ಪರವಾಗಿ, ತಮಗೂ ಕೂಡ ತಮ್ಮ ಬಂದಿರತಕ್ಕಂಥ ಮಕ್ಕಳ ಪೋಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಶಿಕ್ಷಕರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಮಗದೊಮ್ಮೆ ತಮಗೆ ಅಭಿನಂದನೀಯ ಸ್ವಾಗತವನ್ನು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಸ್ವಾಗತಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಬಲಿಯಾಗಿದ್ದಾರೆ, ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ನಾವೆಲ್ಲರೂ 1 ನಿಮಿಷ ಮೌನ ಪ್ರಾರ್ಥನೆಯನ್ನ ಆಚರಿಸೋಣ. ಓಂ ಶಾಂತಿ. ನಾನು ಬಹುಶಃ ಎಲ್ಲ ಶುಭ ಸಲ್ಲಿಸಿಕೊಂಡು ಬಹುಶಃ ಕೆಲವೇ ತಿಂಗಳಲ್ಲಿ ಈ ಸಮಸ್ಯೆ ಎಲ್ಲ ಇವತ್ತು ದೂರ ಆಗುವಂಥ ಒಂದು ವಿಶ್ವಾಸ ಕೂಡ ನನಗೆ ಇದೆ. ಅದರ ಜೊತೆ ನಾನು ಸರ್ಕಾರ ಕೂಡ ಸಲಹೆ ಕೊಟ್ಟಿದ್ದೇನೆ, ಹಿಂದೆ ಕೂಡ ನಾನು ಕೊಟ್ಟಿದ್ದೆ. ನಾನು ಇವತ್ತು ಕೂಡ ನಿಮ್ಮ ಮುಖಾಂತರ ಕೂಡ ನಾನು ಸರ್ಕಾರವನ್ನು ಹಕ್ಕೊತ್ತಾಯ ಮಾಡೋದು ನಾನು ಇವತ್ತಿಷ್ಟೇ. ಶಿಕ್ಷಣದ ಬಗ್ಗೆ ಸರ್ಕಾರ ಬಹಳ ಸ್ಪಷ್ಟವಾದ ಮತ್ತು ನಿಖರತೆಯ ದೂರದರ್ಶಿತದ ತೀರ್ಮಾನವನ್ನು ಆದಷ್ಟು ಬೇಗನೆ ಇವತ್ತು ತಗೊಳ್ಬೇಕಾಗ್ತದೆ. ಒಂದು ಕಡೆಗೆ ಸಮಸ್ಯೆ ಆದರೆ ಒಂದು ಸರ್ಕಲ್ ಆಗಿ ಎಲ್ಲರಿಗೂ ಕೂಡ ಇದು ಸಮಸ್ಯೆ ಆಗಿ ಬಂದು ನಿಲ್ಲುವಂಥ ವಿಚಾರ. ಈ ಗೊಂದಲನ್ನು ಜಾಸ್ತಿ ಸಮಯ ತಗೊಂಡು ಹೋಗಲಿಕ್ಕೆ ಸಾಧ್ಯ ಇವತ್ತು ಆಗುವುದಿಲ್ಲ. ಆದ ಕಾರಣ ನಾನು ಇವತ್ತು ವಿಚಾರ ನನಗೆ ಒಂದು ಯಾವುದಂತ ಹೇಳಿದರೆ, ಈ ವರ್ಷ 10th ಸ್ಟ್ಯಾಂಡರ್ಡ್ ಮತ್ತು 2nd PUC ಬೋರ್ಡ್ ಎಕ್ಸಾಮ್ ಉಂಟಾ ಇಲ್ವಾ, ಇದ್ದರೆ ಎಷ್ಟು ಅದರ ಸಿಲೆಬಸ್ ಅಂತೇಳಿ ಬಹಳ ಸ್ಪಷ್ಟತೆಯಿಂದ ಹೆತ್ತವರಿಗೆ ಮತ್ತು ಶಿಕ್ಷಕರಿಗೆ ಸೂಕ್ತವಾದ ಸಂದೇಶವನ್ನು ಸರ್ಕಾರ ಇವತ್ತು ಆದಷ್ಟು ಬೇಗನೆ ಇವತ್ತು ಕೊಡಬೇಕಾಗ್ತದೆ. ಉಂಟಾ ಇಲ್ವಾ, ಇದ್ದರೆ ಅವರ ಕಲೀಲಿಕ್ಕೆ ವ್ಯವಸ್ಥೆ ಏನಂತೇಳಿ ತೀರ್ಮಾನ ಇವತ್ತು ಮಾಡಬೇಕಾಗ್ತದೆ. ಈಗ ಏನು ಕೂಡ ನಾವು ಮಾತಾಡದೆ ಜನವರಿಯಲ್ಲಿ ನಿಮಗೆ ಎಕ್ಸಾಮ್ ಇದೆ ಅಂತ ಹೇಳಿದರೆ ಮಕ್ಕಳು ಯಾವುದನ್ನು ಕಲೀಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಸೊ ಇದಕ್ಕೆ ಭಾಳ ಸ್ಪಷ್ಟವಾಗಿ ಇವತ್ತೊಂದು ತೀರ್ಮಾನ ಇವತ್ತು ತಗೊಳ್ಬೇಕು. ಎರಡನೇದು, ಫಸ್ಟು 9th ಮತ್ತು 2nd PUC 0 ಇಯರ್ ಮಾಡ್ತೀರಾ ಅಥವಾ ಬಹುಶಃ ಅಲ್ಲಿ ಕ್ಲಾಸ್ ಇದೆಯಾ ಅಂತೇಳಿ ಕೂಡ ತೀರ್ಮಾನ ಇವತ್ತು ಬರಬೇಕಾಗ್ತದೆ. ನನ್ನ ಸಲಹೆ ನಾನು ಕೊಟ್ಟಿದ್ದೇನೆ ಮೊನ್ನೆ ಕೇಳಿದಾಗ. ನಾನು ಹೇಳಿದ್ದೇನೆ, ಫಸ್ಟ್ ಟಿಲ್ 9th ಮತ್ತು 1st PUC ಅದಕ್ಕೆ 0 ಇಯರ್ ಮಾಡಿ. ಕಳೆದ ವರ್ಷ ಇಡೀ ನಮ್ಮ ಮಕ್ಕಳು 1 ವರ್ಷ ಕಲಿತರು ಕರೆಕ್ಟಾಗಿ. ಜುಲೈಯಿಂದ ಸ್ಟಾರ್ಟ್ ಆಗಿ ಮಾರ್ಚ್ ತನಕ ಕಲಿತರು ಲಾಸ್ಟಿಗೆ ಏನಾಯಿತು, 0 ಇಯರ್ ಆಯಿತು ಅಲ್ವಾ. ಸೊ ನಮಗೆ ಈ ಗೊಂದಲ ಇರುವಾಗ ಮತ್ತೆ ಗೊಂದಲ ಸೃಷ್ಟಿಸುವ ಬದಲು ಸ್ಪಷ್ಟವಾದೊಂದು ತೀರ್ಮಾನ ಕೊಡಲಿ. 2nd PUC ಮತ್ತು 10th ಎಕ್ಸಾಮ್ ಮಾಡ್ತೇವೆ, ಅದಕ್ಕೆ ಇಷ್ಟು ಸಿಲೆಬಸ್, ಅದು ಶಾಲಾ ಕಾಲೇಜ್ ಹೇಳಿದರೆ ಅಲ್ಲಿ ಬೇಕಾದಷ್ಟು ಕ್ಲಾಸ್ ರೂಮ್ ಇದೆ, 10 ಮಕ್ಕಳನ್ನು ಹಾಕಿಕೊಂಡು ಮತ್ತು ಅರ್ಥ ಆಗ್ತದೆ. ಅವ್ರು ಬೋರ್ಡ್ ಎಕ್ಸಾಮ್ದ ಆನ್ಸರ್ ಮಾಡಲೇಬೇಕು ತೀರ್ಮಾನ ಕೊಟ್ಟಾಗ ಹೆತ್ತವರು ಕೂಡ ನೆಮ್ಮದಿ ಆಗ್ತದೆ, ವಿದ್ಯಾರ್ಥಿಗಳು ನೆಮ್ಮದಿಯಿಂದ ಆಗ್ತಾರೆ, ಮತ್ತು 1 ವರ್ಷದ ತನಕ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಹೋಗೋದು ವಿಚಾರ ಇವತ್ತು ಆಗ್ತದೆ. ಇದರ ಜೊತೆ ಶಿಕ್ಷಕರಿಗೆ ಸಮಸ್ಯೆಗೆ ಸಂಬಂಧಪಟ್ಟ ಹೇಳಿದ್ದೇನೆ. ಯಾಕೆಂದರೆ ಮ್ಯಾನೇಜ್ಮೆಂಟ್ ಸಮಸ್ಯೆ, ಶಿಕ್ಷಕರ ಸಮಸ್ಯೆ, ವಿದ್ಯಾರ್ಥಿಗಳ ಸಮಸ್ಯೆ, ಹೆತ್ತವರ
ಸಮಸ್ಯೆ ಎಲ್ಲವನ್ನು ಇವತ್ತು ಬಗೆಹರಿಸಬೇಕಾದ್ರೆ ನಾನು ಇವತ್ತು ಹೇಳಿದ್ದೆ, ಯಾರೆಲ್ಲ ಇವತ್ತು ಶಿಕ್ಷಣ ಸಂಸ್ಥೆ ಪ್ರೈವೇಟಾಗಿ ಇವತ್ತು ನಡೆಸ್ತಾ ಇದ್ದಾರಾ ಅವರಿಗೆ 0% ಇವತ್ತು ಇಂಟ್ರೆಸ್ಟ್ ಫ್ರೀ ಲೋನನ್ನು 1 ವರ್ಷದ ಮಟ್ಟಿಗೆ ಕೊಟ್ಟರೆ, 1 ವರ್ಷದ ಮಟ್ಟಿಗೆ ಮ್ಯಾನೇಜ್ಮೆಂಟಿಗೆ ಇಂಟ್ರೆಸ್ಟ್ ಫ್ರೀ ಲೋನನ್ನು ಇವತ್ತು ಸರ್ಕಾರ ಒದಗಿಸಿದರೆ ಅವರಿಗೆ ಶಿಕ್ಷಕರಿಗೆ ವೇತನ ಕೊಡಲಿಕ್ಕೆ ಆಗ್ತದೆ, ಅವರವರ ಪಾಠವನ್ನು ಮಾಡಲಿಕ್ಕೆ ಆಗ್ತದೆ. ಹೆತ್ತವರು ಕೂಡ ನೆಮ್ಮದಿಯಿಂದ ಇದ್ದುಕೊಂಡು ಆ ಒಂದು ಫೀಸಲ್ಲಿ ಕೂಡ ಕಡಿಮೆ, ಮ್ಯಾನೇಜ್ಮೆಂಟು ಕೂಡ 25-30 ಕಡಿಮೆ ಮಾಡಿಕೊಂಡು ಅವರಿಗೆ ಅವಕಾಶ ಮಾಡಿಕೊಡುವಂಥ ವ್ಯವಸ್ಥೆ ಇವತ್ತು ಆಗ್ತದೆ. ಎಲ್ಲದೂ ಕೂಡ ಪರಿಹಾರ ಸಿಕ್ಕುವಂಥ ವ್ಯವಸ್ಥೆ ಆಗುವಂಥದ್ದು ಇದು ಆಗಬೇಕಂತೇಳಿ ಬಹುಶಃ ನಾನು ನಿಮ್ಮೆಲ್ಲರ ಮುಖಾಂತರ ನಾನು ಕೇಳ್ಕೊಂಡು, ಇದಕ್ಕಿಂತ ಉತ್ತಮವಾದ ಯೋಜನೆ ತಂದರೂ ಕೂಡ ಆದಷ್ಟು ಬೇಗನೆ ಸರಿಯ ಸರ್ಕಾರ ರೈಟ್ ಆರ್ ರಾಂಗ್ ಒಂದು ಡಿಸಿಷನ್ ಕೊಡಬೇಕು. ಆಗೆಲ್ಲವೂ ಕೂಡ ಅದನ್ನು ನಂಬ್ತಾರೆ. ಯಾವಾಗ ನಾವು ಗೊಂದಲ ಆಗ್ತೇವೆ ಜನ ಯಾರು ಕೂಡ ಅದನ್ನು ನಮ್ಮನ್ನು ವಿಶ್ವಾಸ ಬರಲಿಕ್ಕೆ ಬರುವುದಿಲ್ಲ ವಿಶ್ವಾಸ. ಅದಕ್ಕಾಗಿ ಆ ಒಂದು ತೀರ್ಮಾನ ಆದಷ್ಟು ಬೇಗ ಕೊಡಲಿ ಅಂತ ಕೂಡ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ಶಿಕ್ಷಕರು ಜಾಸ್ತಿ ಹೊತ್ತು ಟೆನ್ಷನ್ ಒಳಪಡದೆ ಮುಂದಿನ ದಿನ ಎಲ್ಲ ಕೂಡ ಖಂಡಿತವಾಗಿ ಸರಿಪಡಿಸಿಕೊಂಡು ಆಗ್ತದೆ ಅಂತ ಹೇಳಿಕೆ ನಾನು ಇವತ್ತು ಬಯಸಿ, ಎಲ್ಲ ವಿದ್ಯಾರ್ಥಿ ಯಾರಿದ್ದಾರ ಬಹುಶಃ ನಿಮ್ಮ ಪೋಷಕರನ್ನು ನಾನು ಇವತ್ತು ವಿಶೇಷ ಅಭಿನಂದಿಸ್ತೇನೆ. ಕೆಲವರಿಗೆ ಆರಾಮದಲ್ಲಿರ್ಬೋದು, ಕೆಲವು ಕಷ್ಟದಲ್ಲಿರ್ಬೋದು. ಎಷ್ಟೇ ಕಷ್ಟ ಆದರೂ ಕೂಡ ನನ್ನ ಮಗನ ಅಥವಾ ಮಗಳು ಒಂದು ಹಂತಕ್ಕೆ ಮುಟ್ಟಬೇಕೆಂಬ ಉದ್ದೇಶದಿಂದ ನಿಮ್ಮನ್ನು ಅತ್ಯಂತ ಕಷ್ಟಪಟ್ಟು ಒಂದು ಹಂತಕ್ಕೆ ಬಂದು ಇವತ್ತು ನಿಲ್ಲಿಸಿದ್ದಾರೆ. ಅವರ ಒಂದು ಕನಸನ್ನು ಇನ್ನಷ್ಟು ವೇಗವಾಗಿ ಮುಂದೆ ತೆಗೆದುಕೊಂಡು ಹೋಗೋದ ಜವಾಬ್ದಾರಿ ಬಹುಶಃ ಅದು ನಿಮ್ಮ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವೆಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ನಿಮ್ಮ ತಂದೆ ತಾಯಿಯನ್ನು ಮರೆಯದಂಥ ವ್ಯಕ್ತಿತ್ವ ಅದು ನಿಮ್ಮ ಪ್ರತಿಯೊಬ್ಬರು ಕೂಡ ವ್ಯಕ್ತಿತ್ವ ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದು ನಿಮ್ಮ ಮೊದಲ ಇವತ್ತು ಆದ್ಯತೆ ಆಗಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ಒಂದು ಜಂಜಾಟದ ಬಹುಶಃ ಜಾಸ್ತಿ ಇವತ್ತು ನಿಮ್ಮ ಟೆನ್ಷನ್ ಮಾಡದೆ ಈ ಪರಿಸ್ಥಿತಿಗೆ ಅನುಗುಣವಾಗಿ ತಮ್ಮ ಕಲಿತು ಮುಂದಿನ ದಿನಗಳಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ನಿಮಗೆಲ್ಲರಿಗೂ ಹಾಕುವಂಥ ಅವಕಾಶ ಇವತ್ತು ಆಗಲಿ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ಬಹುಶಃ ಇವತ್ತು ಬೇರೆ ಬೇರೆ ಇನ್ನು ಕೋರ್ಸಿಗೆ ಹೋಗುವಂಥದ್ದು, ಅದಕ್ಕೆ ನಾ ಭವಿಷ್ಯದ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಲಿ. ಯಾರೇ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಇವತ್ತು ಅದನ್ನು ಶಿಕ್ಷಣ ಮೊಟಕುಗೊಳಿಸಿ ಅರ್ಧಕ್ಕೆ ನಿಲ್ಲುವಂಥ ವ್ಯವಸ್ಥೆ ಮಾಡಬೇಡಿ. ಹೆತ್ತವರಿಗೆ ಕೂಡ ನಾನು ಹೇಳಿದಿಷ್ಟೇ, ಒಂದಲ್ಲ ಒಂದು ಹಂತಕ್ಕೆ ಬೆಳೆಸಿಕೊಂಡು ಹೋಗುವಂಥ ಅವಕಾಶ ನಿಮ್ಮೆಲ್ಲ ಮಕ್ಕಳಿಗೆ ಕೊಡುವಂಥ ವಿಚಾರ ಇವತ್ತು ಆಗಲಿ ಅಂತ ಕೂಡ ನಾನು ಇವತ್ತು ಹೇಳಿಕೊಂಡು, ನನ್ನ ಒಂದೇ ಕೋರಿಕೆ ಎಲ್ಲ ವಿದ್ಯಾರ್ಥಿ ಮತ್ತು ಹೆತ್ತಪ್ಪಿ ಶಿಕ್ಷಕರಿಗೆ, ನಿಮ್ಮ ಶಿಕ್ಷಣ ಹೇಗೆ ಇರಬೇಕಂತ ಹೇಳಿದರೆ 2021, 2022, 2023 ಇದಕ್ಕೆ ಆಗುವಂಥ ಶಿಕ್ಷಣ ಆಗಬಾರ್ದು. ನಿಮ್ಮ ಶಿಕ್ಷಣ ಮತ್ತು ನಿಮ್ಮ ಅಪ್ಡೇಟ್ ಮತ್ತು ನಿಮ್ಮಲ್ಲಿರುವಂಥ ಜ್ಞಾನವನ್ನು ಬೆಳೆಸುವಂಥ ಕೆಲಸ ಹೇಗಿರಬೇಕಂತ ಹೇಳಿದರೆ 2050 ನಾನು ಹೇಗಿರಬೇಕು, 2040 ಹೇಗಿರಬೇಕು, 2060 ಹೇಗಿರಬೇಕು, ಆವಾಗದ ಶಿಕ್ಷಣ ವ್ಯವಸ್ಥೆ ಇದೀಗೆ, ಆಗ ಮಕ್ಕಳು ಎಷ್ಟು ಬ್ರೈಟಾಗಿ ಬರ್ತಾರೆ, ಆವಾಗದ ಸಮಾಜ ಹೇಗಿರ್ತದೆ ಅದಕ್ಕೆ ಅನುಗುಣವಾಗಿ ತಾವು ಈಗಲೇ ತಮ್ಮನ್ನು ಅಪ್ಡೇಟ್ ಮಾಡಿಕೊಂಡು ಆ ಒಂದು ಮುಖ್ಯವಾಹಿನಿಗೆ ಅವತ್ತು ಮುಂದೆ ನಿಂತು ಹೋಗುವಂಥ ಒಂದು ವಿಶೇಷವಾದ ಜ್ಞಾನ ಭಂಡಾರವನ್ನು ತಾವೆಲ್ಲ ಇವತ್ತು ಬೆಳೆಸಿಕೊಂಡು ಇವತ್ತು ಬರಬೇಕಂದು ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ಈಗ ತಡವಾದ ಕಾರಣ ನಾನು ದೀರ್ಘವಾಗಿ ಮಾತಾಡಿದೆ. ಬಹುಶಃ ಎಲ್ಲರಿಗೂ ಕೂಡ ಬಹುಶಃ ನಮ್ಮ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ತಾವೆಲ್ಲರೂ ಅತ್ಯಂತ ಜಾಗ್ರತೆಯಿಂದ ಇದ್ದುಕೊಂಡು, ನಾನು ಕಲೆ ಹೇಳಲಿಕ್ಕೆ ಯಾರು ಕೂಡ ಇದನ್ನು ಅಷ್ಟು ನೆಗ್ಲೆಕ್ಟ್ ಆಗಿ ಮಾಡೋಂಥ ವಿಚಾರ ಬೇಡ, ಜಾಸ್ತಿ ಹೆದರಿಕೆ ಕೂಡ ಯಾರಿಗೂ ಕೂಡ ಬೇಡ. ನಮ್ಮಲ್ಲಿ ಕೆಲವರಿಗೆ ಹೆದರಿಕೆ ಜಾಸ್ತಿ ಆಗಿದೆ, ಕೆಲವರಿಗೆ ಲೆಕ್ಕಕ್ಕೆ ಇಲ್ಲದಂಥ ಪರಿಸ್ಥಿತಿ ಇವತ್ತಾಗಿದೆ. ಆದ ಕಾರಣ ವೈರಸ್ ಅದರ ಸ್ವಭಾವವನ್ನು ಚೇಂಜ್ ಮಾಡೋದಿಲ್ಲ. ಕೊರೋನಾ ವೈರಸ್ ಅದರ ಸ್ವಭಾವವನ್ನು ಕ್ಯಾರೆಕ್ಟರ್ನ ಚೇಂಜ್ ಮಾಡೋದು. ಅಮೇರಿಕಾದಲ್ಲಿ ಏನು ಕ್ಯಾರೆಕ್ಟರ್ ಇದೆಯಾ ಅದೇ ಕ್ಯಾರೆಕ್ಟರ್ ಇಲ್ಲಿ ಕೂಡ ಇದೆ, ಅದರ ಸ್ವಭಾವ. ಸೊ ಅದು ಚೇಂಜ್ ಮಾಡೋದಿಲ್ಲ. ನಾವು ನಮ್ಮ ಸ್ವಭಾವವನ್ನು ಚೇಂಜ್ ಮಾಡಬೇಕು. ನಾವು ನಮ್ಮ ಸ್ವಭಾವ ಚೇಂಜ್ ಮಾಡದೆ ಇದಿಲ್ಲ ಅದು ಬಂದಾಗಲೇ ಗೊತ್ತಾಗೋದು ಉಂಟಾ ಇಲ್ವಾ ಅಂತೇಳಿ. ಅದರ ಬಗ್ಗೆ ಜಾಗೃತೆ ಬೇಕು, ಹೆದರಿ ಕೂಡ ಇರಬಾರ್ದು. ಅದಕ್ಕಾಗಿ ತಾವೆಲ್ಲರೂ ಕೂಡ ನಮ್ಮನ್ನು ನೋಡ್ಕೊಂಡು, ನಾವು ಈಗ 20 ದಿವಸಕ್ಕೊಮ್ಮೆ ಟೆಸ್ಟ್ ಮಾಡ್ತೇವೆ, ನಾವು ಮಾಸ್ಕ್ ಹಾಕೋದಿಲ್ಲ ಅಂತೇಳಿ ನೀವು ಯಾರು ಕೂಡ ಮಾಸ್ಕ್ ಹಾಕದೆ ಕೂತ್ಕೊಳ್ಬೇಡಿ, ಮತ್ತೆ ಭಾಳ ಸಮಸ್ಯೆ ಇವತ್ತು ಆಗುವಂಥದ್ದು. ಅದು ಎಲ್ಲರೂ ಕೂಡ ಮಾಸ್ಕ್, ಕೈ ಒಂದು ವಾಶ್ ಮಾಡೋದು, ಸ್ವಲ್ಪ ದೂರ ನಿಂತು ಮಾತಾಡೋದು, ಇದು ಆದಷ್ಟು ತಾವು ಇದನ್ನು ಮೈಗೂಡಿಸ್ಕೊಂಡು, ನಮಗೆ ಉಪಾಯ ಇಲ್ಲ, ನಾವು ಪಬ್ಲಿಕ್ ಜೊತೆ ಇರಬೇಕಾಗ್ತದೆ, ನಾವು ಹೆಚ್ಚು ಕಮ್ಮಿ ಆಗ್ತದೆ, ಅದು ನಾವು ಅದರ ಬಗ್ಗೆ ನಾವು ಜಾಗ್ರತೆ ವಹಿಸ್ತೇವೆ. 20-30 ದಿವಸಕ್ಕೊಮ್ಮೆ ನಾವು ಟೆಸ್ಟ್ ಮಾಡಿ ಕೊಲ್ತೇವೆ. ಯಾರಿಗಾದ್ರೂ ಮನೆಯವರಿಗೆ ಯಾರಿಗೆ ಸ್ವಲ್ಪ ಮಟ್ಟ ಜ್ವರ ಬಂದರೂ ಕೂಡ ದಯವಿಟ್ಟು ಟೆಸ್ಟ್ ಮಾಡಿ. ನಾವಿವತ್ತು ಭಾಳಷ್ಟು ಯುವಕರನ್ನು ಸೋದರ ಮೇಲೆ ಎಲ್ಲ ನಾವು ಕಲ್ಕೊಂಡಿದ್ದೇವೆ. ಕಾರಣ ಇಷ್ಟೇ, ತಡವಾಗಿ ಅವರು ಆಸ್ಪತ್ರೆಗೆ ಹೋದಂಥ ಇವತ್ತು ಪರಿಸ್ಥಿತಿ. ಆದ ಕಾರಣ ಯಾರು ಕೂಡ ಲೈಟಾಗಿ ತಗೊಳ್ಳೋದಲ್ಲಿ ಭಾಳ ಜಾಗ್ರತೆ ಆಗಿ ತಗೊಳ್ಳಿ. ಇನ್ನೊಬ್ಬರಿಗೆ ಅದನ್ನು ಸ್ಪ್ರೆಡ್ ಆಗೋದ ರೀತಿ ಇವತ್ತು ನೋಡಿಕೊಳ್ಳೋ ವಿಚಾರ ಇವತ್ತು ಆಗಲಿ. ಸ್ವಲ್ಪ ಸಮಯ ನಾವೆಲ್ಲ ಒಗ್ಗಟ್ಟಿನ ಕೆಲಸ ಮಾಡಿದರೆ ಇದೆಲ್ಲ ಕೂಡ ಇವತ್ತು ದೂರ ಆಗುವಂಥ ಅವಕಾಶ ಇವತ್ತು ಖಂಡಿತವಾಗಿ ಹಾಗೆ ಆಗ್ತದೆ ಅಂತ ಹೇಳಿಕೊಳ್ತಾ, ಬಹುಶಃ ನಿಮಗೆಲ್ಲರಿಗೂ
ನನ್ನ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ಇದನ್ನು ಈ ಕಾರ್ಯ ಸಂಘಟಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತ ಮಿತ್ರರಿಗೆ, ನಮ್ಮ BO ಅಧಿಕಾರಿಗಳಿಗೆ, ತ್ಯಾಗಮಾಸ್ಟರ್ KMK ಮಂಜ ಎಲ್ಲ ನಮ್ಮ ಶಿಕ್ಷಕ ವರ್ಗದವರಿಗೆ, ನಮ್ಮೆಲ್ಲ ಸನ್ಮಿತ್ರರಿಗೆ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ಮುಂದಿನ ವರ್ಷ ಎಲ್ಲ ಕೂಡ ಅತ್ಯುತ್ತಮವಾಗಿ ನೆರವೇರಿಕೊಂಡು ಹೋಗುವಂಥ ವಿಚಾರ ಆಗಲಿ, ಹಾಗೆ ಇನ್ನಷ್ಟು ಉತ್ತಮವಾಗಿ ನಾವೆಲ್ಲ ಆಚರಿಸುವಂಥ ಕೆಲಸ ನಾವು ಇವತ್ತು ಮಾಡುವ. ಬಹುಶಃ ನಮ್ಮ 625 ಮಾರ್ಕ್ ಪಡೆದಂಥ ಅನುಷ್ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಮಟ್ಟದ ದೊಡ್ಡ ಮಟ್ಟದ ನಿಮ್ಮ ನೆಕ್ಸ್ಟ್ ಏನು ಕೋರ್ಸು PCM ಎಲ್ಲಿ ಪುತ್ತೂರಲ್ಲಿ. ಸೊ ನಿಮ್ಮ PUCಯಲ್ಲಿ ಕೂಡ ನಿಮಗೆ ರ್ಯಾಂಕ್ ಬರುವಂಥ ಒಂದು ಅವಕಾಶ ಇವತ್ತು ನಿಮ್ಮೆಲ್ಲರ ಮುಖಾಂತರ ಆಗಲಿ. ನಿಮ್ಮ ಒಂದು ದೊಡ್ಡ ಪ್ರೇರಣೆ ಇವತ್ತು ಎಲ್ಲರಿಗೂ, ಯಾಕಂತ ಹೇಳಿದರೆ ನಾವು ಸ್ಕೂಲ್ಗೆಲ್ಲ ಹೋಗುವಾಗ ಆಲೋಚನೆ ಮಾಡ್ತಿದ್ದೆವು 100ರಲ್ಲಿ 100 ಸಿಗಲಿಕ್ಕೆ ಸಾಧ್ಯ ಉಂಟಾ, 625 ಬರಲಿಕ್ಕೆ ಸಾಧ್ಯ ಉಂಟಾ, ನಾವು ಇವತ್ತು ಆಲೋಚನೆ ಮಾಡ್ತಿದ್ದೆವು. ಇವತ್ತು ನಮ್ಮ ಕಣ್ಣ ಮುಂದೆ ನಿಂತಿದೆ 625ರಲ್ಲಿ 625 ಮಾರ್ಕ್ ತೆಗಲಿಕ್ಕೆ ಸಾಧ್ಯ ಉಂಟಂತೇಳಿ ಪ್ರತ್ಯಕ್ಷವಾಗಿ ಇವತ್ತು ನಿಲ್ಲುವಂಥ ಅವಕಾಶ ಆಗಿದೆ. ಅವರ ಹೆತ್ತವರಿಗೂ ನಾನು ಶುಭಾಶಯ ನಾನು ಸಲ್ಲಿಸಿಕೊಂಡು ಯಾಕೋ ಮಾಸ್ಟರ್ಗೆ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರೀತಿಯ ಒಬ್ಬ ಚುರುಕಿನ ರಾಜಕಾರಣಿ ಅಂತ ಇಡೀ ರಾಜ್ಯದಲ್ಲಿ ಹೆಸರು ಗಳಿಸಿರ್ತಕ್ಕಂಥ UT ಖಾದರ್ ಅವರೇ, ವಿಧಾನ ಪರಿಷತ್ ಸದಸ್ಯರಾದ ಭೋಜೇಗೌಡರವರೇ, ದಿಕ್ಸೂಚಿ ಭಾಷಣ ಮಾಡಿದಂತಹ ಸತೀಶ್ ಸರ್ ಅವರೇ, ಹಾಗೂ ನನ್ನೊಟ್ಟಿಗೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ಇದ್ದ ಅನುಶ್ರವರೇ, ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗಣ್ಯರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ನಿವೃತ್ತ ಶಿಕ್ಷಕರೇ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳೇ, ಪೋಷಕರೇ, ಇವತ್ತು ಇದೊಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ. ಶಿಕ್ಷಕರನ್ನು ಗೌರವಿಸತಕ್ಕಂತಹ ಒಂದು ಕಾರ್ಯಕ್ರಮ. ಶಿಕ್ಷಕರು ಈ ದೇಶವನ್ನು ಕಟ್ಟೋರು. ಶಿಕ್ಷಕ ವೃತ್ತಿ ಅಂದರೆ ಜಗತ್ತಿನ ನನ್ನ ಅಭಿಪ್ರಾಯದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಒಂದು ವೃತ್ತಿ ಅಂತ ನಾನು ಭಾವಿಸಿದ್ದೇನೆ. ಬಹುಶಃ ಇವತ್ತು UT ಖಾದರ್ ಅವರು ಈ ಸ್ಥಾನಕ್ಕೆ ಬರಬೇಕಿದ್ರೆ, ಅಥವಾ ಭೋಜೇಗೌಡರು ಇವತ್ತು MLC ಆಗಿದ್ದರೆ, ಬಹುಶಃ ಅವರ ಹಿಂದೆ ಒಬ್ಬ ನನ್ನಂತಹ ಶಿಕ್ಷಕರು ಖಂಡಿತ ಇದ್ದೇ ಇದ್ದಾರೆ. ಆ ಶಿಕ್ಷಕರೇ ಅವರನ್ನು ಈ ಒಂದು ಸ್ಥಾನಕ್ಕೆ ಮುಟ್ಟಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಜಗತ್ತಿನ ಅತಿ ಶ್ರೇಷ್ಠ 2 ವೃತ್ತಿ ಅಂತ ನನ್ನ ಅಭಿಪ್ರಾಯ. ಎಲ್ಲ ವೃತ್ತಿಗಳು ಶ್ರೇಷ್ಠವೇ. ಒಬ್ಬ ಸ್ವೀಪರ್ ಕೂಡ ಅವನ ವೃತ್ತಿನೂ ಅವನಿಗೆ ಶ್ರೇಷ್ಠವೇ. ನಾನು ಯಾವುದೇ ವೃತ್ತಿಯನ್ನು ಕಂಡಮ್ ಮಾಡೋದಲ್ಲ. ಶಿಕ್ಷಕ ವೃತ್ತಿ ಮತ್ತು ಇನ್ನೊಂದು ವೈದ್ಯ ವೃತ್ತಿ, ಇವೆರಡು ಯಾಕೆ ಶ್ರೇಷ್ಠ ಅಂತಂದರೆ, ಈ ಇಬ್ಬರು ಕೂಡ ಜೀವಂತ ವ್ಯಕ್ತಿಗಳೊಟ್ಟಿಗೆ ಕೆಲಸ ಮಾಡ್ತಾರೆ. ಬೇರೆಲ್ಲ ವೃತ್ತಿಗಳು ನಿರ್ಜೀವ ವಸ್ತುಗಳೊಟ್ಟಿಗೆ ಕೆಲಸ ಮಾಡ್ತಾರೆ. ಅದರಲ್ಲಿ ಒಬ್ಬ ವೈದ್ಯ ಏಕಕಾಲಕ್ಕೆ ಒಂದು ಜೀವಂತ ವ್ಯಕ್ತಿಯೊಟ್ಟಿಗೆ ಕೆಲಸ ಮಾಡ್ತಾನೆ. ಆ ವೈದ್ಯ ಎಲ್ಲಿಯಾದರೂ ತಪ್ಪು ಮಾಡಿದರೆ ಒಬ್ಬ ವ್ಯಕ್ತಿ ಏಕಕಾಲಕ್ಕೆ ಸಾಯ್ಬೋದು ಅಥವಾ ತೊಂದರೆಗೀಡಾಗಬಹುದು. ಆದರೆ ಒಬ್ಬ ಶಿಕ್ಷಕ ಏಕಕಾಲಕ್ಕೆ 100ಕ್ಕಿಂತಲೂ ಮಿಕ್ಕಿದ ವ್ಯಕ್ತಿಗಳೊಟ್ಟಿಗೆ ಕೆಲಸ ಮಾಡ್ತಾನೆ. ಒಬ್ಬ ಶಿಕ್ಷಕ ತಪ್ಪಿದರೆ ಇಡೀ ಸಮಾಜ ತಪ್ಪಿ ಹೋಗುವ ಸಾಧ್ಯತೆ ಇದೆ. ಒಂದು ಶಿಕ್ಷಕನಲ್ಲಿ ಸಮಾಜ ಅಭಿಮಾನ ಇಟ್ಟಿದೆ, ನಂಬಿಕೆ ಇಟ್ಟಿದೆ. ಕಾರಣ ಏನೆಂದರೆ, ತನ್ನ ಪ್ರಾಯಕ್ಕೆ ಬಂದ ಒಂದು ಮಗಳನ್ನು ಒಬ್ಬ ತಂದೆ ತಾಯಿ ತನ್ನ ಸ್ವಂತ ಅಣ್ಣಂದಿರೊಟ್ಟಿಗೂ ಅಥವಾ ಸಂಬಂಧಿಕರೊಟ್ಟಿಗೆ ಕಲಿಸಿಕೊಡ್ಲಿಕ್ಕೆ ಧೈರ್ಯ ಮಾಡೋದಿಲ್ಲ. ಆದರೆ ಒಬ್ಬ ಶಿಕ್ಷಕ ಕರೆದರೆ ತನ್ನ ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳನ್ನು ಕಲಿಸಿಕೊಡುವಂತಹ ಧೈರ್ಯ ಈ ಸಮಾಜ ಮಾಡುತ್ತೆ. ಅಂದರೆ ಒಬ್ಬ ಶಿಕ್ಷಕನ ಮೇಲೆ ಈ ಸಮಾಜ ಅದೆಷ್ಟು ಧೈರ್ಯ, ನಂಬಿಕೆ ಇಟ್ಟಿದೆ ಅಂತ ನಾವು ತಿಳ್ಕೋಬಹುದು. ಈ ಒಂದು ಸಂದರ್ಭದಲ್ಲಿ ರಾಜ್ಯಕ್ಕೆ ಪ್ರಥಮ ಬಂದಂತಹ ಅನುಶ್ರನ ಕಂಡೆ ನಾನು. ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಮರುಮೌಲ್ಯಮಾಪನಲ್ಲಿ ಶ್ರೇಯಾ ಡೋಂಗ್ರೆ ಅನ್ನೋ ಒಂದು ಹೆಣ್ಣು ಮಗಳು ಕೂಡ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡ್ಲು. ಮತ್ತು ಇಲ್ಲಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿದ್ದೀರಿ. ಇದು ನಿಮ್ಮ ಸಾಧನೆಯ ಆರಂಭ ಆಗಿದೆ. ಇನ್ನು ಮುಂದಕ್ಕೆ ನೀವು ಬಹಳಷ್ಟು ಸಾಧನೆ ಮಾಡಲಿಕ್ಕಿದೆ. ಆರಂಭದಲ್ಲಿರುವ ಸಾಧನೆ ಮುಖ್ಯ ಅಲ್ಲ, ಅಂತ್ಯದಲ್ಲಿರ್ತಕ್ಕಂಥ ಸಾಧನೆ ಮುಖ್ಯ ಆಗಿರುತ್ತೆ. ಆ ಒಂದು ಸಾಧಕರಾಗಿ ನೀವು ಮೂಡಿ ಬರಬೇಕು ಅಂತ ನಿಮ್ಮ ಹತ್ರ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಹಾಗೂ ನಿವೃತ್ತಿ ಹೊಂದಿದ ಸಾಧನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು, ತನ್ನ ವೃತ್ತಿಯಲ್ಲಿ ತೊಡಗಿಸಿಕೊಂಡು ಇವತ್ತು ನಿವೃತ್ತಿ ಹೊಂದಿ ಇಲ್ಲಿ ಬಂದಿರತಕ್ಕಂತಹ ನನ್ನೆಲ್ಲ ಹಿರಿಯ ಶಿಕ್ಷಕ ಮಿತ್ರರೇ, ನೀವು ಅದ್ಭುತವಾದ ಸಾಧನೆಯನ್ನು ಮಾಡಿದ್ದೀರಿ. ಈ ಸಮಾಜಕ್ಕೆ ಅದೆಷ್ಟೋ ವ್ಯಕ್ತಿಗಳನ್ನು ನೀವು ಧಾರೆ ಎರೆದಿದ್ದೀರಿ. ಬಹುಶಃ ಅವರೆಲ್ಲರ ಪ್ರಾರ್ಥನೆಗಳು, ಹಾರೈಕೆಗಳು ನಿಮ್ಮನ್ನು ದೀರ್ಘಾಯುಷಿಗಳನ್ನಾಗಿ ಮಾಡುತ್ತದೆ. ನಿಮಗೆ ಮತ್ತಷ್ಟು ಈ ಸಮಾಜಕ್ಕೆ ಸೇವೆ ಮಾಡತಕ್ಕಂತಹ, ಮತ್ತಷ್ಟು ಕೆಲಸ ಮಾಡತಕ್ಕಂತಹ ಆರೋಗ್ಯ, ಆಯುಷ್ಯ ದೇವರು ಕರುಣಿಸಲಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನನಗೆ
ಅವಕಾಶಕ್ಕೂ ಮಾಡಿಕೊಟ್ಟ ಎಲ್ರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ವೇದಿಕೆಯಲ್ಲಿರುವ ನಮ್ಮ ಶಾಸಕರಾದ UT ಖಾದರ್ ಅವರೇ ಹಾಗೂ MLC ಅವರೇ ಹಾಗೂ ನ್ಯಾಷನಲ್ ಅವಾರ್ಡನ್ನು ಪಡೆದಿರುವ ಶಿಕ್ಷಕರೇ ಹಾಗೂ ನ್ಯಾಷನಲ್ ಟ್ರೈನರ್ ಆಗಿರುವ ಶಿಕ್ಷಕರೇ ಹಾಗೂ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂದಿರುವ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಎಲ್ಲ ಪೋಷಕರೇ, ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು UT ಫರೀದ್ ಫೌಂಡೇಶನ್ ಮಂಗಳೂರು ಇವರು ನನಗೆ ಅಂದರೆ ತುಂಬ ಖುಷಿಯಾದ ವಿಚಾರ ಏನಂದರೆ, ಎಲ್ಲ ಕಡೆ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಮಾಡೋದು ಅಂತ ನೋಡಿದ್ದಾನೆ, ಆದರೆ ಇಲ್ಲಿ ವಿದ್ಯಾರ್ಥಿಗಳ ಸಾಧನೆಗೆ ಕಾರಣವಾದ ಶಿಕ್ಷಕರನ್ನು ಕರೆದು ಸನ್ಮಾನಿಸುವುದನ್ನು ನೋಡಿ ಒಂದು ತುಂಬ ಖುಷಿಯಾಯಿತು. ಅದರ ಜೊತೆಗೆ ಅಂದರೆ ತನ್ನ ಜೀವನದಲ್ಲಿ ಒಂದು ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತ ಹೊಂದಿದ ಶಿಕ್ಷಕರಿಗೂ ಸನ್ಮಾನ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದಾರೆ. ಇದು ಒಂದು ಅತ್ಯಂತ ಖುಷಿ ಕೊಟ್ಟ ವಿಚಾರ. ಮತ್ತು ನಮ್ಮ UT ಖಾದರ್ ಸರ್ ಅವರು ಹೇಳುತ್ತಿದ್ದರೆ, ಅವರು ಮೊದಲು ಆರೋಗ್ಯ ಸಚಿವರಾಗಿದ್ದರು. ಅಂದರೆ ನಾನೊಂದು ಫೇಸ್ಬುಕ್ಕಲ್ಲಿ ಮೊನ್ನೆ ನೋಡಿದ್ದೆ, ಮಂಗಳೂರಲ್ಲಿ ಒಂದು ಆಕ್ಸಿಡೆಂಟ್ ಆದಾಗ ಅವರು ಆ ಸ್ಥಳದಲ್ಲಿ ಇದ್ದಿದ್ದರಿಂದ ಅಂದರೆ ಇಂಜೂರ್ಡ್ ಆದವರನ್ನು ತಮ್ಮದೇ ಕಾರಿನಲ್ಲಿ ಹಾಸ್ಪಿಟಲಿಗೆ ತಲುಪಿಸಿದ ಒಂದು ಘಟನೆ ನಡೆದಿದೆ. ಅಂದರೆ ಒಂದು ಜನಪ್ರತಿನಿಧಿಯಾಗಿ ಜನರ ಸೇವೆಯನ್ನು ಮಾಡುವಂತಹ ವ್ಯಕ್ತಿ ನಮ್ಮ ಸರ್ ಅವರು. ಇವರಿಗೊಂದು ದೊಡ್ಡ ಧನ್ಯವಾದಗಳು ಸರ್. ಹಾಗೂ ಅಂದರೆ ತುಂಬ ಖುಷಿಯಾದ ವಿಚಾರ ಅಂದರೆ ಎಲ್ಲರೂ ಈ ಥರದ್ದು ಕೆಲಸ ಮಾಡೋದಿಲ್ಲ. ಯಾರಿಗೊಂದು ಜನರ ಮೇಲೆ ಒಂದು ಪ್ರೀತಿ ಇರ್ತದೆ ಅವರೇ ಇಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅದೇ ರೀತಿ UT ಫರೀದ್ ಫೌಂಡೇಶನ್ ಇವರು ಪ್ರತಿ ವರ್ಷ ನಡೆಸಿಕೊಂಡು ಬರ್ತಿದ್ದಾರೆ ಈ ಒಂದು ಸನ್ಮಾನ ಕಾರ್ಯಕ್ರಮ. ಇಲ್ಲಿ ಶಿಕ್ಷಕರು ಮತ್ತು ಮಕ್ಕಳು ಇಬ್ಬರಿಗೊಂದು ಗೌರವ ಪೂರ್ವಕವಾದ ಸನ್ಮಾನ ಹಾಗೂ SSLC ಮತ್ತು ದ್ವಿತೀಯ PUCಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ನಮ್ಮ ಇಲ್ಲಿ ಅಂದರೆ ನ್ಯಾಷನಲ್ ಅವಾರ್ಡ್ ಪಡೆದಿರುವಂತಹ ಶಿಕ್ಷಕರು ಇದ್ದಾರೆ ಹಾಗೂ ನ್ಯಾಷನಲ್ ಟ್ರೈನರ್ ಆದ ಅವರು ಸತೀಶ್ ಭಟ್ ಸರ್ ಅವರು ಇದ್ದಾರೆ. ಅವರೊಟ್ಟಿಗೆ ಆಗ ಮಾತಾಡಿದಾಗ ತಿಳಿಯಿತು, ಅವರು ನಮ್ಮ ಹತ್ತಿರದ ಊರಿನ ಬಿಳಿನೆಲೆ ಅಂದರೆ ನಮ್ಮ ಹೆಡ್ ಮಿಸ್ನವರ ಹಸ್ಬೆಂಡ್ಸ ಅದೇ ಶಾಲೆಯಲ್ಲಿ HM ಆಗಿದ್ದರು. ಅವರ ಫ್ರೆಂಡ್ ಅಂತ ಅವರು ಹೇಳಿದರು. ಅಂದರೆ ಇಲ್ಲಿ ಎಲ್ಲ ಪೋಷಕರು ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ವಿದ್ಯೆಗೆ ಯಾವುದೇ ಜಾತಿ ಮತ ಭೇದ ಏನೂ ಇಲ್ಲ, ಎಲ್ಲರಿಗೂ ವಿದ್ಯೆ ಸಮನಾಗಿ ಒಲಿಯುತ್ತದೆ. ಅದೇ ಉದಾಹರಣೆ ನಾವಿಲ್ಲಿ ನೋಡ್ಬೋದು. ಎಲ್ಲರೂ ಅಂದರೆ ಒಟ್ಟಾಗಿ ಸೇರಿ ಅಂದರೆ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಒಟ್ಟಾಗಿ ಸೇರಿ ಇಲ್ಲಿ ಒಂದು ಸನ್ಮಾನ ಸ್ವೀಕರಿಸ್ತಿದ್ದಾರೆ. ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಲಿ ಹಾಗೂ ನಮ್ಮನ್ನು ಕರೆದು ಇಲ್ಲಿ ಸನ್ಮಾನಿಸಿದ UT ಫರೀದ್ ಫೌಂಡೇಶನ್ನ ಅಧ್ಯಕ್ಷರೇ, ಸಂಚಾಲಕರೇ ಹಾಗೂ ಎಲ್ಲ ಕಾರ್ಯದರ್ಶಿಗಳೇ ಹಾಗೂ ನಮ್ಮ ಮೇಡಮ್ ಅವರು ಇದ್ದಾರೆ ಹಾಗೂ ಎಲ್ಲ ಅಧಿಕಾರಿಗಳೇ ಹಾಗೂ ಗಣ್ಯರೇ, ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಹಲವಾರು ವರ್ಷಗಳಿಂದ ಹಮ್ಮಿಕೊಂಡು ಬಂದಿರತಕ್ಕಂಥ UT ಖಾದರ್ ಮತ್ತು ಅವರ ಕುಟುಂಬ ವರ್ಗರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ಶಿಕ್ಷಕ ವೃತ್ತಿ ಬಹಳ ಪವಿತ್ರವಾಗಿರ್ತಕ್ಕಂಥ ವೃತ್ತಿ. ಶಿಕ್ಷಕರು ಈ ಸಮಾಜದ ಎಲ್ಲ ಎಡರುತೊಡರುಗಳನ್ನು ಮುನ್ನಡೆಸಿ ನಮ್ಮನ್ನು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಕರನ್ನು ಗುರುತಿಸಿ ಗುರುವಂದನಾ ಕಾರ್ಯಕ್ರಮವನ್ನು ನಮ್ಮ UT ಖಾದರ್ ಅವರು ಅನೇಕ ವರ್ಷಗಳಿಂದ ಹಮ್ಮಿಕೊಂಡು ಬಂದಿರತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಹೇಳ್ತಕ್ಕಂಥ ಒಂದು ಸಂದರ್ಭ. ಶಿಕ್ಷಕರು ತಾವು ಎಷ್ಟೇ ಕಷ್ಟಗಳಲ್ಲಿದ್ದರೂ ಕೂಡ ನಿಮ್ಮ ವೃತ್ತಿಯಲ್ಲಿ ಭಾಳ ಗೌರವಾನ್ವಿತವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು, ಸಮಾಜಮುಖಿಯಾಗಿ ತಾವು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ಹಾಗಾಗಿ ಇವತ್ತು ಸಮಾಜದ ಮುನ್ನಡೆಗೆ ನೀವು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥ ಇದು ಸಂದರ್ಭ. ಇವತ್ತು ಕೊರೋನಾ ಪರಿಸ್ಥಿತಿಯಲ್ಲಿ ಕೂಡ ನೀವು ಮಾಡ್ತಕ್ಕಂಥ ಕೆಲಸವನ್ನು ಭಾಳ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಮಕ್ಕಳಿಗೆ ಸಮಾಜಮುಖಿಯಾಗಿ ಬದುಕೋದು ಸಹಾಯ ಆಗಿರ್ತೀರಿ. ಆ ಸಹಾಯಕ್ಕೆ ನಾವೆಲ್ಲರೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕಾದಂಥ ಸಂದರ್ಭದಲ್ಲಿ ಗುರುವಂದನಾ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾಗಿದೆ. ಇವತ್ತು ಶಾಲೆಗಳು ಪ್ರಾರಂಭ ಆಗಿಲ್ಲ,
ಶಾಲೆಗಳ ಪ್ರಾರಂಭ ಯಾಕೆ ಆಗಲಿಲ್ಲ ಅನ್ನೋ ವಿಚಾರ ನಾನು ಹೆಚ್ಚು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಈಗಾಗಲೇ ನಮ್ಮ ಯು ಟಿ ಖಾದರ್ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ಸರ್ಕಾರದ ಕರ್ತವ್ಯ ಕೂಡ ಇದೆ. ಇವತ್ತು ಭಾಳ ಪೋಷಕರು ಕೂಡ ಆತಂಕದಲ್ಲಿದ್ದಾರೆ, ಶಿಕ್ಷಕರು ಕೂಡ ಆತಂಕದಲ್ಲಿದ್ದಾರೆ, ಮಕ್ಕಳು ಕೂಡ ಒಂಥರದಲ್ಲಿ ತುಂಬ ಆತಂಕದಲ್ಲಿದ್ದಾರೆ ಅವರ ಭವಿಷ್ಯದ ದೃಷ್ಟಿಯಿಂದ. ಅನಿವಾರ್ಯವಾದ ಪರಿಸ್ಥಿತಿ ಇದು. ರೇರೆಸ್ಟ್ ಕೇಸ್ ಅಂತ ನಾವು ಹೇಳಬೇಕಾಗ್ತದೆ. ಸರ್ಕಾರ ಒಂದು ನಿರ್ದಿಷ್ಟವಾದ ನಿಲುವನ್ನು ತಾಳೋದು ಕೂಡ ಒಂದು ಡೋಲಾಯಮಾನ ಪರಿಸ್ಥಿತಿ ಇದೆ. ಹಾಗಾಗಿ ಅನೇಕ ವಿಚಾರಗಳಲ್ಲಿ ಮಾಧ್ಯಮ ಸ್ನೇಹಿತರು ಬೇರೆ ಬೇರೆ ವಿಚಾರದಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ನನ್ನಂತೂ ವೈಯಕ್ತಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಶಾಲೆಗಳನ್ನು ಪ್ರಾರಂಭ ಮಾಡೋದಕ್ಕೆ ಇದು ಕಾಲ ಪಕ್ವವಾಗಿಲ್ಲ. ಯಾವುದೇ ಕಾರಣಕ್ಕೆ ಶಾಲೆಗಳನ್ನು ಪ್ರಾರಂಭ ಮಾಡಬಾರ್ದು ಅನ್ನೋ ವಿಚಾರದಲ್ಲಿ ನಾನು ಯಾವತ್ತೂ ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಅದೇ ಮಾತನ್ನು ಐ ವಿಲ್ ಸ್ಟಿಕ್ ಆನ್ ಟು ಮೈ ವರ್ಡ್ಸ್. ಇನ್ನು ವಿದ್ಯಾಗಮನವನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಐ ಆಮ್ ದಿ ಫಸ್ಟ್ ಮ್ಯಾನ್ ಐ ಅಪೋಸ್ ದಟ್ ವಿದ್ಯಾಗಮನ ಒಂದು ಅವೈಜ್ಞಾನಿಕ ಕಾರ್ಯಕ್ರಮ, ಇದು ಮಾಡಬಾರ್ದು ಅಂತ ಮಾನ್ಯ ಸಚಿವರು ಕೂಡ ನಾನು ಹೇಳಿದ್ದೀನಿ. ಯಾಕೆ ಅಂತ ಹೇಳಿದರೆ, ನೀವು ವಿದ್ಯಾಗಮನವನ್ನು ಯಾಕೆ ಮಾಡ್ತಾ ಇದ್ದೀರಿ? 10 ಮಕ್ಕಳನ್ನು ಒಂದು ಕಡೆ ಸೇರಿಸಿ ಹಳ್ಳಿನಲ್ಲಿ ಅಲ್ಲೆಲ್ಲೋ ಮರದ ಕೆಳಗಡೆ, ಅಲ್ಲೆಲ್ಲೋ ಕಲ್ಯಾಣ ಮಂಟಪದಲ್ಲಿ, ಇನ್ನೊಂದು ಜಾಗದಲ್ಲಿ ನೀವು ಕೆಲಸ ಮಾಡಿ ಅಂತ ನಮ್ಮ ಮಾನ್ಯ ಶಿಕ್ಷಕರಿಗೆ ಹೇಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ವಿದ್ಯಾಗಮನ ಇವತ್ತು ಶಾಲೆಯನ್ನು ಪ್ರಾರಂಭ ಮಾಡದ ಕಾರಣ ಏನು? ಮಕ್ಕಳು ಒಟ್ಟಿಗೆ ಸೇರ್ತಾರೆ, ಅದರಿಂದ ತೊಂದರೆ ಆಗ್ತದೆ ಅಂತ ಹೇಳ್ಬೇಕಾದ್ರೆ ವಿದ್ಯಾಗಮನದಲ್ಲಿ ಬೇರೊಂದು ಕಡೆ 10 ಜನ ಮಕ್ಕಳು ಸೇರ್ತಕ್ಕಂಥದ್ದು ತೊಂದರೆ ಆಗೋದಿಲ್ವಾ? ಆ ದೃಷ್ಟಿನಲ್ಲಿ ವಿದ್ಯಾಗಮನ ಮಾಡಬೇಡಿ ಅಂತ ನಾವು ಅವತ್ತು ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಅದಕ್ಕೆ ಹೇಳ್ತೇನೆ. ಆದರೆ ಈಗ ಅರಿವಾಯಿತು ವಿದ್ಯಾಗಮನ ಒಳ್ಳೆಯದಲ್ಲ ಅಂತೇಳಿ ಈಗ ರದ್ದು ಮಾಡಿದ್ದೀರಿ ನೀವು. ವಿದ್ಯಾಗಮನದಿಂದ ನೂರಾರು ಶಿಕ್ಷಕರು ಸಾವಪ್ಪಿರ್ತಕ್ಕಂಥದ್ದು. ನಿನ್ನೆ ಕೂಡ ನಮ್ಮ ಮೂಡುಬಿದಿರೆಯ ಶಿಕ್ಷಕಿ ಸಾವಾಗಿರ್ತಕ್ಕಂಥದ್ದು. ಅವ್ರ ಮಗಳು ಮಾತನಾಡುವಾಗ ನನಗೆ ಭಾಳ ಕಣ್ಣಲ್ಲಿ ನೀರು ತುಂಬಿ ಬರ್ತದೆ ಅಂತ ಹೇಳಿದ ಸಂದರ್ಭದಲ್ಲಿ ಸುಮಾರು 6 ಲಕ್ಷ ರೂಪಾಯಿಯನ್ನು ಸೋಲ ಮಾಡಿ ಹಾಸ್ಪಿಟ್ಲಿಗೆ ಕಟ್ಟಿದ್ದಾರೆ, ಇಂಡಿಯನ್ ಹಾಸ್ಪಿಟ್ಲಿಗೆ. ಆ ಸಮಯದಲ್ಲಿ ಖಾದರ್ ಅವರು ಇವರು ಎಲ್ಲರೂ ಕೂಡ ಮಾತನಾಡಿದಂಥ ಪರಿಣಾಮವಾಗಿ ಸರ್ಕಾರ ಎಚ್ಚೆತ್ಕೊಂಡು ಅದನ್ನು ಬಿಲ್ ನಾವು ಕಟ್ತೀವಿ ಅಂತ ಹೇಳಿದರು. ಆದರೆ ಆ ಎಮ್ಮ ಇವತ್ತಿಲ್ಲ. ವಿದ್ಯಾಗಮನ ಕಾರ್ಯಕ್ರಮದಿಂದ ಬೇರೆ ಬೇರೆ ಶಿಕ್ಷಕರು ಭಾಳ ಜನ ಸತ್ತಿದ್ದಾರೆ. ಇವರು ಕೋವಿಡ್ ವಿಚಾರದಲ್ಲಿ, ನೀವು ಕೊರೋನಾ ವಿಚಾರದಲ್ಲಿ ಅನೇಕ ಶಿಕ್ಷಕರನ್ನು ಬಳಸ್ಕೊಂಡಿದ್ದೀರಿ ನೀವು. ಅದು ನಮ್ಮ ಉಪನ್ಯಾಸಕ ಬಂಧುಗಳಿರ್ಬೋದು, ಹೈಸ್ಕೂಲ್ನ ಶಿಕ್ಷಕರು, ಪ್ರೈಮರಿ ಸ್ಕೂಲ್ ಶಿಕ್ಷಕರು ಎಲ್ಲರೂ ಕೂಡ ಕೋವಿಡ್ ಡ್ಯೂಟಿ ಮಾಡಿದ್ದಾರೆ. ಕೋವಿಡ್ ವಾರಿಯರ್ಸಿಗೆ ನೀವು 30 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರಿ. ಅದು ಎಷ್ಟರ ಮಟ್ಟಿಗೆ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ಖಾದರವರು ನಮಗೂ ಗೊತ್ತಿದೆ. ಅದು ಹೆಚ್ಚು ವಿಶ್ಲೇಷಣೆಯನ್ನು ಮಾಡೋಕ್ಕೆ ಹೋಗಲ್ಲ, ಯಾರನ್ನು ದೂರಕ್ಕೂ ಕೂಡ ಹೋಗೋದಿಲ್ಲ. 30 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರಿ. ಆದರೆ ವಿದ್ಯಾಗಮನ ಕೂಡ ಕೋವಿಡ್ ವಾರಿಯರ್ ಅಂತ ಕೆಲಸ ಮಾಡಿರ್ತಕ್ಕಂಥ ಶಿಕ್ಷಕರು ಅವರ ನೆರವಿಗೆ ಧಾವಿಸಲೇಬೇಕಲ್ಲ. ಇವತ್ತು 6 ಲಕ್ಷ ರೂಪಾಯಿ ಸಾಲ ಮಾಡಿ ಒಬ್ಬರು ಶಿಕ್ಷಕರು ಕಟ್ಟಿದ್ದಾರೆ ಅಂತ ಹೇಳಿದರೆ, ಗಂಡ ಕೂಡ ಕೊರೋನಾ ಶಿಕ್ಷಕರಿದ್ದಾರೆ, ಅವರು ಕೂಡ ಕೊರೋನಾ ಪೇಷಂಟ್ ಆಗಿ ಕ್ವಾರಂಟೈನ್ ಇದ್ದಾರೆ, ಮಕ್ಕಳು ಕೂಡ ಅವ್ರ ಮನೆಯಲ್ಲಿದ್ದಾರೆ, ಈಗ ತಾಯಿ ಸತ್ತೋಗಿದ್ದಾರೆ. ಅದನ್ನು ಕೂಡಲೇ ವೆಚ್ಚವನ್ನು ಭರಿಸಬೇಕು ಅನ್ನೋ ವಿಚಾರದಲ್ಲಿ ಆದರೂ ಕೂಡ ಮೊನ್ನೆ ಶಿಕ್ಷಣ ಸಚಿವರಿಗೆ ಮಾತಾಡಿದ್ದಾರೆ. ನಾವು ಕೂಡ ಪತ್ರ ಬರೆದಿದ್ದೀವಿ. ಅದು ಎಷ್ಟರ ಮಟ್ಟಿಗೆ ಮಾಡ್ತಾರೆ ಗೊತ್ತಿಲ್ಲ. ಆದರೆ ನಿಮಗೆ ಧೈರ್ಯ ತುಂಬತಕ್ಕಂಥ, ಶಕ್ತಿ ತುಂಬತಕ್ಕಂಥ ಇಂಥ ಒಂದು ಸಮಯದಲ್ಲಿ ಆ ಕೆಲಸವನ್ನು ಮಾಡಬೇಕಾದಂಥ ಕರ್ತವ್ಯ ನಮ್ಮದೆಲ್ಲರಿದೆ. ಹಾಗಾಗಿ ನಾನು ಈ ಮಾತನಾಡಿದ್ದೇನೆ ಬಿಟ್ಟರೆ ಈ ವೇದಿಕೆ ಮುಖಾಂತರ ಯಾವುದೇ ರಾಜಕೀಯವನ್ನು ಇದರಲ್ಲಿ ಪ್ರವೇಶ ಮಾಡಿಲ್ಲ. ಹಾಗಾಗಿ ಶಿಕ್ಷಕರು ನೀವು ಬಹಳ ಮಹತ್ತರವಾದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ನಾವು ನಿಮ್ಮ ನೆರವಿಗೆ ಧಾವಿಸಬೇಕಾದಂಥ ಧರ್ಮ ಇದೆ, ಕರ್ತವ್ಯ ಇದೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೆ ಅಂಜಬಾರ್ದು, ಅಳಕಬಾರ್ದು. ಅನೇಕ ಜನ ನಮ್ಮ ಈಗಾಗಲೇ ಬೆಳಿಗ್ಗೆ ನಾವು ಮತ್ತು ಖಾದರ್ ಸಾಹೇಬರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಅಲ್ಲಿ ಅನುದಾನ ರಹಿತ ಶಿಕ್ಷಕರಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಒಂದು ಅನುದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸಹ ಶಿಕ್ಷಕದ ಅಧ್ಯಕ್ಷರು ಮತ್ತು ಅವರೆಲ್ಲ ಸಹವರ್ತಿಗಳು ಮಾಡಿದ್ದಾರೆ. ಅದು ಗೆಸ್ಟ್ ಲೆಕ್ಚರ್ಸ್ ಇರ್ಬೋದು ಅಥವಾ ಅತಿಥಿ ಉಪನ್ಯಾಸಕರು, ಇವರೆಲ್ಲರಿಗೂ ಕೂಡ ಇವತ್ತು ಸರ್ಕಾರ ನೆರವಿಗೆ ಧಾವಿಸಬೇಕಾಗ್ತದೆ. ಶೈಕ್ಷಣಿಕ ಕ್ರಾಂತಿ ಆಗಬೇಕಾದ್ರೆ ಯಾವುದೇ ಒಂದು ಸಮಾಜ ಅದನ್ನು ಏಳಿಗೆಯನ್ನು ಆಗಬೇಕು ಅಂದರೆ ಶೈಕ್ಷಣಿಕ ಕ್ರಾಂತಿ ಆಗದೇ ಇದ್ದರೆ ನಾವು ಅಲ್ಲಿ ಶೈಕ್ಷಣಿಕವಾಗಿ ಮುಂದುವರಿಯದೇ ಇದ್ದರೆ ಸಮಾಜ ಮುಂದುವರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಶಿಕ್ಷಕ ವೃತ್ತಿ ಬಹಳ ಪವಿತ್ರವಾಗಿರ್ತಕ್ಕಂಥ ವೃತ್ತಿಯನ್ನು ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನು ನಮ್ಮ ಯು ಟಿ ಖಾದರ್ ಅವರು ಹಮ್ಮಿಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ
ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿದ್ದೀವಿ. ನೀವು ಯಾರೂ ಕೂಡ ಅಳಕಬಾರ್ದು, ಅಂಜಬಾರ್ದು, ಸಮಾಜಮುಖಿಯಾಗಿ ನೀವು ಕೆಲಸ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಸದಾ ಕಾಲ ನಿಮ್ಮೊಟ್ಟಿಗಿದ್ದೀವಿ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ನೀವು ಪ್ರಾಮಾಣಿಕವಾದ ಸೇವೆಯನ್ನು ಗುರುತು ಮಾಡ್ತಕ್ಕಂಥ ಕೆಲಸ ಆಗಲಿ ಅಂತೇಳಿ ಸಮಾಜದಲ್ಲಿ ಆಗಲಿ ಅಂತ ಹೇಳ್ತಾ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾನು ಒಂದೇ ಮಾತು ಹೇಳ್ತಕ್ಕಂಥದ್ದು, ಅಂಕವನ್ನು ತೆಗೆದಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮನ್ನು ಖಂಡಿತ ನಾವು ಗೌರವಿಸಬೇಕು. ಅದಕ್ಕೆ ಕಾರಣಕರ್ತ ಆಗಿರ್ತಕ್ಕಂಥ ಎಲ್ಲ ಶಿಕ್ಷಕರನ್ನ ಗೌರವಿಸಬೇಕಾದ ಧರ್ಮ ಇದೆ. ಆದರೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಶಿಕ್ಷಣವನ್ನು ಕಲಿತರೆ ಮಾತ್ರ ಸಾಧ್ಯ ಆಗೋದಿಲ್ಲ. ಸಮಾಜದಲ್ಲಿ ಬದುಕನ್ನು ಕಲ್ತಕ್ಕಂಥ ಕೆಲಸ ಕೂಡ, ಸಮಾಜದ ಬದುಕನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸದಲ್ಲಿ ಆ ಶಿಕ್ಷಣ ಕೂಡ ನಮ್ಮ ಮಕ್ಕಳಿಗೆ ಇವತ್ತು ಬೇಕಾಗಿದೆ. ಇಂದಿನ ಕಾಲದಲ್ಲಿ ಲೆಕ್ಕ ಮಾಡಿ ನಮ್ಮ ಹಿರಿಯರು ನಮ್ಮನ್ನೆಲ್ಲ ಕಲಿಸಿರ್ತಕ್ಕಂಥದ್ದು ಒಕ್ಕಾಲು ವಿದ್ಯೆ ಮತ್ತು ಮುಕ್ಕಾಲು ಬುದ್ಧಿಯಲ್ಲಿ. ಅವ್ರಿಗೆ ಮುಕ್ಕಾಲು ಬುದ್ಧಿ ಇತ್ತು, ವಿದ್ಯೆ ಇರಲಿಲ್ಲ. ಆದರೆ ನಮ್ಮನ್ನೆಲ್ಲ ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ. ಸಮಾಜವನ್ನು ಕೂಡ ಉತ್ತಮವಾದ ಸ್ಥಿತಿಗೆ ತಗೊಂಡೋಗಿದ್ದಾರೆ. ವಿದ್ಯೆ ಕಲಿತಂಥ ಅನೇಕ ಜನ ಇವತ್ತು ತಂದೆ ತಾಯಿಗಳನ್ನು ನೋಡ್ತಕ್ಕಂಥ ವಿಚಾರದಲ್ಲಿ ಇರ್ಬೋದು, ಅವರಿಗೆ ಕಲಿಸಿರ್ತಕ್ಕಂಥ ಗುರುಗಳನ್ನು ನೋಡ್ತಕ್ಕಂಥ ವಿಚಾರ ಇರ್ಬೋದು. ಆ ವಿಚಾರದಲ್ಲಿ ನೀವೆಲ್ಲೋ ಒಂದು ಕಡೆ ಹಿಂದಿದ್ದೀರಿ, ಅದನ್ನು ದಯಮಾಡಿ ನೀವು ಗಮನ ಮಾಡಬೇಕು ಅಂತೇಳಿ ಇವತ್ತು ತಂದೆ ತಾಯಿಗಳನ್ನು ಅತ್ಯಂತ ಗೌರವದಿಂದ ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ರೀತಿಯ ಶ್ರೇಯಸ್ಸನ್ನು ಆದಂಥ ಸಂದರ್ಭದಲ್ಲಿ ಗುರುಗಳನ್ನು ನೆನಪು ಮಾಡ್ತಕ್ಕಂಥದ್ದು, ತಂದೆ ತಾಯಿಗಳನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಆದರೆ ಅದು ಸಮಾಜದ ಉತ್ತಮವಾದ ಶಿಕ್ಷಣ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ವಿರಾಮ ಹೇಳ್ತೀನಿ. ಎಲ್ರಿಗೂ ಶುಭವಾಗಲಿ. ಜೈ. ಇನ್ನೊಬ್ಬರು ಅನುಷ್, ಈ ಮೂವರನ್ನ ಈ ವೇದಿಕೆಯಲ್ಲಿ ಅಭಿನಂದಿಸಲು ನಮಗೆ ತುಂಬ ಸಂತೋಷವಾಗ್ತಾ ಇದೆ. ಎಲ್ಲ ಅತಿಥಿಗಳು ಸೇರಿಕೊಂಡು ಈ ಅಭಿನಂದನಾ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಗಣಿತ ಪ್ರಯೋಗಾಲಯದ ಮೂಲಕ ಶಾಲೆಯನ್ನು ಒಂದು ಆಧುನಿಕ ಶಾಲೆಯನ್ನಾಗಿ ಮಾರ್ಪಡಿಸಿದಂಥ ಯಾಕೋಬ್ ನಾಡರ್ ಅವರು ಇತ್ತೀಚೆಗೆ ಆನ್ಲೈನ್ನಲ್ಲಿ ರಾಷ್ಟ್ರಪತಿಗಳಿಂದ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿ ರಾಜ್ಯದಲ್ಲಿ 625ಕ್ಕೆ 625 ಅಂಕವನ್ನು ತನ್ನದಾಗಿಸಿಕೊಂಡಂಥ ಅನೂಪ್ ಇವರಿದ್ದಾರೆ. ಅದೇ ರೀತಿ ಉತ್ತಮ ತರಬೇತುದಾರರಾಗಿ ಇವತ್ತು ದಿಕ್ಸೂಚಿ ಭಾಷಣ ಮಾಡಿದಂಥ ಸತೀಶ್ ಬಿಳಿನಲೆ. ಇವರೆಲ್ಲರ ಮುಂದಿನ ಜೀವನ ಸುಗಮಯವಾಗಿರಲಿ ಎಂಬ ಹಾರೈಕೆಯೊಂದಿಗೆ ನಮ್ಮ ಪ್ರೀತಿಯ ಅಭಿನಂದನೆಗಳು ಸರ್ ತಮಗೆ. ಎಲ್ಲ ಅತಿಥಿಗಳು ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೃತ್ತಿಯಲ್ಲಿ ಸಾರ್ಥಕತೆಯನ್ನು ಕಂಡುಕೊಂಡು ನಿವೃತ್ತ ಜೀವನದ ಸಾಗಿದಂಥ ನಮ್ಮ ನಿವೃತ್ತ ಶಿಕ್ಷಕಿಯರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಶಿಕ್ಷಕರಿಗೆ ಸನ್ಮಾನವನ್ನು ಮಾಡುವ ಮೊದಲು ಮಂಗಳೂರು ತಾಲೂಕು ಪಂಚಾಯತಿಯ ಅಧ್ಯಕ್ಷರಾಗಿರತಕ್ಕಂಥ ಸನ್ಮಾನ್ಯ ಮೊಹಮ್ಮದ್ ಮೋನೂರವರು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಖಂಡಿತವಾಗಿ 10 ವರ್ಷಗಳ ಕಾಲ ಸತತವಾಗಿ UT ಫರೀದ್ ಫೌಂಡೇಶನ್ ಶಿಕ್ಷಕರನ್ನು ಗುರುತಿಸಿ ಗುರುವಂದನ ಕಾರ್ಯಕ್ರಮ ಮಾಡೋದು ಈ ಕ್ಷೇತ್ರಕ್ಕಲ್ಲ, ಇಡೀ ರಾಜ್ಯಕ್ಕೆ ಒಂದು ಹೆಮ್ಮೆಯ ವಿಷಯ. ಖಂಡಿತವಾಗಿ 180 ತಾಲೂಕುಗಳಲ್ಲಿ ನಮ್ಮ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ಶಿಕ್ಷಕರ ಗುರುವಂದನ ಕಾರ್ಯಕ್ರಮ ಮಾಡಿದ ಕ್ಷೇತ್ರ ಅದು ಎಲ್ಲಿ ಅಂತ ಕೇಳಿದರೆ ಅದು ಮಂಗಳೂರು ವಿಧಾನಸಭಾ ಕ್ಷೇತ್ರ. ಖಂಡಿತವಾಗಿ ಇವತ್ತು ಶಿಕ್ಷಕರನ್ನು ಯಾಕೆ ಗೌರವಿಸಂತ ಹೇಳಿದರೆ, ಶಿಕ್ಷಕರು ವಿದ್ಯಾರ್ಥಿಗಳಿಲ್ಲದ ನಾಡು ಖಂಡಿತವಾಗಿ ಯಾವತ್ತೂ ಉದ್ಧಾರ ಆಗಲ್ಲ. ಶಿಕ್ಷಕರು ಮತ್ತು ವಿದ್ಯಾರ್ಥಿ ಇದ್ದ ನಾಡು ಮಾತ್ರ ಉದ್ಧಾರ ಆಗೋದು ಹೊರತು ಈ ಎರಡು ಕುಟುಂಬ ಇಲ್ಲದ ನಾಡು ಖಂಡಿತವಾಗಿ ಉದ್ಧಾರ ಆಗುವುದಿಲ್ಲ. ಇವತ್ತಿನ ಮೂಲ ಉದ್ದೇಶ ಕಾರ್ಯಕ್ರಮದ್ದು 3 ಜನರನ್ನು ಕರೆಸಿದ್ದಾರೆ. ನಿನ್ನೆ ನಮ್ಮ ಮಾಜಿ ಶಾಸಕರು ಸಚಿವರು. ಯಾಕೆ ಈ 3 ಜನರನ್ನು ಕರೆಸಿದ ಉದ್ದೇಶ, ಒಂದು ಪೋಷಕರಿಗೆ ದಿಕ್ಸೂಚಿ ಭಾಷಣ ಅಂತೇಳಿ ನಮ್ಮ ಅಧ್ಯಾಪಕರು ನಮ್ಮ ಭಟ್ರು ಒಳ್ಳೆಯ ರೀತಿಯಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ್ದಾರೆ, ಅದು ಪೋಷಕರಿಗೆ. ಇನ್ನೊಂದು ಯಾಕೋಬ್ರವರನ್ನು ಯಾಕೆ ಕರೆಸಿದ್ರೆ ಅಂತ ಹೇಳಿದರೆ, ಇದರ ಮೂಲ ಉದ್ದೇಶ ಈ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಒಬ್ಬ ಅಧ್ಯಾಪಕರು ನಮ್ಮ ಇತರ ಅಧ್ಯಾಪಕರಿಗೆ ಅವರ ಸಮ್ಮುಖದಲ್ಲಿ ಅವರು ಇರಬೇಕಂತ ಇಲ್ಲಿ ಉದ್ದೇಶವನ್ನು ಇಟ್ಟುಕೊಂಡು ಕರೆಸಿದ್ದಾರೆ. ಜೊತೆಗೆ ನಮ್ಮ ಅನುಷ್ ಇವರನ್ನು ಕರೆಸಿದ ಉದ್ದೇಶ ನಮ್ಮ ವಿದ್ಯಾರ್ಥಿಗಳಿಗೆ 625 ಮಾರ್ಕಿನಲ್ಲಿ
625 ಮಾರ್ಕ್ ಪಡೆದ ವಿದ್ಯಾರ್ಥಿ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಅವರಿಗೆ ನೋಡಲೇಬೇಕಂತ ಹೇಳಿ ಉದ್ದೇಶವನ್ನು ಇಟ್ಟುಕೊಂಡು ಕರೆಸಿದ್ದಾರೆ. ಈ 3 ಜನರು ಇಲ್ಲಿ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. UT ಫರೀದ್ರವರು 4 ಬಾಲ ವಿಧಾನಸಭಾ ಸದಸ್ಯರಾಗಿ ಈ ಕ್ಷೇತ್ರದ ಎಲ್ಲ ಜಾತಿ ಧರ್ಮದವರ ಪ್ರೀತಿಯನ್ನು ಗಳಿಸಿದಂಥ ಒಬ್ಬ ಮಹಾನ್ ವ್ಯಕ್ತಿ. ಅವರ ಹೆಸರಿನಲ್ಲಿ 10 ವರ್ಷಗಳಿಂದ ಗುರುವಂದನ ಕಾರ್ಯಕ್ರಮ ಮಾಡುವುದು ನಮಗೆಲ್ಲರಿಗೂ ಒಂದು ಒಳ್ಳೆಯ ಸಂದೇಶ. ಖಂಡಿತವಾಗಿ ಬೇರೆ ಕಡೆ ತಂದೆಯಿಂದ ಮಗನಿಗೆ ಹೆಸರು ಬರುವುದು, ಮಗನಿಂದ ತಂದೆಗೆ ಹೆಸರು ಬರುವುದು, ಇದು ಎರಡನ್ನು ನಮ್ಮ ಕ್ಷೇತ್ರದಲ್ಲಿ ಆಗಿಲ್ಲ. ತಂದೆಯಿಂದ ಮಗನಿಗೆ ಹೆಸರು ಬಂದಿದೆ, ಮಗನಿಂದ ತಂದೆಗೆ ಹೆಸರು ಬಂದಿದೆ. ಹಾಗಾಗಿ ಈ ಎರಡೂ ಹೆಸರು ಬರಲಿಕ್ಕೆ ಮೂಲ ಕಾರಣ ತಂದೆ ಮಕ್ಕಳ ಸಾಧನೆ. ಹಾಗಾಗಿ ತಂದೆ ಮಕ್ಕಳ ಸಾಧನೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅದು ನಾವು ಇಲ್ಲಿ ಹೋಗ್ಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ಇವರು ಮಾಡಿದ ಈ ಒಂದು ಕಾರ್ಯಕ್ರಮ, ನಾವು ಕೆಲವು ಕಾರ್ಯಕ್ರಮ ಮಾಡುವಾಗ ನಮ್ಮ ಹತ್ರ ಹೇಳ್ತಾ ಇದ್ರು ನಮ್ಮ ಶಾಸಕರು, ಕಾರ್ಯಕ್ರಮ ಮಾಡಬೇಡಿ ಅಂತ, ಆಡಂಬರದ ಕಾರ್ಯಕ್ರಮ ಯಾವುದು ಮಾಡಬೇಡಿ ಅಂತ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೆ ಜನಪ್ರತಿನಿಧಿ ಸೂಚನೆ ಕೊಡ್ತಾ ಇದ್ದಾರೆ. ಆದರೆ ಶಿಕ್ಷಕರ ಗುರುವಂದನ ಕಾರ್ಯಕ್ರಮ, ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮ ಅದು ಮಾಡಲೇಬೇಕಂತೇಳಿ ಹಠ ಹಿಡಿದಿದ್ದಾರೆ. ಅಚ್ಚುಕಟ್ಟಾಗಿ ಇವತ್ತು ನಮ್ಮ KMK ಮಂಜನಾಡಿ ತ್ಯಾಗಂರವರು, ಅವರ ತಂಡ, ಮಮತಾ ಗಟ್ಟಿ ಅವರು, ನಾವೆಲ್ಲ ಸೇರಿ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೇವೆ. ಅದಕ್ಕಾಗಿ ಇವತ್ತೆಲ್ಲ ಪೋಷಕರು ಬಂದಿದ್ದೀರಿ. ಖಂಡಿತವಾಗಿ ಪೋಷಕರು ಬಂದದಕ್ಕೆ ನಿಮಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ, ಇವತ್ತು ಖಂಡಿತವಾಗಿ ಒಳ್ಳೆಯ ಒಂದು ದಿವಸ, ಸನಾತನ ಹಿಂದೂ ಧರ್ಮದ ಪವಿತ್ರವಾದ ದಿವಸ ಇವತ್ತು ದುರ್ಗಿ ಪೂಜೆಯ ದಿವಸ. ಎಲ್ಲರಿಗೂ ಶುಭವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ನಮ್ಮ ಅನುಷ್ಠಾನ ತಂದೆ ಖಂಡಿತವಾಗಿ ಒಬ್ಬ ಸರ್ಕಾರಿ ನೌಕರರಾಗಿ ಸರ್ಕಾರಿ ಶಾಲೆಯಲ್ಲಿ ಕಲಿಸಿದ್ದಕ್ಕೆ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ಸರ್ಕಾರಿ ಶಾಲೆಯ ನೌಕರರು ಇವತ್ತು ಜಾನೇಸ್ ಬೇಸರ ಮಾಡಬೇಡಿ, ನಮ್ಮ ಲಿಲ್ಲಿ ಪಾಯಸರು ಬೇಸರಿಸಬೇಡಿ. ಸರ್ಕಾರಿ ನೌಕರರು ಸಣ್ಣ ಗುಮಾಸ್ತವು ಕೂಡ ಈಗ ಇಂಗ್ಲಿಷ್ ಮೀಡಿಯಂ ಹುಡುಕುವುದು. ಅದರಲ್ಲಿ ನಮ್ಮ ಮೆಸ್ಕಾಂ ಇಲಾಖೆಯವರು ಸರ್ಕಾರಿ ಶಾಲೆಯನ್ನು ಹುಡುಕಿ ನಿಮ್ಮ ಮಗನಿಗೆ ಸೇರಿಸಿ ಇವತ್ತು 625 ಮಾರ್ಕ್ ಪಡೆದಕ್ಕೆ ನಿಮ್ಮ ಹೆತ್ತವರಿಗೆ ನಾನು ಅಭಿನಂದನೆ ಸಲ್ಲಿಸಿ, ಇವತ್ತು ಖಂಡಿತವಾಗಿ ಕೆಲವರು ಭೇದ ಭಾವ ಯಾವುದು ಮಾಡದೆ ನಮ್ಮ ಶಿಕ್ಷಕರನ್ನು ನಾವು ಎಷ್ಟು ಗೌರವಿಸಿದ್ರು ಸಾಕಾಗ್ಲಿಕ್ಕಿಲ್ಲ. ಶಿಕ್ಷಕರಿಂದಲೇ ಈ ದೇಶ ಇಷ್ಟು ಉನ್ನತ ಸ್ಥಾನಕ್ಕೆ ಹೋಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಕೆಲವು ಕಪ್ಪು ಅಥವಾ ಬೆಲಿಪು ಯಾರು ಭೇದ ಭಾವ ಮಾಡಬೇಡಿ, ಕಪ್ಪಿದ್ದವರನ್ನು ಕೆಲವರು ಕಪ್ಪು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕಪ್ಪು ಬೋರ್ಡಿನಲ್ಲಿ ಬರೆದಂಥ ವಿದ್ಯಾರ್ಥಿಗಳು ಇವತ್ತು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತೇಳಿ ನೀವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಂಡು ಮುಂದಿನ ವಿದ್ಯಾರ್ಥಿಗಳ ಜೀವನ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಆ ಒಂದು ಶಾಲೆಗೆ ಕಲಿಸಿದ ಎಲ್ಲ ಹೆತ್ತವರಿಗೆ, ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶಿಕ್ಷಕರು, ವಿದ್ಯಾರ್ಥಿಗಳು. ಇದೀಗ ನಿವೃತ್ತಿ ಜೀವನವನ್ನು ಸಾಗಿಸಿರುವಂತಹ ನಿವೃತ್ತಿ ಶಿಕ್ಷಕರಿಗೆ ಸನ್ಮಾನ. ನಿವೃತ್ತಿ ಶಿಕ್ಷಕರ ಹೆಸರನ್ನ ಇಲ್ಲಿ ವಾಚಿಸಲಿಕ್ಕಿದ್ದಾರೆ ಶ್ರೀಮತಿ ಗೀತಾ ಡಿ ಸಲ್ದಾನ, CRP ಪೆರ್ಮನ್ನೂರ್. ಎಲ್ಲರಿಗೂ ಶುಭ ವಂದನೆಗಳು. UT ಫರೀದ್ ಫೌಂಡೇಶನ್ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಈ ಸುಸಂದರ್ಭದಲ್ಲಿ ಒಂದು ಚಿಕ್ಕ ಸನ್ನಿವೇಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಇಷ್ಟಪಡುತ್ತೇನೆ. ನಮ್ಮ ಭಾರತ ದೇಶದ ಮಾಜಿ ರಾಷ್ಟ್ರಪತಿಗಳಾದಂಥ ಶ್ರೀಯುತ ಶಂಕರ್ ದಯಾಳ್ ಶರ್ಮರವರು ಹೊರದೇಶಕ್ಕೆ ಒಮ್ಮೆ ಭೇಟಿ ನೀಡ್ತಾರೆ. ಆ ಭೇಟಿ ನೀಡಿದ ಸಮಯದಲ್ಲಿ ಆ ಅರೇಬಿಕ್ ಊರಿನಲ್ಲಿ ಯಾರೇ ಬಂದರೂ ಏರ್ಪೋರ್ಟಿಗೆ ಬಹಳ ಪ್ರತಿಷ್ಠಿತ ವ್ಯಕ್ತಿಗಳು ಅವರನ್ನು ರಿಸೀವ್ ಮಾಡಲಿಕ್ಕೆ ಬರುವಂಥದ್ದು ಅವರ ಸಂಸ್ಕೃತಿ ಇರಲಿಲ್ಲ. ಆದರೆ ಆ ಅರೇಬಿಕ್ ಊರಿನಲ್ಲಿ ಒಬ್ಬ ಧೀಮಂತ ಪ್ರತಿಷ್ಠಿತ ವ್ಯಕ್ತಿ ನಮ್ಮ ಮಾಜಿ ರಾಷ್ಟ್ರಪತಿ ಶ್ರೀಯುತ ಶಂಕರ್ ದಯಾಳ್ ಶರ್ಮರವರನ್ನು ರಿಸೀವ್ ಮಾಡಲಿಕ್ಕೆ ಏರ್ಪೋರ್ಟಿಗೆ ಹೋಗ್ತಾರೆ. ಮಾತ್ರವಲ್ಲ, ಫ್ಲೈಟ್ ಬಂದು ನಿಂತ ಕೂಡಲೇ ಆ ವಿಮಾನದ ಒಳಗೆ ಹೋಗಿ ಬಹಳ ಆದರದಿಂದ ಅವರನ್ನು ಸ್ವಾಗತಿಸಿ ಕರ್ಕೊಂಡು ಬರ್ತಾರೆ. ಅಷ್ಟೇ ಅಲ್ಲ, ಹೊರಗೆ ಅವರನ್ನು ಹೋಗಬೇಕಾದ ಸ್ಥಳಕ್ಕೆ ಮುಟ್ಟಿಸಲಿಕ್ಕೆ ಒಂದು ದೊಡ್ಡ ಕಾರ್ ನಿಂತಿತ್ತು. ಅವರ ಡ್ರೈವರಿಗೂ ಅವರು ಹೇಳ್ತಾರೆ, ನೀನು ಡ್ರೈವ್ ಮಾಡಬೇಡ, ನಾನೇ ಡ್ರೈವ್ ಮಾಡ್ತೇನೆ ಅಂತ. ಅಷ್ಟು ಪ್ರತಿಷ್ಠಿತ ವ್ಯಕ್ತಿ ಆ ಕಾರನ್ನು ಡ್ರೈವ್ ಮಾಡಿ ನಮ್ಮ ರಾಷ್ಟ್ರಪತಿಗಳನ್ನು ಒಂದು ಸ್ಥಳಕ್ಕೆ ಮುಟ್ಟಿಸಿದಾಗ ಅಲ್ಲಿಯ ಎಲ್ಲ ಪತ್ರಕರ್ತರು ಈ ಧೀಮಂತ ವ್ಯಕ್ತಿ ಹತ್ರ ಕೇಳ್ತಾರೆ, ಸರ್ ನೀವು ಯಾಕೆ ಇಷ್ಟೆಲ್ಲ ಪ್ರೋಟೋಕಾಲನ್ನು
ವ್ಯವಸ್ಥೆ ನೀವು ಭೇದಿಸಿದಿರಿ, ನೀವು ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ನೀವೇ ಮಾಡಿದ್ದೀರಿ ಯಾಕೆ ಅಂತ. ಆಗ ಈ ಧೀಮಂತ ವ್ಯಕ್ತಿ ಹೇಳ್ತಾರೆ, ಇವರು ಭಾರತದ ರಾಷ್ಟ್ರಪತಿ ಮಾತ್ರವಲ್ಲ, ನಾನು ಪುಣೆಯಲ್ಲಿ ನನ್ನ ವಿದ್ಯಾಭ್ಯಾಸ ಮಾಡುತ್ತಿರುವಾಗ ಇವರು ನನ್ನ ಪ್ರೊಫೆಸರ್ ಆಗಿದ್ದರು. ಆತ್ಮೀಯರೇ, ಇವತ್ತು ಶಿಕ್ಷಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾತ್ರವಲ್ಲ, ಒಂದು ಗುರುವಂದನಾ ಕಾರ್ಯಕ್ರಮ ಇವತ್ತು ಮಾತ್ರವಲ್ಲ, ದೇಶದಲ್ಲಿ ಯಾವುದೇ ಸ್ಥಿತಿ ಬರಲಿ, ಕೊರೋನಾ ಇರಲಿ, ಅತಿವೃಷ್ಟಿ ಅನಾವೃಷ್ಟಿ ಏನೇ ಬರಲಿ, ಹಲವು ವರ್ಷಗಳಿಂದ ಶಿಕ್ಷಕರನ್ನು, ನಿವೃತ್ತ ಶಿಕ್ಷಕರನ್ನು ಗೌರವಿಸಿ ಸನ್ಮಾನಿಸಿದಂಥ ಆ ಒಂದು ಕೀರ್ತಿ ನಮ್ಮ ಶ್ರೀಯುತ UT ಖಾದರ್ ಸರ್ ಅವರಿಗೆ ಹೋಗ್ತದೆ. ಎಲ್ಲರೂ ಗಟ್ಟಿಯಾಗಿ ಕೈ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸೋಣ. ಸರ್, ಬಿಹಾಫ್ ಆಫ್ ಆಲ್ ದ ಟೀಚರ್ಸ್ ನಿಮಗೆ ಮಗದೊಮ್ಮೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೇನೆ. ಈಗ ನಮ್ಮ ಶಿಕ್ಷಕರ ಹೆಸರುಗಳನ್ನು ನಾನು ಹೇಳ್ತೇನೆ. ದಯವಿಟ್ಟು ಆ ಶಿಕ್ಷಕರು ವೇದಿಕೆಗೆ ಬಂದು ಶ್ರೀಯುತರಿಂದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ವೇದಾವತಿ, ಮುಖ್ಯ ಶಿಕ್ಷಕಿ, ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಲ, ಇವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಮತಿ ಶೋಭಾ ಸುವರ್ಣ, ಸಹ ಶಿಕ್ಷಕಿ, ಮೊಗವೀರ ಪ್ರಾಥಮಿಕ ಶಾಲೆ, ಇವರು ವೇದಿಕೆಗೆ ಬರಬೇಕು. ಶಿಕ್ಷಕಿ, ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಲ. ಶ್ರೀಮತಿ ಪುಷ್ಪಾವತಿ, ಸಹ ಶಿಕ್ಷಕಿ, ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಲ, ದಯವಿಟ್ಟು ಬೇಗ ಬನ್ನಿ. ಶ್ರೀಮತಿ ಫಿಲೋಮಿನಾ ಡಿಮೆಲ್ಲೋ, ಮುಖ್ಯ ಶಿಕ್ಷಕಿ, ಹಜರತ್ ಸೈಯದ್ ಮದನಿ ಶಾಲೆ ಮದನಿ, ಇವರು ಇದನ್ನು ನೋಡ್ತಾ ಇದ್ದೇನೆ, ಇದ್ರೆ ಬರು ನೋಡುವ. ಹೌದು, ಜನಾಬ್ ಇಬ್ರಾಹಿಂ, ಮುಖ್ಯ ಶಿಕ್ಷಕರು, ಮದನಿ ಸಂಯುಕ್ತ ಪ್ರೌಢಶಾಲೆ, ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಮತಿ ಜಯಂತಿ ಎಸ್, ಮುಖ್ಯ ಶಿಕ್ಷಕಿ, ಮದನಿ ಹಿರಿಯ ಪ್ರಾಥಮಿಕ ಶಾಲೆ ಹಳೇಕಲಾ ಉಳ್ಳಾಲ. ಶ್ರೀಮತಿ ವೇದಾವತಿ, ಮುಖ್ಯ ಶಿಕ್ಷಕಿ, ಇವರು ಮೊಗವೀರ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿದ್ದರು ಹಾಗೂ ಇವರ ಜನನ ದಿನಾಂಕ 16/11/1959 ಆಯಿತು. ಇವರು ಸೇವೆಗೆ ಸೇರಿದ ದಿನಾಂಕ 22/11/1977, ನಿವೃತ್ತಿ ಹೊಂದಿದ ದಿನಾಂಕ 30/11/2019. ಶ್ರೀಮತಿ ರಾಜೀವಿ, ಸಹ ಶಿಕ್ಷಕಿ, ಇವರ ಜನನ 10/19/1960, ಇವರು ಸೇವೆಗೆ ಸೇರಿದ ದಿನಾಂಕ 15/2/1993, ಇವರು ನಿವೃತ್ತ ಹೊಂದಿದ ದಿನಾಂಕ 31/7/2020. ಶ್ರೀಮತಿ ಪುಷ್ಪಾವತಿ ಎಲ್, ಇವರದು 14/4/1960, ಇವರು ಸೇವೆಗೆ ಸೇರಿದ ದಿನಾಂಕ 11/1/86, ಇವರು ನಿವೃತ್ತ ಹೊಂದಿದ ದಿನಾಂಕ 30/4/2020. ಜನಾಬ್ ಇಬ್ರಾಹಿಂ, ಇವರು 2020-29 ದಿನಾಂಕದಂದು ಇವರು ನಿವೃತ್ತರಾಗಿದ್ದಾರೆ. ಶ್ರೀಮತಿ ಜಯಂತಿ, ಮುಖ್ಯ ಶಿಕ್ಷಕಿ, ಇವರು 22/4/1961 ಇವರ ಜನನ ದಿನಾಂಕವಾಗಿರುತ್ತದೆ. ಇವರು ಸೇವೆಗೆ 3/12/1984 ಸೇವೆಗೆ ಸೇರಿರ್ತಾರೆ. ನಿವೃತ್ತ 30/4/2020 ಆಗಿರುತ್ತಾರೆ. ಇವರೆಲ್ಲರಿಗೂ ಇವರ ನಿವೃತ್ತ ಜೀವನದಲ್ಲಿ ದೇವರು ಆಯುರಾರೋಗ್ಯವನ್ನು ಕೊಡಲಿ ಎಂದು ನಾವು ಎಲ್ಲರ ಪರವಾಗಿ ಪ್ರಾರ್ಥಿಸುತ್ತೇವೆ. ಇರಬೇಕು. ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಜನಹಳ್ಳಿ ಶಾಲೆಯ ಶ್ರೀಮತಿ ಗೀತಾ ಕುಮಾರಿ ಯು, ಇವರು ಹಾಜರಿರಬೇಕು, ದಯವಿಟ್ಟು ಮುಂದೆ ಬಂದು. ಶ್ರೀಮತಿ ದಯಾವತಿ, ಸರ್ಕಾರಿ ಪ್ರಾಥಮಿಕ ಶಾಲೆ ತಲಪಾಡಿ, ಇವರು ದಯವಿಟ್ಟು ಮುಂದೆ ಬಂದು ಅಲ್ಲಿ ನಿಂತುಕೊಳ್ಳಿ ಮೇಡಮ್. ಶ್ರೀಮತಿ ಲೀಡಿಯಾ ಡಿಸೋಜಾ, ಸೇಂಟ್ ಸೆಬಾಸ್ಟಿನ್ ಹಿರಿಯ ಪ್ರಾಥಮಿಕ ಶಾಲೆ ಹಡಂ ಕುದ್ರು, ದಯವಿಟ್ಟು ಮುಂದೆ ಬರಬೇಕು ಮ್ಯಾಮ್. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಬ್ಬುಕಟ್ಟೆ ಶಾಲೆಯ ಸಹ ಶಿಕ್ಷಕಿ. ಸಾರ್ಥಕ ಸೇವೆಯ ಕ್ಷಣ ಕ್ಷಣ ನಿಮ್ಮ ಸಂತೃಪ್ತಿಯ ಬದುಕಿಗೆ ಕಾರಣ. ಸರ್ವರ ಆಧಾರಾಭಿಮಾನದ ಸನ್ಮಾನ ನಿವೃತ್ತಿಗಾಗಿ. ನಿವೃತ್ತಿ ವೃತ್ತಿಗೆ ಮಾತ್ರ, ಪ್ರವೃತ್ತಿಗೆ ನಿವೃತ್ತಿಯೇ ಇಲ್ಲ.
ಶಿಕ್ಷಕ ವೃತ್ತಿ ಅದೊಂದು ನೌಕರಿಯಲ್ಲ, ಅದೊಂದು ಜೀವನ ಧರ್ಮ ಎಂಬುದನ್ನು ಇಲ್ಲಿ ಹೇಳುತ್ತಾ ನಿಮ್ಮ ಮುಂದಿನ ಜೀವನ ಸುಗಮಯವಾಗಲಿ ಎಂಬ ಹಾರೈಕೆಯೊಂದಿಗೆ ನಿಮಗೆ ಅಭಿನಂದನೆಗಳು. ಎಲ್ಲರೂ ಗಟ್ಟಿಯಾಗಿ ಕೈ ಚಪ್ಪಾಳೆ ತಟ್ಟಿ. ನೆಕ್ಸ್ಟ್ ಸಿದ್ಧತೆಗಾಗಿ ದಯವಿಟ್ಟು ತಯಾರಿರಿ. ಶ್ರೀಮತಿ ಆಂಜಲಿನ್ ಜುಲಿಯಾನಾ ಡಿಸೋಜಾ ಹೋಲಿ ಏಂಜಲ್ಸ್ ಪೆರ್ಮನೂರು, ಶ್ರೀಮತಿ ಶಕುಂತಲಾ ಬಗಂಬಿಲಾ ಶಾಲೆ ಮುಖ್ಯ ಶಿಕ್ಷಕರು, ಶ್ರೀಮತಿ ಡಾಟಿ ಡಿಸೋಜಾ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಳೂರು. ನೆಕ್ಸ್ಟ್ ಮುಳೂರು. ನೆಕ್ಸ್ಟ್ ಗೀತಾ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡುಪದವು. ನೆಕ್ಸ್ಟ್ ಶ್ರೀಶೈಲ ಕಟ್ಟಿಮನಿ ಕೈರಂಗಳ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ. ಇವರು ದಯವಿಟ್ಟು ಮುಂದಿನ ಸಿದ್ಧತೆಯಲ್ಲಿ ಇರುವುದು. ಅಷ್ಟೇ ಸರ್, ಅಷ್ಟೇ 5 ಜನ ಆಯ್ತಲ್ಲ, ಇದು 2ನೇ ಬ್ಯಾಚ್, ಇನ್ನೊಂದು ಬ್ಯಾಚ್ ಉಂಟು. అంత పని ಅಡಿಯಲ್ಲೇರು. ಈಗ 3ನೇ ಸುತ್ತಿನವರು ದಯವಿಟ್ಟು ರೆಡಿ ನಿಲ್ಲಿ. ಶ್ರೀಮತಿ ಆಂಜಲಿನ್ ಜುಲಿಯಾನಾ ಡಿಸೋಜಾ ಹೋಲಿ ಏಂಜಲ್ ಶಾಲೆ, ಶಕುಂತಲಾ ಬಗಂಬಿಲಾ ಶಾಲೆಯ ಮುಖ್ಯ ಶಿಕ್ಷಕಿ ಶಕುಂತಲಾ ಮೇಡಮ್ ದಯವಿಟ್ಟು ಅಲ್ಲಿ ಹಾಜರಿನಲ್ಲಿ ಇದ್ದಾರೆ. ಡಾಟಿ ಡಿಸೋಜಾ ಮೇಡಮ್, ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕೈರಂಗಳ. ಅವರ ಮಂಜನಾಡಿ ಕೆಲಸ ಮಾಡಿ ಗುರ್ತ ಸಿಗುವುದಿಲ್ಲ ಮತ್ತೇನಲ್ಲ ಕೊಡದೆ ಈ ಮಾಸ್ಕಿನ ಬಂದು ಸಹಿ ಮಾಡಿ ಎಲ್ಲಾದರೂ ಆಸನ ಸ್ವೀಕರಿಸಿ ಅಲ್ಲೇ ಇದ್ದವರು ಯಾರಾದಿದ್ರೆ ದಯವಿಟ್ಟು ವೇದಿಕೆಗೆ ಬನ್ನಿ. ಯಾರ್ದಾದ ಹೆಸರು ಕರೀಲಿಲ್ಲದಿದ್ರು ನಮ್ಮ ಗಮನಕ್ಕೆ ದಯವಿಟ್ಟು ತನ್ನಿ. ನಿಮಗೆ ಸ್ವಾಗತ, ಮುಂದೆ ಬನ್ನಿ. ಇಲ್ಲ ಇನ್ನು ನಿಮ್ಮ ಹೌದು ಇವರೊಂದು ಶ್ರೀ ಕುಕ್ಕ ಎಂ ಮೊಂಟೆಪದವು ಶಾಲೆಯವರು ಇದ್ದಾರೆ ಇಲ್ಲಿ. ಶ್ರೀ ಕುಕ್ಕ ಎಂ ಮೊಂಟೆಪದವು ಶಾಲೆಯವರು, ಶ್ರೀ ಕುಕ್ಕ ಎಂ ಮೊಂಟೆಪದವು ಶಾಲೆಯವರು ಪ್ರಾಧ್ಯಾಪಕರು ಯಾರಾದಿದ್ದರೆ ವೇದಿಕೆಗೆ ಬನ್ನಿ. ಅಲ್ಲ ಇಲ್ಲಿ ಒಂದು ಬರೆದಿದ್ದಾರೆ. ಇದಾದ ಮೇಲೆ ಶ್ರೀಯುತ ರಾಧಾಕೃಷ್ಣ ಸರ್ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು ಹಾಗೂ MH ಮಲಾರ್ ಸರ್ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು ಇವರು ದಯವಿಟ್ಟು ರೆಡಿಯಾಗಿರಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಅಲ್ಲಿ ಚೇರ್ ಇಲ್ಲಲ್ಲ ಸರ್, ಅದೇ
ಪರವಾಗಿಲ್ಲ, ನಮ್ಮ ಸರ್ ನೆಕ್ಸ್ಟ್ ಒಬ್ಬರೇ ಅದು ಮತ್ತೆ ಸರ್. ಹೌದು, ಈಗ ಎಲ್ಲರೂ ಗಟ್ಟಿಯಾಗಿ ಕೈ ಚಾಪಾಳೆ ಕೊಟ್ಟು ಇವರನ್ನು ಅಭಿನಂದಿಸೋಣ. ಪ್ರಶಾಂತ್ ಸರ್, ಸರ್ ಮುಂದೆ ನಿಲ್ಲಿ ದಿವಸ ಸರ್, ನೀವು ಮುಂದೆ. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ಕರ್ನಾಟಕ ಕರಾವಳಿಯ ಹೆಮ್ಮೆಯ ಸುಪುತ್ರರಾಗಿರುವ ಯುಟಿ ಖಾದರ್ ರವರು ಯುಟಿ ಫರೀದ್ ಫೌಂಡೇಶನ್ ಮಂಗಳೂರು ಇದರ ವತಿಯಿಂದ ವರ್ಷಂಪ್ರತಿ ಯಶಸ್ವಿಯಾಗಿ ಹಮ್ಮಿಕೊಂಡು ಬರುತ್ತಿರುವ ಗುರುವಂದನಾ ಕಾರ್ಯಕ್ರಮದ ಜೊತೆಗೆ ನಮ್ಮೂರ ಹೆಮ್ಮೆಯ ವಿದ್ಯಾರ್ಥಿಗಳಿಗೂ ಅಭಿನಂದನಾ ಕಾರ್ಯಕ್ರಮ ಎಂಬ ವಿನೂತನ ಕಾರ್ಯಕ್ರಮವನ್ನು ಈ ಬಾರಿ ಹಮ್ಮಿಕೊಂಡು ಇತರ ಎಲ್ಲ ಸಚಿವರಿಗೂ ಶಾಸಕರಿಗೂ ಮಾದರಿಯಾಗಿರುವ ತಮ್ಮ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಅಭಿನಂದನೆಗಳು ಸರ್. ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿಜೇತ ಶಿಕ್ಷಕನಾದ ನನ್ನನ್ನು ಹಾಗೂ 95% ಅಂಕಗಳನ್ನು ಗಳಿಸಿದ ನನ್ನ ಮಗಳಾದ ಹಾಜಿಕಾ ಮರಿಯಂ ಮಲಾರ್ ಅವರನ್ನು ಅಭಿನಂದಿಸಲು ಆಹ್ವಾನಿಸಿ ಸರ್. ಆದರೆ ಅನಿವಾರ್ಯ ಕಾರಣದಿಂದ ನಾವು ಬೆಂಗಳೂರಿನಲ್ಲಿ ಇರುವುದರಿಂದ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ. ತಾವು ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಕಾಳಜಿ ವಹಿಸಿದಲ್ಲದೆ ತಮ್ಮ ಕ್ಷೇತ್ರದ ಎಲ್ಲ ವರ್ಗದ ಜನ ಅಭಿವೃದ್ಧಿಗಾಗಿ ಅಭಿನಂದನಾ ಪೂರ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನಮೆಚ್ಚುಗೆ ಪಡೆದ ಹೆಮ್ಮೆಯ ಶಾಸಕರು ನೀವು. ತಮ್ಮ ರಾಜಕೀಯ ಮೂಲಕ ಶುಭವನ್ನು ಹಾರೈಸುತ್ತಾ ತಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಿದ್ದೇನೆ. ಇತಿ MH ಮಲಾರ್. ಧನ್ಯವಾದಗಳು. ಇದೀಗ ಶ್ರೀಯುತ ರಾಧಾಕೃಷ್ಣ ಸರ್ ಅವರಿಗೆ, ಜಿಲ್ಲಾ ಪ್ರಶಸ್ತಿ ವಿಜೇತ ರಾಧಾಕೃಷ್ಣ ಸರ್ ಅವರಿಗೆ ಅಭಿನಂದನೆಗಳು. ಶ್ರೀಯುತ MH ಮಲಾರ್ ಅವರು ಬೆಂಗಳೂರಿನಲ್ಲಿರುವ ಕಾರಣ ಈ ಸಮಾರಂಭಕ್ಕೆ ಬರಲಿಕ್ಕಾಗಲಿಲ್ಲ. ಸಂದೇಶವನ್ನು ಕಳಿಸಿದ್ದಾರೆ. ಅವರನ್ನು ಅಭಿನಂದಿಸುತ್ತಾ ಅವರ ಪರವಾಗಿ ಯಾರಿದ್ದರೆ ಅವರಿಗೆ ಸಿಗುವಂತಹ ವಸ್ತುಗಳನ್ನು ತೆಗೆದುಕೊಂಡು, ಅವರ ಶಾಲೆಯವರಿದ್ದರೂ ಕೂಡ ತೆಗೆದುಕೊಂಡು ಹೋಗಬಹುದು. ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಅಭಿನಂದನಾ ಕಾರ್ಯಕ್ರಮದ ವಿದ್ಯಾರ್ಥಿಗಳ ಹೆಸರನ್ನು ವಾಚಿಸಲಿಕ್ಕಿದ್ದಾರೆ ಶ್ರೀಯುತ ತ್ಯಾಗಂ ಸರ್. ವಿಶೇಷ ಸಾಧನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ. ಎಲ್ಲ ಅತಿಥಿಗಳು ತಮ್ಮ ಆಸನದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಇದೀಗ ಅತ್ಯಧಿಕ ಅಂಕಗಳನ್ನು ಪಡೆದಂಥ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿತು ಅತ್ಯಧಿಕ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿನಿ, ಅದು ಅಡ್ಕರ ಪಡುಪುವಿನ ಗ್ರೀನ್ ವ್ಯೂ ಪ್ರೌಢಶಾಲೆಯ ಮಗು ಆಯಿಷಾ ಸಫ್ವಾತ್ ಸುಮಾರು 96 ಅಂಕಗಳೊಂದಿಗೆ ತೇರ್ಗಡೆ ಹೊಂದಿದ ಅವರಿಗೆ ನೆನಪಿನ ಕಾಣಿಕೆ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ನಿವೃತ್ತ ಶಿಕ್ಷಕರು ಈಗ ಬಂದಿದ್ದಾರೆ, ಅವರಿಗೆ ಗೌರವ ನಡೀತಾ ಇದೆ ವೇದಿಕೆಯಲ್ಲಿ. ಅವರಿಗೆ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸುತ್ತಾ ಸರಿ, ಧನ್ಯವಾದಗಳು. ಮುಂದೆ ಬಂದವಳು ಆಯಿಷತ್ ಸಫ್ವಾತ್ ಫ್ರಮ್ ಗ್ರೀನ್ ವ್ಯೂ ಪ್ರೌಢಶಾಲೆ ಅಡ್ಕರ ಪಡಪು. ಇದು ಶಾಸಕರ ಒಂದು ವಿಶೇಷ ಕಾಳಜಿಯಿಂದ ಈ ಒಂದು ಪ್ರಶಸ್ತಿಯನ್ನು ನೀಡಬೇಕು, ಒಂದು ಕನ್ನಡಕ್ಕೆ ಮತ್ತೊಂದು ತುಳುವಿಗೆ. ಅದರಲ್ಲಿ ಆಯಿಷತ್ ಸಫ್ವಾತ್ ಬಾಮ ಇದನ್ನು ಶಾಸಕರು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಸರಿ, ನಂತರ ತುಳು ಸಬ್ಜೆಕ್ಟ್ನಲ್ಲಿ 100ಕ್ಕೆ 100 ಪಡೆಯುವುದರೊಂದಿಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 96 ಅಂಕಗಳೊಂದಿಗೆ ತೇರ್ಗಡೆ ಹೊಂದಿದಂಥ ಹುಡುಗ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳದ ಕೌಶಿಕ್ ಬಂದು ಈ ಪ್ರಶಸ್ತಿಯನ್ನು ಶಾಸಕರಿಂದ ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಅದರೊಂದಿಗೆ ಎಲ್ಲ ಅತಿಥಿಗಳು ಸಹಕಾರವನ್ನು ನೀಡ್ತಾ ಇದ್ದಾರೆ. ಅಭಿನಂದನೆಗಳು. ಕೌಶಿಕ್ ಆದಷ್ಟು ಬೇಗ ಬರಬೇಕು. ನಾನು ಈಗಾಗಲೇ ಹೇಳಿದ್ದೇನೆ, ಮಕ್ಕಳು ಈಚೆಂದ ಬನ್ನಿ, ವೇದಿಕೆಯ ಬಲಭಾಗದಿಂದ ಬಂದು ಎಡಭಾಗದಿಂದ ಹೋಗಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ದಯವಿಟ್ಟು ಮಕ್ಕಳಂದರೆ ಶಿಸ್ತಿಗೆ ಪ್ರಾಮುಖ್ಯತೆ ನೀಡುವವರು ದಯವಿಟ್ಟು ಸಹಕಾರವನ್ನು ಮಾಡಿ. ಇದು ಕೌಶಿಕ್ ತುಳುವಿನಲ್ಲಿ ಪ್ರಥಮ ಸ್ಥಾನ 100ರಲ್ಲಿ 100 ಪಡೆದುಕೊಂಡು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಅವನಿಗೆ ಅಭಿನಂದನೆಗಳು. ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳದ ವಿದ್ಯಾರ್ಥಿ. ತದನಂತರ ಪ್ರೌಢಶಾಲೆ ವಿಭಾಗದಲ್ಲಿ ಸುಮಾರು 90 ಎಬವ್ ಪಡೆದಂಥ ವಿದ್ಯಾರ್ಥಿಗಳಿಗೆ ಈಗ ಅಭಿನಂದನಾ ಕಾರ್ಯಕ್ರಮ ನಡೀತಾ ಇದೆ. ಇದು ಬಂಟ್ವಾಳ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಕಲ್ಲರಕೋಡಿಯ ಮಗು ಧನ್ಯಶ್ರೀ ಭಂಡಾರಿ.
ಧನ್ಯಶ್ರೀ ಭಂಡಾರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸುತ್ತಾ ಅವರಿಗೆ ಕೂಡ ಶಾಸಕರು ನೆನಪಿನ ಕಾಣಿಕೆ ನೀಡಿ ಗೌರವಿಸ. ಓಡಿಕೊಂಡು ಬರಬೇಕಮ್ಮ, ಧನ್ಯಶ್ರೀ ಓಡಿಕೊಂಡು ಬರಬೇಕು. ತದನಂತರ ಶಾರದಾ ಗಣಪತಿ ವಿದ್ಯಾಕೇಂದ್ರದ ಸುಮಾರು 4 ಮಕ್ಕಳು ಡಿಸ್ಟಿಂಕ್ಷನ್ ಅಂದರೆ 90 ಎಬೋ ಪಡೆದುಕೊಂಡಿದ್ದಾರೆ. ಅದರಲ್ಲಿ ಇವತ್ತು ಬಂದಂಥ ಹುಡುಗಿ ಸ್ವಾತಿ, ಶಾರದಾ ಗಣಪತಿ ವಿದ್ಯಾಕೇಂದ್ರ ಕೈರಂಗಳ ಇಲ್ಲಿಯ ಮಗು. ಇವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವರಿಗೆ ಕೂಡ ನೆನಪಿನ ಕಾಣಿಕೆ ಮತ್ತು ಈ ಒಂದು ನಮ್ಮೂರ ಹೆಮ್ಮೆ ಪ್ರಶಸ್ತಿ ಗೌರವ ಇದೀಗ ನಡೀತಾ ಇದೆ. ನಮ್ಮೂರ ಹೆಮ್ಮೆ ಪುರಸ್ಕಾರ ಇದು ಸ್ವಾತಿ ಶಾರದಾ ಗಣಪತಿ ವಿದ್ಯಾಕೇಂದ್ರ ಕೈರಂಗಳದ ಮಗು. ಇದು ಡಿಸ್ಟಿಂಕ್ಷನ್ ಅಂದರೆ ಉನ್ನತ ಶ್ರೇಣಿಯಲ್ಲಿ ಅಂದರೆ 90%ಗಿಂತ ಅಧಿಕ ಅಂಕಗಳೊಂದಿಗೆ ಪಾಸಾದಂಥ ಸ್ವಾತಿ, ಇವಳಿಗೆ ಅಭಿನಂದನೆಗಳು. ತದನಂತರ ತುಂಬೆ ಕನ್ನಡ ಮಾಧ್ಯಮ ಶಾಲೆಯಿಂದ ತುಂಬ ಮಕ್ಕಳು ಬರಬೇಕಿತ್ತು, 2 ಮಕ್ಕಳು ಬಂದಿದ್ದಾರೆ. ಹರ್ಷಿತಾ ಮತ್ತೊಂದು ಆಯಿಷಾ ಸಿಮ್ರಾನ. ಹರ್ಷಿತಾ ಬಾ ಮತ್ತೊಂದು ಆಯಿಷಾ ಸಿಮ್ರಾನ, ಈ 2 ಮಕ್ಕಳು ತುಂಬೆಯಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಆ ಮಕ್ಕಳಿಗೆ ಗೌರವ ಕೊಡುವ. ಸುಮಾರು 90 ಅಂಕಗಳಿಂದ ಅಧಿಕ ಅಂಕಗಳನ್ನು ಪಡೆದು ತೇರ್ಗಡೆ ಆಗಿರುವಂಥ ಮಗು ಅದು ಒಂದು ಹರ್ಷಿತಾ, ಮತ್ತೊಂದು ಆಯಿಷಾ ಸಿಮ್ರಾನ, ತುಂಬೆ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮಗು. ಮಕ್ಕಳೇ, ವಿಶ್ವಮಂಗಳದ ಮಕ್ಕಳು ದಯವಿಟ್ಟು ಬನ್ನಿ ಮಕ್ಕಳೇ. ಮೊದಲನೇದಾಗಿ ಪ್ರಕೃತಿ ಡಿ, ನೀವೆಲ್ಲರೂ ಚಪ್ಪಾಳೆ, ಜೋರಾದ ಚಪ್ಪಾಳೆ ತಟ್ಟಬೇಕು. 624 ಅಂಕ ಅಲ್ಲಮ್ಮ? ಹೌದು, 22 622 625ರಲ್ಲಿ ಪ್ರಥಮ ಸ್ಥಾನ ನಮ್ಮ ಮಂಗಳೂರು ದಕ್ಷಿಣದ ಮಗು ಪ್ರಕೃತಿ ಡಿ. ಬಾ ಶಜನ್ ಎಸ್ ಭಟ್, ಎಲ್ಲ ಬನ್ನಿ ಮಕ್ಕಳೇ. ಪೃಥ್ವಿ MS, ಶ್ರದ್ಧಾ ಎನ್, ಸಹನಾ ಶೆಟ್ಟಿ, ನಿಫ್ತಾ ವಿ ಶೆಟ್ಟಿ, ಧನುಷ್ ಕೋಟೆಗಾರ್ ಕುಂಬ್ಳೆ, ಸಮೀಕ್ಷಾ, ಕೀರ್ತಿ, ಪ್ರಕೃತಿ, ಶಾವ್ಯ ಶ್ರೀ, ರಿಕ್ತಾ ಕಿರಣ್, ಆಯಿಷಾ ನಧ, ಸ್ಪರ್ಶ ಎಂ ಪೂಂಜಾ, ಇಷ್ಟು ಮಕ್ಕಳು ದಯವಿಟ್ಟು ವೇದಿಕೆಗೆ ಬನ್ನಿ. ಎಲ್ಲರಿಗೂ ಕೂಡ ಈ ಒಂದು ನಮ್ಮೂರ ಹೆಮ್ಮೆ ಪ್ರಶಸ್ತಿಯೊಂದು ಗೌರವವನ್ನು ಮಾಡಲಿಕ್ಕಿದ್ದಾರೆ ಅತಿಥಿಗಳು. ಮತ್ತೊಂದು ಮಗು ವಿಶ್ವಮಂಗಳದ ಬಂದಿದೆ, ದಯವಿಟ್ಟು ಅವರ ಮಗು ಕೂಡ ಬರಬೇಕು. ಮಹೇಶ್ BK, ಫಸ್ಟು ಪ್ರಕೃತಿ ವಿಶ್ವಮಂಗಳ ಸರ್ ಇದು ವಿಶ್ವಮಂಗಳ. ಬನ್ನಿ, ಎಲ್ಲರೂ ಬನ್ನಿ, ಒಬ್ಬೊಬ್ಬರೇ ಬನ್ನಿ ಆಯಿತಾ? ಎಲ್ಲರಿಗೂ ಒಟ್ಟು ಬಿಟ್ಟು ಒಟ್ಟಿಗೆ ನಿಂತು ಒಂದು ಫೋಟೋ ತೆಗೆಯುವ ಸರ್. ಬನ್ನಿ, ಬಾ. ಶಜನ್ ಎಸ್ ಭಟ್ ಇದೆಯಾ? ಬಂದಿಲ್ಲ, ಸರಿ. ಪ್ರಕೃತಿ ಡಿ ಬಂದಲು. ಪೃಥ್ವಿ MS, ಪೃಥ್ವಿ ವಿಶ್ವಮ ಬಂದಲು. ಶ್ರದ್ಧಾ ಎನ್, ಬಾ. ಸಹನಾ ಶೆಟ್ಟಿ, ಬಮ್ಮ ಈಚಿಂದ ಹೋಗಿ. ಶ್ರದ್ಧಾ, ಸಹನಾ ಶೆಟ್ಟಿ, ಸಹನ ಬಂದಲ್ಲ. ನೆಕ್ಸ್ಟ್ ನಿಫ್ತಾ ವಿ ಶೆಟ್ಟಿ, ಬಮ್ಮ. ಅಲ್ಲಿ ನಿಂತ್ಕೊಳ್ಳಿ, ಒಂದು ಫೋಟೋ ತೆಗಿಲಿಕ್ಕೆ ಉಂಟು, ಅಲ್ಲಿ ನಿಂತ್ಕೊಳ್ಳಿ. ಆಚೆ ಈಚೆ ಬೇಡವಾ? ಶಾಲೆ ವಹಿಸಬೇಡ ಅಲ್ಲ? ಸರಿ. ಧನುಷ್ ಕೋಟೆಗಾರ್. ನೆಕ್ಸ್ಟ್ ಹೀರಾ ಹೆಣ್ಮಕ್ಕಳ ಪ್ರೌಢಶಾಲೆ ರೆಡಿ. ಧನುಷ್ ಕೋಟೆಗಾರ್ ಬಾಪ. ಸಮೀಕ್ಷಾ, ಎಸ್ ಇಲ್ಲಿ ಬಮ್ಮ, ಇಲ್ಲಿ ಬಾ. ಸ್ಥಳ ಇಲ್ವಾ? ಸಮೀಕ್ಷಾ ಬಂದ್ಯಾ? ಕೀರ್ತಿ ರೆಡಿ. ಕೀರ್ತಿ, ಪ್ರತೀಕ್ಷಾ, ಹೀರ ಹೆಣ್ಮಕ್ಳ ಪ್ರೌಢಶಾಲೆ ಹೇಳುದಿಲ್ವಾ? ಈ ಮೈಕ್ ಆನ್ ಇಲ್ವಾ? ಅಣ್ಣ ಪ್ರತೀಕ್ಷಾ, ನೆಕ್ಸ್ಟ್ ಶಾವ್ಯ, ನೆಕ್ಸ್ಟ್ ರಿಕ್ತಾ ಕಿರಣ್, ಇಲ್ಲಿ ಬನ್ನಿ, ಇಲ್ಲಿ ನಿಂತ್ಕೊಳ್ಳಿ.
ವಿಶ್ವಮಂಗಲದ ಯಾರೋ ಒಂದು ಮಗು ತಡವಾಗಿ ಬಂತಲ್ಲ, ಇದೆಯಾ? ಇದ್ರೆ ಬನ್ನಿ. ಇಲ್ಲಲ್ಲ, ಸರಿ. ನಂತರ ಹೀರಾ ಮಹೇಶ್ ಬರಲಿಲ್ಲ. ಮಹೇಶ್ GK ಮಹೇಶ್ ಸರ್ ಬರಲಿಲ್ಲ ಸರ್. ಆ ಮಗುವಲ್ಲೇ ಕೊಟ್ಟುಬಿಡಿ ಸರ್. ಸರಿ. ನಂತರ ಹೀರಾ ಹೆಣ್ಮಕ್ಕಳ ಪ್ರೌಢಶಾಲೆ, ಬನ್ನಿ ಅಮ್ಮ, ಇಲ್ಲಿಗೆ ಬನ್ನಿ. ಫಸ್ಟ್ ನಾಫಿಯಾ, ಹಲಿಮಾ ನೌಶಿನ ಇದೆಯಮ್ಮ. ನಿಶಾಮ್ ಬಮ್ಮ. ನಿಶಾಮ ಯಾರು? ಹಾಂ, ನೀನು ಬಾ, ತಗೋದನು. ನೆಕ್ಸ್ಟ್ ಹಲಿಮಾ ನೌಶಿನ ಯಾರು? ಇಲ್ಲಿ ಬಮ್ಮ, ಇಲ್ಲಿ ಬಾ. ನಂತರ ಅಜಾ ಫಾತಿಮಾ GK, ಅದರ ನಂತರ ಬಾ. ಹಾಂ, ಸ್ವಲ್ಪ ಹೆಸರಲ್ಲಿ ಆಚೀಚೆ ಆಗ್ತದೆ ಆಯ್ತಾ? ನೀವೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತವ್ರಲ್ಲ. ಈಗ ಮುಫೀಜಾ, ನೀನು ಬಮ್ಮ. ನಾಫಿಯಾ, ಸರ್ ನಾಫಿಯಾ ಬಮ್. ರಿಫಾನ್ ಅಶ್ವಾ, ಆಯಿಷಾ ಇಫಾ, ಆಯಿಷಾ ಜಹೀಮಾ, ಬನ್ನಿ. ಯಾರು? ರುಬೀನಾ ರಮ್ಲತ್. ಹಾಂ, ಇಲ್ಲಿ ಬನ್ನಿ. ಯಾರೆಲ್ಲ ಇದ್ದೀರಿ? ರುಬೀನಾ ಇದ್ದಿಲ್ಯಾ? ರುಬೀನಾನಾ? ಹಾಂ, ಸರಿ. ನೆಕ್ಸ್ಟ್ ತನಿಷಾ ಎಸ್ ಅಮೀನ್ ಇದ್ದಾಳ? ಇಲ್ಲಿ ಬಮ್ಮ. ಮಕ್ಕಳನ್ನ ಚಪ್ಪಾಳೆಯ ಮೂಲಕ ಹುರಿದುಂಬಿಸಿ ಬಾಲ ಅವರು ಉತ್ತಮವಾದ ಸಾಧನೆಯನ್ನು ಮಾಡಿಕೊಂಡು ಪ್ರಶಸ್ತಿಯನ್ನು ಪಡೆಯುತ್ತಾ ಇದ್ದಾರೆ. ದಯವಿಟ್ಟು ಚಪ್ಪಾಳೆ ಮೂಲಕ ಅವರು ಅಭಿನಂದಿಸಿ. ಮತ್ತೆ ಕಾರ್ಯಕ್ರಮ ಆಗದೆ ಯಾರೂ ತೆರಳಬೇಡಿ. ಎಲ್ಲರಿಗೂ ಭೂರಿ ಭೋಜನದ ವ್ಯವಸ್ಥೆ ಇದೆ. ಎಲ್ಲರದನ್ನ ಪ್ರೀತಿಯಿಂದ ಸ್ವೀಕರಿಸಿ ಕಾರ್ಯಕ್ರಮದಿಂದ ತೆರಳಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಭೂಮಿಕಾ ಕೊಟ್ರಾ ಸರ್? ಬಮ್ಮ. ನೆಕ್ಸ್ಟ್ ಭೂಮಿಕಾ ಅಲ್ಲ? ಭೂಮಿಕಾ. ಹಾಂ, ಅದರ ನಂತರ ಸೈಂಟ್ ಸಬಾಸ್ಟಿನ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪೆರ್ಮಣೂರಲ್ಲ? ನೆಕ್ಸ್ಟ್ ಸೈಂಟ್ ಸಬಾಸ್ಟಿನ್. ಹಾಂ ಮಕ್ಕಳೇ, ಸೈಂಟ್ ಸಬಾಸ್ಟಿನ್ ಆಂಗ್ಲ ಮಾಧ್ಯಮ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಬನ್ನಿ ಇಲ್ಲಿ. ತೊಕ್ಕೊಟ್ಟು ಪೆರ್ಮಣೂರಿನ ಮಕ್ಕಳು ಇಲ್ಲಿ ನಿಂತ್ಕೊಳ್ಳಿ. ಹೇರಿಟ ಬರಲಿಲ್ವಾ? ಜಾಬಿರ್ ಅಲಿ ಬಂದಿದ್ಯಾ? ಜಾಬಿರ್ ಅಲ್ಲ? ಸರಿ ಸರ್, ಅವು ಕೊರ್ಲೆ ಸರ್. ಫಾತಿಮಾ ಅನಾ, ಫಾತಿಮಾ ಇಲ್ಲಿ. ಹಾಂ ನಿಲ್ಲಿ ಸರ್. ಧನ್ಯ ನಾಗರಾಜಿ ಬಂದಿದ್ದೆ. ಹಾಂ, ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳನ್ನ ಅಭಿನಂದಿಸೋಣ. ಇದು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 90ಕ್ಕಿಂತಲೂ ಹೆಚ್ಚು ಅಂಕ ಬರ, ಸುಮಾರು 99 ಪಡೆದ ಮಕ್ಕಳು ಕೂಡ ಇದ್ದಾರೆ. ಸಂಜನಾ ಬಾ. ಸಂಜನಾ ಸಂಜನಾ. ಹಾಂ, ಸರಿ ಉಂಟು ಸರಿ ಉಂಟು ಸರಿ ಉಂಟು ಸರಿ ಉಂಟು. ಪೂಜಿತ್ SK, ಪೂಜಿತ್. ನೆಕ್ಸ್ಟ್ ಅಮೃತ, ಹರ್ಷಿನಿ, ಹರ್ಷಿನಿ, ಹರ್ಷಿನಾನ ನೀ ಆಗಿದೆ. ಪೂಜಾ ಸರ್. ಮೌನ ಇದ್ದಾಳ? ಮೌನವಾಗಿ ನಿಂತಿದೆಯಲ್ಲ. ವಂಶಿತ್ S ಕೋಟ್ಯಾನ್, ಮಕ್ಕಳೇ. ನೆಕ್ಸ್ಟ್ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆಯವರು ಬನ್ನಿ ದಯವಿಟ್ಟು. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಆದಷ್ಟು ಬೇಗ ಬನ್ನಿ ಮಕ್ಕಳೇ. ಹಲೋ ಹಲೋ ಕೋಟೆ ಹಲೋ ಹಲೋ ಹಲೋ. ದಯವಿಟ್ಟು ವಿದ್ಯಾರ್ಥಿಗಳಿಗೆ ಋತಿಕಾ, ಋತಿಕಾ, ಶಿವಾನಿ CL, ದೀಕ್ಷಿತಾ ಫ್ರಮ್ ವಿದ್ಯಾರತ್ನ.
ಅದನ್ನು ಕೊಟ್ಟಿದ್ದೇವೆ. ಹೌದು, ಅದನ್ನು ಸೈಯದ್ ಮದನಿ ಪ್ರೌಢಶಾಲೆ ಕಲ್ಲಾಪು ಆಂಗ್ಲ. ಇದು ಅಲ್ಲಿ ಹೋಗ್ಲಿ, ಅದು ಅಲ್ಲಿ. ಸೈಯದ್ ಮದನಿ ಬನ್ನಿ ಮಕ್ಕಳೇ, ಕಲ್ಲಾಪು ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕಲ್ಲಾಪಿನ ಮಕ್ಕಳು ಬೇಗ ಬನ್ನಿ, ಬೇಗ ಬನ್ನಿ. ಫಾತಿಮಾ ಸಹದಿಯಾ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಕಲ್ಲಾಪ್, ವಿದ್ಯಾರ್ಥಿಗಳು ಬೇಗ ಬರಬೇಕು. ಹುಡುಗರು ಬನ್ನಿ, ಬೇಗ ಬೇಗ ಬೇಗ. ಅದರ ನಂತರ ಹಜರತ್ ಸೈಯದ್ ಮದನಿ ಪ್ರೌಢಶಾಲೆ ಹಳೆಕಲ್ಲದ ಒಂದು ಮಗು ರೆಡಿಯಾಗು. ಅದರ ನಂತರ ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಉಳ್ಳಾಲದವರು ರೆಡಿಯಾಗಿ, ಗೆಟ್ ರೆಡಿ. ಹಾಂ, ಹೆಸರೆಂತ ಕೊಟ್ಟೆ ಅಲ್ಲ ನಿನ್ನ ಹೆಸರೆಂತ? ಆಯಿಷಾ. ಇಲ್ಲ, ಸರಿ ಸರಿ, ಆಯ್ತಾಯ್ತು. ಆಯಿಷಾ ಸುಹೈಮಾ ಬಮ್ಮ, ಹೌದು. ನಂತರ ಫಾತಿಮತ್ ಕಾಶಿಹಾ ಬೇಗಂ, ಗೆಟ್ ರೆಡಿ. ಮುನೈಮ್ ಅಹಮದ್, ನೀನಾ? ಮೆಲ್ಲ ಮೆಲ್ಲ ಮೆಲ್ಲ, ಅರ್ಜೆಂಟ್ ಮಾಡಬೇಡಿ ಅವರು. ಕೆ ಹಾರೆ ಗ್ರೂಪ್ ಫೋಟೋನಾ? ಅದನ್ನೇ. ಹಾಂ ಮಕ್ಕಳೇ, ಮತ್ತೆ ಗ್ರೂಪ್ ಫೋಟೋಗೆ ಮತ್ತೆ ಈಗಲ್ಲ ಕಾರ್ಯಕ್ರಮ ಮುಗ್ದ ಸರ. ಹಾಂ, ಓದಿ ಆಯ್ತು ಸರ್, ರೆಡಿ ಇದ್ದೀರಿ ಸರ್? ಹಾಂ ಬಮ್ಮ. ನಫೀಜಾ ರಿಫಾನಾ ಬಾ. ನಂತರ ಸೈಯದ್ ಹಜರತ್ ಸೈಯದ್ ಮದನಿ ಪ್ರೌಢಶಾಲೆ ಅಲೆಕಲದ ಒಂದು ಮಗು ಆಯಿಷಾ ಮಹರೂಪ ಬಮ್ಮ ಇಲ್ಲಿ. ಸರ್ ಒಂದು ಮಗು ಮಾತ್ರ ಅಲ್ಲಿ. ಸೈಯದ್ ಮದನಿ ಹಳೆಕಲ. ಹಲೋ ಹಲೋ, ಊಟ ಮತ್ತೆ ಎಲ್ಲಿಯಾದರೂ ನಿಮ್ಮ ಹೆಸರಿನಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಮತ್ತೆ ನೀವು ತ್ಯಾಗಂ ಸರನ್ನು ಮೀಟ್ ಆದಾಗ ಸರಿಪಡಿಸಿಕೊಡಲಾಗುವುದು. ಫಾತಿಮಾ ತಸ್ಲಿಮಾ ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಉಳ್ಳಾಲ. ಅಫೀಫಾ ನಿಲ್ಲಿ. ನೆಕ್ಸ್ಟ್ ಖತೀಜಾ ಶರ್ವನಾಥ್, ನಿನ್ನ ಹೆಸರಂತಮ್ಮ? ಖತೀಜಾ ಶರ್ವನಾಥ್. ಅಲಿಮಾ ಅನ್ಫಾ, ನೀನಾ? ಜಲೈಕಾ ನಿಬ್ಬಾ. ನಂತರ ಉಚ್ಚಲಭೋವಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ 2 ಮಕ್ಕಳು ಬಂದಿದ್ದೀರಿ. ಬಂದರು. ಮುಂದಿನ ಸಿದ್ಧತೆಗಾಗಿ ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಂಕೋಲಿಗೆ ಮಕ್ಕಳು ರೆಡಿ ಆಗಿರಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಮುಂದಿನ ಸಿದ್ಧತೆಗಾಗಿ ಭಗವತಿ. ಈಗ ಉಚ್ಚಲಭೋವಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 2 ಮಕ್ಕಳು ನಿಶ್ಮಿತಾ ಎಸ್ ಶೆಟ್ಟಿ, ಸುಹಾನಿ ಎನ್. ತದನಂತರ ಭಗವತಿ. ಅದ ನಂತರ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳದ ಮಕ್ಕಳು ರೆಡಿ ಆಗಿರಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಇದು ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಶ್ರೇಯಾ ಗನ್ವಿ. ಮುಂದಿನ ಸಿದ್ಧತೆ ಈಗಾಗಲೇ ಹೇಳಿದ್ದೇವೆ. ರಾಮಕೃಷ್ಣ ಪ್ರೌಢಶಾಲೆ ಹರೇಕಳದ ಮಕ್ಕಳು ಬನ್ನಿ ಬೇಗ. ಅದರ ನಂತರದ ಸಿದ್ಧತೆಗಾಗಿ ಸರ್ಕಾರಿ ಪ್ರೌಢಶಾಲೆ ಕುಂಪಾಲ ಮತ್ತು ಆನಂದಾಶ್ರಮ, ಸನ್ ಸಬಾಷನ್ ಪ್ರೌಢಶಾಲೆ ಕನ್ನಡ ಮಾಧ್ಯಮ ಉಳ್ಳಾಲ ಮತ್ತು HH ಇಂಟರ್ನ್ಯಾಷನಲ್ 4 ಮಕ್ಕಳು, ಒಬ್ಬೊಬ್ಬರು ಮಕ್ಕಳು. ರಾಮಕೃಷ್ಣ ಪ್ರೌಢಶಾಲೆ ಹರೇಕಳದ ಶಿಯಾ. ಶಿಯಾ 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 ಬರಲಿ ಫಸ್ಟ್. ಬಂದಿಲ್ಲ? ಶಿಯಾ. ಹೌದು ಹೌದು ಸರ್, ಹರೇಕಳ. ತದನಂತರ ದೀಕ್ಷಿತ್. ತದನಂತರ ನವನೀತ್. ಕೌಶಿಕ್ ಆಯ್ತು, ಅದು ನವನೀತ್ ಸರ್. ನಿಶಾನ್, ಕೀರ್ತಿರಾಜ್. ಮಾರ್ಕಲ್ಲಿ ಆಚೀಚೆ ಆಗಿದೆ, ಡೋಂಟ್ ವರಿ. ಮುಂದಿನ ಸಿದ್ಧತೆಗಾಗಿ ಈಗಾಗಲೇ ತಿಳಿಯಪಡಿಸಿದಂತೆ ಸರ್ಕಾರಿ ಪ್ರೌಢಶಾಲೆ ಕುಂಪಲದ RV ಧನ್ಯ ಬಮ್ಮ. ದಿಯಾ ಒಬ್ಬಳು ಮತ್ತೆ ಕೊಡ್ತೇವೆ ಆಯ್ತಾ ಸರ್? ಅಯ್ಯೋ, ಖಾಲಿ ಸರ್ಟಿಫಿಕೇಟ್ ಅವಳು.
ಸರ್ ಕೊಡಿ ಸರ್, ಅದು ಹೆಸರು ಬರೀಬೇಕು. ಹಾಂ, ಧನ್ಯ ಬಂದ್ಯಮ್ಮ. ಸರ್ಕಾರಿ ಪ್ರೌಢಶಾಲೆ ಕುಂಪಲ ಇದರ 90 ಅಬೌವ್ ಪಡೆದಂಥ ಮಕ್ಕಳು ಆರ್ ವಿ ಧನ್ಯ ಸರ್ಟಿಫಿಕೇಟ್ ಕೊಡ್ತೀರಲ್ಲ. ನಂತರ ನಿರೀಕ್ಷಾ ನಿರೀಕ್ಷಾ ಬರಲಿಲ್ಲ. ಸಂತ ಸಭಾಷಣೆ ಪ್ರೌಢಶಾಲೆ ಉಳ್ಳಾಲ ಬರಲಿಲ್ಲ ಸರ್. ಐಶ್ವರ್ಯ ಆನಂದಾಶ್ರಮ ಪ್ರೌಢಶಾಲೆ ಕೋಟೆಕಾರ್, ಎಲ್ಲರೂ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು. ಐಶ್ವರ್ಯ. ತದನಂತರ ರಿದಾ ಫಾತಿಮಾ HH ಇಂಟರ್ನ್ಯಾಷನಲ್ ಶಾಲೆ ಕುತ್ತಾರ್. ರಿದಾ ಫಾತಿಮಾ. ನಿರೀಕ್ಷಾ ಇದ್ದಾಳೆ ಬಾ. ನಿರೀಕ್ಷಾ ಸಂತ ಸಭಾಷಣೆ ಪ್ರೌಢಶಾಲೆ ಕನ್ನಡ ಮಾಧ್ಯಮ ಪ್ರೌಢಶಾಲೆ. ಹೋಗು. ಅದೇ ಅದು ಮತ್ತೆ ಹಾಂ, ಇರಲಿ. ಈಗ ನಿತ್ಯಾಧಾರ ಬರಲಿ. ಓಕೆ ಸರಿ. ಈಗ ಮಕ್ಕಳೇ ನಿತ್ಯಾಧಾರ ಮಕ್ಕಳು ಬನ್ನಿ ಬೇಗ. ನಿತ್ಯಾಧಾರ ಆಂಗ್ಲ ಮಾಧ್ಯಮ ಶಾಲೆ ಪೆರ್ಮನೂರು ಬಂದರು. ರೆಡಿ. ಓಕೆ. ಸುಜಾತ ಮೇಡಮ್. ಹಾಂ, ಫಸ್ಟು ವೈಶಾಖ್ ಎಲ್ಲಿದೆಯಪ್ಪ? ಹಾಂ, ವೈಶಾಖ್. ಮನ್ವಿತ್. ತದನಂತರ ಚಿರಾಗ್ ಜಿ, ನಿತ್ಯಾಧಾರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪೆರ್ಮನೂರು. ಚಿರಾಗ್. ತದನಂತರದ ಸಿದ್ಧತೆಗಾಗಿ ಸಂತ ಜೋಸೆಫ್ ಜಾಯ್ಲ್ ಅಂಡ್ ಕೊಲ್ಯದ ಮಕ್ಕಳು ರೆಡಿ ಆಗಿರಬೇಕು. ಸಂತ ಜೋಸೆಫರ ಜಾಯ್ಲ್ ಅಂಡ್ ಕೊಲ್ಯ. ಚಿರಾಗ್ ಚಿರಾಗ್ ಯಾರು ಬರಲಿಲ್ವಾ? ಚಿರಾಗ್ ಬರಲಿಲ್ಲ. ಮಮತಾ ನೀ ಯಾರಮ್ಮ? ರಿಮ್ಮಿ ಟಿ. ಮೇಘಗಟ್ಟಿ. ಮೇಘ. ಧನ್ಯಶ್ರೀ. ಸಮೃದ್ಧ್ ಫ್ರಮ್ ನಿತ್ಯಾಧಾರ. ಈ ಮಕ್ಕಳಿಗೆ ಜೋರ ಚಪ್ಪಾಳೆ ತಟ್ಟಬೇಕು. ನಿತ್ಯಾಧಾರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪೆರ್ಮನೂರು. ಆಯಿತು. ತದನಂತರ ಸಂತ ಜೋಸೆಫ್ರ ಜಾಯ್ಲ್ ಅಂಡ್ ಪ್ರೌಢಶಾಲೆ ಕೊಲ್ಯದ ಮಕ್ಕಳು ರೆಡಿ ಇದ್ದೀರಿ ಅಂತ ಭಾವಿಸ್ತೇವೆ. ಇದು ಬೇಡ ಆಯ್ತಾ, ಇದನ್ನ ಅಲ್ಲಿಗೊಂಡಾಗ. ಅದರ ನಂತರ ಯಾರಲ್ಲ ಎನಪಯ್ಯದ ಮಕ್ಕಳು ರೆಡಿ ಆಗಿರಿ. ಹಾಂ, ಈಗ ಸಂತ ಜೋಸೆಫ್ರ ಪ್ರೌಢಶಾಲೆ ಅನ್ವಿಕಾ. ಹಾಂ, ಸರ್ಟಿಫಿಕೇಟ್ ಬರಲ್ಲ ಅಲ್ಲಿ ಪಡ. ನೆಕ್ಸ್ಟ್ ಎನಪಯ್ಯ ರೆಡಿ ಆಗಿರಿ. ಕಾವ್ಯ ಸಂತ ಜೋಸೆಫ್ ಜಾಯ್ಲ್ ಪ್ರೌಢಶಾಲೆ ಕೊಲ್ಯ. ವಿ ಚಂದನಾದಿತ್ಯನ್. ನಿಧಿ. ಜೆ ಕೃತಿ. ಪುದರಿಂಚಿನ ಮೇಘನಾ ಏರು ಬರ್ತೀನಿ ಮಾರ ಇಂಚಲ. ಹಾಂ, ಮೇಘನಾ ಬಮ್ಮ. ಎನಪಯ್ಯ ಪ್ರೌಢಶಾಲೆ ಮೇಘನಾ ಬಾ. ಮತ್ತೆ ಯಾರು ಬಿಟ್ಟು ಹೋಯ್ತು ಪ್ರೌಢಶಾಲೆಯಲ್ಲಿ ಮಕ್ಕಳೇ? ಯಾರು ಬಿಟ್ಟು ಹೋದ್ರೆ ವೇದಿಕೆ ಹತ್ರ ಬನ್ನಿ. ಹೌದು, ಎನಪಯ್ಯದ ಯಾರು ನೋಡಿ. ಸೆನರಿ ಅಬ್ದುಲ್ ರಹಿಮಾನ್. ಎನಪಯ್ಯ ಪ್ರೌಢಶಾಲೆ ಇದೆಯಾ? ಅಬ್ದುಲ್ ರಹಿಮಾನ್. ಹಾಂ, ನಶ್ವ ವಹೀದ್ ಎನಪಯ್ಯ. ತುಂಬೆ ಇಲ್ಲ, ಬಂದಿಲ್ಲ. ಆಯಿಷಾ ರಿಜಾ ಬಮ್ಮ. ಸಲ್ಮಾ ಮೆಹಸೂಫಾ ನೀನು. ಮರಿಯಂ ಸುಹೈಬಾ. ಅಸ್ಬಾನಾ. ಸರಿ. ನಂತರ ಫಾತಿಮಾ ತೈಬಾ ಇಸ್ಲಾಯಿ ಪದವಿ ಪೂರ್ವ ಕಾಲೇಜು ಉಳ್ಳಾಲ. ಈ ಮಗು ಬರಬೇಕು. ಇಸ್ಲಾಯಿ ಡಿಗ್ರಿ ಮೇಡಮ್. ಹೌದು, ಇಸ್ಲಾಯಿ. ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದೆ, ದಯವಿಟ್ಟು ಯಾರು ಹೋಗಬಾರ್ದು. ಎಲ್ಲರೂ ಊಟ ಮಾಡಿ ತೆರಳಬೇಕು. ಸರಿ ಮೊಹಮ್ಮದ್ ನಿಶಾಮ್. ದಯವಿಟ್ಟು ಯಾರು ಊಟ ಮಾಡದೆ ತೆರಳಬೇಡಿ ದಯವಿಟ್ಟು.
ಈ ಅಭಿನಂದನೆ ಕಾರ್ಯಕ್ರಮ ಆದ ಕೂಡಲೇ ಅಧ್ಯಕ್ಷರ ಒಂದು ಮಾತಿನೊಂದಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಸರ್ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಮೇಡಮ್ ಕಾರ್ಮಲ್ ಬಂದಿದ್ದಾರಂತೆ, ಮತ್ತೆ ಲಾಸ್ಟಿಗೆ ಅವರಿಗೆ ಈಗ ಬೇಡ ಕೊಡಿ. ನೆಕ್ಸ್ಟ್ ಅದಲ್ಲ ಮೊರಾರ್ಜಿ ಎಂ ಬಂದಿದೆಯಮ್ಮ, ಆರಿಫಾ ಜಿ ಎಂ ಬಂದಿದೆಯಾ? ಕೈ ಎತ್ತಿ ಬಂದವರು. ಅಂಬಿಕಾ ಎಸ್ ವೈ, ಫಾತಿಮಾ ಜಕಿಯಾ ಬಂದಳು. ಆರಿಫಾ ಬಂದಿದ್ದಾಳೆ. ಆರಿಫಾ ಸೈನ್ ಹಾಕಿದೆ. ಬನ್ನಿ ಅಷ್ಟೇ. ನೆಕ್ಸ್ಟ್ ಮೊಂಟೆ ಬದ ಒಬ್ಬಳು ಆಯ್ತಾ? ಅವರು ಸರಕಾರಿ ಪದವಿ ಪೂರ್ವ ಕಾಲೇಜು ಕುರ್ನಾಡು. ಸೂರಜ್ ಮೀಜಾಬಾನು ಬಂದಿದೆಯಮ್ಮ? ಫಾತಿಮಾ ನಂತರ ಜಯಲಕ್ಷ್ಮಿ ಕೆ, ಸರ್ ಫಾತಿಮಾ ಸಫೀಕಾ, ದೀಕ್ಷಿತಾ ಬಂದಿಲ್ಲ. ಊಟ ಸ್ಟಾರ್ಟ್ ಮಾಡಿದ್ದೀರಾ? ಅಷ್ಟೇ ಬಂದಿ. ಯಾರು ನಿನ್ನ ಹೆಸರು? ದೀಕ್ಷಿತಾ ದೀಕ್ಷಿತಾ ಆಯಿತು. ನಂತರ ಮೊಂಟೆ ಪದವಿನ ಮಗುವಮ್ಮ ಶೇಖ್ ಮೊಹಮ್ಮದ್ ಮುಸ್ವೀರ್. ಶೇಖ್ ಮೊಹಮ್ಮದ್ ಮುಸ್ವೀರ್, ಮೊಂಟೆ ಪದವು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೊಂಟೆ ಪದವಿ ಇಲ್ಲಿಯ ವಿದ್ಯಾರ್ಥಿ ಶೇಖ್ ಮೊಹಮ್ಮದ್ ಮುಸ್ವೀರ್. ಸೈನ್ ಹಾಕಿದ್ಯಪ್ಪ? ಕೈ ಎತ್ತು ನೀನೆಯಾ? ಕೈ ಎತ್ತು ಮಾರೆ. ಇನ್ನೊಂದು 15 ಅಷ್ಟೇ. ನಂತರ ಪರಿಜ್ಞಾನದ ಮಕ್ಕಳು ಬನ್ನಿ. ಪರಿಜ್ಞಾನ ಪದವಿ ಪೂರ್ವ ಕಾಲೇಜು ಸೋಮೇಶ್ವರ ಕೋಟೆಕಾರು. ಇಲ್ಲಿಯ ಸುಮಾರು 14 ಮಕ್ಕಳಿದ್ದಾರೆ. ಬಂದವರು 2 ಮಂದಿ, 4 ಮಂದಿ, 5 ಮಂದಿ ಇದ್ದಾರೆ. ಬನ್ನಿ. ಸ್ವಾತಿಯಾ? ಸ್ವಾತಿ ಬಮ್ಮ. ನೆಕ್ಸ್ಟ್ ಬಂದವರು ಕರಿತೇನೆ. ಸ್ವಾತಿ, ಸುಷ್ಮಿತಾ ಬಾ. ಸುಷ್ಮಿತಾ ಆಯಿತು. ನಂತರ ಪ್ರತೀಕ್ಷಾ ಇಲ್ಲಿ. ಪ್ರತೀಕ್ಷಾ ಆಯ್ತಾ? ಪ್ರತೀಕ್ಷಾ ಆಯ್ತಾಯ್ತು. ಬಂದ್ಕೊಳ್ಳಿ. ಮುರಾರಿ ಇದೆಯಾ? ಕೊಡಿ. ಶ್ರೇಯಾ ಕಿರಣ ಬಮ್ಮ. ನಂತರ ಕಿರಣ ಆಯ್ತು. ಸರ್ಟಿಫಿಕೇಟ್ ಅಂತ ಕಿರಣ ಇಲ್ಲ ಉಂಟಾ? ಅದ್ರಲ್ಲಿ ಇಲ್ಲಲ್ಲ ಕಿರಣ ಇಲ್ಲಲ್ಲ. ಸರ್ ಮೊಮೆಂಟ್ ಕೊಡಿ, ಸರ್ಟಿಫಿಕೇಟ್ ಕೊಡುವ. ಒಂದು ಕೊಡು. ನೀನು ಯಾರು? ಅಲ್ಲಲ್ಲ, ಕಿರಣ ಬರಲಿ ಮತ್ತೆ. ಇಲ್ಲಿ ಕೊಡ್ತಾರೆ ಇಲ್ಲಿ ಬನ್ನಿ. ನೆಕ್ಸ್ಟ್ ಯಾರು? ಪರಿಜ್ಞಾನದ ಮಗು. ಇಲ್ಲಿ ಬಾಮ್ಮ ಪುಟ್ಟಿ, ಇಲ್ಲಿ ಬಾ. ಅಲ್ಲಿ ನಿಂತುಕೋ. ಸರ್ ಅವಳದೊಂದು ನೋಡಿ ಕೊಡಿ ಸರ್ಟಿಫಿಕೇಟ್. ಯಾವ ಶಾಲೆ? ಸಿಂಚನ ಬಾಮ್ಮ. ಅವಳು ಯಾವ ಶಾಲೆ? ಸರಿ ಕೊಡಿ ಈಗಲೇ ಕೊಟ್ಬಿಡು. ಅಲ್ಲ ಒಮ್ಮೆ ಖಾಲಿ ಸರ್ಟಿಫಿಕೇಟ್ ಉಂಟು, ಕೊಡಿ. ಬರೆದ್ರೆ ಆಯ್ತು. ಸೆಬಿಯಾ ಮೊಂಟೆ ಪದವು ಮುಡಿಪು. ಮುಡಿಪು ಬಾಳೆಪುಣಿ. ಜೋರ ಚಪ್ಪಾಳೆ ತಟ್ಟಿ. ಆಯಿತು. ದೀಕ್ಷಾ ಪ್ರಭು ಉಂಟಾ ಸರ್? ಶಾಲೆ ಯಾವುದು? ಕನಚೂರು ಮಕ್ಕಳು ಬನ್ನಿ ಅಮ್ಮ. ಕನಚೂರು ಬನ್ನಿ, ಬೇಗ ಬನ್ನಿ. ಕನಚೂರು ಎಲ್ಲ ಮಕ್ಕಳು ಬಂದಿದ್ದಾರೆ. ನಬೀಶಾ, ಮುನೀಮಾ, ರಜಾಕ್ ಅವರಿಗೆ ಸ್ವಾಗತ. ಸರ್ ಒಂದು ನಿಮಿಷ.
ನಿಲಂ ಎಂತ ಇತ್ಯಾರ ಮಾರ ಇವರು ಎಂತ ಇಟ್ಟದು ಮಾರ ನಿಮ್ಮಲ್ಲಿ ಕೊಡಲಿಲ್ಲ ಸರ್ ಹಾಂ ಅದೇ ವಿಷಯ ಸಿಲ್ಲ ಈಚೆ ಬಮ್ಮ ಆಯಿಷಾ ಯಾರು ಆಯಿಷಾ ಇಲ್ಲಿ ನಿಂತ್ಕೋ ಆಯಿಷಾ ಬಮ್ಮ ಅವಕೊಲ್ಲ ಸರ್ ಆಯಿಷಾ ತಸ್ರೀಫಾ ಇದೆಯಮ್ಮ ತಸ್ರೀಫಾ ಬಾ ತಸ್ರೀಫಾ ನಿಂತು ಆಯಿಷಾ ಜುಮೈನಾ ಬಾ ಮಾರ್ಕಲ್ಲಿ ಸ್ವಲ್ಪ ಆಚೆಚೆ ಉಂಟು ಡೋಂಟ್ ವರಿ ನೆಬಿಷಾ ಮುನೀಮಾ ಹಾಂ ಫಸ್ಟ್ ನಿನ್ನ ಹೆಸರು ಕರೆದದ್ದು ಸರ್ ಇದು ಉಂಟು ಸರ್ ನೆಬಿಷಾ ಇವಳ ಮಸ್ಖಾ ಫಜೀಲಾ ರಸೀನಾ ರಸ್ರೀನ್ ರಸೀನಾ ಬಮ್ಮ ನಶ್ರೀನಾ ಬಾ ಚಪ್ಪಾಳೆ ತಟ್ಟುಕೊಳ್ಳಿ ಒಮ್ಮೆ ಈ ಮಕ್ಕಳಿಗೆ ಬೇಸರ ಆಗಬಾರ್ದು ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು ಇದು ನಮ್ಮೂರ ಹೆಮ್ಮೆ ಪುರಸ್ಕಾರ ಮಕ್ಕಳಿಗೆ ಅಲ್ಲಿ ಫೋಟೋಕ್ಕೆ ಮುಖ ತೋರಿಸಿ ಮಕ್ಕಳೇ ಹಾಂ ನಸ್ರೀನಾ ನಿಲ್ಲಮ್ಮ ಸರ್ ಫಾತಿಮಾ ಸಮರೀನ್ ಬಂದಿಲ್ಲ ಅಕಿಮತ್ ನಿಶಾ ನೆಕ್ಸ್ಟ್ ಎನಪೋಯದವರು ರೆಡಿಯಾಗಿ ಎನಪೋಯ ಪದವಿ ಪೂರ್ವ ಕಾಲೇಜಿನವರು ರೆಡಿಯಾಗಿ ಮಕ್ಕಳೇ ಎನಪೋಯ ಇಲ್ಲಿ ಬನ್ನಿ ಹಿರಾಯ್ತು ಯಾರು ಹಾಂ ಖತಿಜತುಲ್ ಸನಾ ನಫೀಸತುಲ್ ಮಿಸ್ರಿಯಾ ಸರಿ ನೆಕ್ಸ್ಟ್ ಎನಪೋಯ ಬನ್ನಿ ಮಕ್ಕಳು ಎನಪೋಯದವರು ಎನಪೋಯದಲ್ಲಿ ಬಂದವರು ಸಬೀಬಾ ಶಿಫಾ ಅವಳಿಗೆ ಮಾತ್ರ ಕೊಡುವಲ್ಲ ಬಂದವರಿಗೆ ಮಾತ್ರ ಕೊಡುವ ಸಬೀಬಾ ಶಿಫಾ ಸುನೈನಾ ನಾಸ್ ಬಂದಿದ್ದಾಳೆ ನಂತರ ರಾಯಿದಾ ಸಫಿಯಾ ಖಾದರ್ ಓ ಏನಪ್ಪ ಎಕ್ಸ್ಟ್ರಾ ಬರ್ದು ಇಡ್ಲಿಕ್ಕೆ ಹೇಳಿದಲ್ಲ ಇದೆಲ್ಲ ಬರ್ದದ್ದು ಎಲ್ಲಿ ಉಂಟು ಬರ್ದದ್ದು ಖಾಲಿ ಸರ್ಟಿಫಿಕೇಟ್ ಏನಪ್ಪ ಖಾಲಿ ನೆಕ್ಸ್ಟ್ ಏನಪ್ಪ ಆಯಿತು ಯಾರು ಮೊದಲು ಧನ್ಯಶ್ರೀ ಉಂಟು ನೋಡಿ ಮೇಡಮ್ ಏನಪ್ಪ ಆಯಿತು ಗ್ರೀನಿವ್ ಆಯ್ತಾ ಆಯ್ತಾ ಇದು ಸರ್ ಮಸ್ಟ್ ಸೈನ್ಸ್ ಸಬಾಸ್ಟಿನ್ ಸೈನ್ಸ್ ಸರ್ ಸೈನ್ಸ್ ಹಾಂ ಸರಿ ಹಾಂ ಕೊಡಮ್ಮ ಹಾಂ ಸುವರ್ಣ ಹಾಂ ನೋಡಿ ನಿಶಲ್ ಸವಿಯಾ ಡಿಸೋಜ ಸ್ಟೇಟಿಗೆ 9th ರ್ಯಾಂಕ್ ಒಮ್ಮೆ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಕೊಡಿ ರಾಜ್ಯದಲ್ಲಿ 9ನೇ ರ್ಯಾಂಕ್ ಪಡೆದುಕೊಂಡಿದ್ದಾಳೆ ನಿಶಲ್ಗೆ ಮತ್ತೊಮ್ಮೆ ಅಭಿನಂದನೆಗಳು ಅಮೂಲ್ಯ ಪ್ರಿಯಾ ಡಿಸೋಜ ರಾಜ್ಯ ಮಟ್ಟದಲ್ಲಿ 9ನೇ ರ್ಯಾಂಕ್ ಹಾಂ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸೋಣ ಮಕ್ಕಳಿಗೆ ಅಮೂಲ್ಯ ಪ್ರಿಯಾ ಹಾಂ ನಂತರ ಇಬ್ರಾಹಿಂ ನಾಸಿಫ್ ಯಾರ್ದು ಬಿಟ್ಟು ಹೋಗಿದೆ ಮಕ್ಕಳೇ ಎಲ್ಲ ಆಯ್ತಲ್ಲ ಹಾಂ ಬಿಟ್ಟು ಹೋದವ್ರು ಇಲ್ಲಿ ಬನ್ನಿ ಮೇಡಮ್ ಯಾರಿಗೆ ಸಿಗ್ಲಿಲ್ಲ ಮಗು ಉಂಟಾ ಹಾಂ ಕಾರ್ಮೆಲ್ ಅವ್ರು ಬಂದಿದ್ದಾರೆ ಬನ್ನಿ ಲೇಟಾಗಿ ಬಂದವರು ಹಾಂ ಬನ್ನಿ ಮಕ್ಕಳು ಸರ್ ಹೈಸ್ಕೂಲ್ ಅಲ್ಲ ಅವ್ರು ಮಾತ್ರ ಈಗ ಬಂದದ್ದು ಹೌದು ಅಲ್ಲ ಕಾರ್ಮೇಲೆ ಅಲ್ಲಿಂದ ಬಂದಿದ್ದಾರೆ ಅಲ್ಲ ಲೇಟಾಗಿ ಬರುವುದಲ್ಲ 10 ಗಂಟೆ ಅಲ್ಲಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಕಾರ್ಯಕ್ರಮ ಹಾಳಾಗ್ತಾನೆ ಹಾಂ ಬನ್ನಿ ಕಾರ್ಮೇಲೆ ಬನ್ನಿ ಮಕ್ಕಳೇ ಮೇಡಮ್ ಸೈಡಿಗೆ ಬನ್ನಿ ಮೇಡಮ್ ನೀವು ಸೈಡಿಗೆ ಬನ್ನಿ ಮಕ್ಕಳು ಬನ್ನಿ ಜೋಸ್ವಿಟಾ ಡಿಸೋಜ ಯಾರಮ್ಮ ಲಿಸ್ಪಿ ಅನ್ಲಿನ್ ಜೆ ನಜರತ್ ಡಿಯೋನ್ ವಿನ್ನರ್ ಫೈಸ್ ಬಾ ಅಲ್ಲ ಕಾರ್ಮೆಲ್ ಹೈಸ್ಕೂಲ್ ಆಗ್ತಾ ಉಂಟು
ತೇಜಸ್ವಿನಿ ಬರಲಿಲ್ವಾ? ಶ್ರೀಲಕ್ಷ್ಮಿ ಬಾ. ಅಶ್ವಿತಿ, ಆತ್ಮಿಕಾ, ಅಲಿಶಾ ಎನ್ ಡಿಸೋಜಾ, ಭುವಿ GS, ಸರ್ ಹೇಳಿ ಸರ್, ಪ್ರಣಮ್ಯ, ಮನಸ್ಸಿ, ಅನನ್ಯ ಇದೆಯಾರಮ್ಮ? ಅನನ್ಯ ಬರಲಿಲ್ವಾ? ಮತ್ತೆ ಯಾರ್ದು ಬಿಟ್ಟೋಯ್ತು? ಕಾರ್ಮೆಲ್ನವರಿಗೆ ಅಭಿನಂದನೆಗಳು. ಮಕ್ಕಳು ಪಾಪ ಎಲ್ಲರೂ ಮಕ್ಕಳು ಬಂದಿದ್ದಾರೆ, ಅಭಿನಂದನೆಗಳು ಮಕ್ಕಳೇ. ಹಾ ಮಕ್ಕಳೇ, ಒಮ್ಮೆ ಕುಳಿತುಕೊಳ್ಳಿ ಎಲ್ಲರೂ, ಒಂದು ಸಣ್ಣ ಕಾರ್ಯಕ್ರಮ ಇದೆ. ಇನ್ನಿತರ ನಮ್ಮೆಲ್ಲ ಸೋದರಿಗಳಿಗೂ ಆ ಕಾರ್ಯಕ್ರಮ ಹಮ್ಮಿಕೊಂಡಂಥ ಪ್ರತಿಯೊಬ್ಬರಿಗೂ ಕೂಡ ಶುಭಾಶಯ ಸಲ್ಲಿಸಿಕೊಂಡು ಮುಂದಿನ ವರ್ಷ ಇನ್ನಷ್ಟು ಉತ್ತಮವಾಗಿ ಈ ರೀತಿಯ ಕಾರ್ಯ ಹಮ್ಮಿಕೊಳ್ಳಲಿಕ್ಕೆ ನಮ್ಗೆ ಆ ದೇವರು ಶಕ್ತಿ ಕೊಡಲಿ. ಎಲ್ಲ ವಿದ್ಯಾರ್ಥಿಯವರು 10th ಮತ್ತು PUC ಇದ್ದಾರೆ, ನೀವೆಲ್ಲ ಕೂಡ ಪ್ರೇರಣೆ ಆಗಿ ಅಂತೇಳಿ ಶುಭಾಶಯ ಸಲ್ಲಿಸ್ತೇನೆ. ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ನಾವು ಧನ್ಯವಾದಕ್ಕೆ ಬರ್ತಾ ಇದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಅತಿಥಿಗಳು ಬೆಳಗ್ಗೆ ಕೂತವರು ದಯವಿಟ್ಟು ವೇದಿಕೆಯಲ್ಲಿ ಕೂತುಕೊಳ್ಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಈಗಾಗಲೇ ವಿದ್ಯಾರ್ಥಿಗಳು ಹೊರಗೆ ಇರುವವರು ದಯವಿಟ್ಟು ಒಳಗೆ ಬನ್ನಿ. ಕಾರ್ಯಕ್ರಮ ನಡೆಸುವವರು ಸ್ವಲ್ಪ ಎದುರು ಬನ್ನಿ. ಕಳೆದ 10 ವರ್ಷಗಳಿಂದ 2010ನೇ ಇಸವಿಯಿಂದ ಇಲ್ಲಿಯವರೆಗೆ UT ಫರೀದ್ ಫೌಂಡೇಶನ್ ವತಿಯಿಂದ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ. ಅದು ನಮ್ಮ ನೆಚ್ಚಿನ ಶಾಸಕರಾದಂಥ ಸನ್ಮಾನ್ಯ ಶ್ರೀ UT ಖಾದರ್ ಅವರ ಶೈಕ್ಷಣಿಕ ಅಭಿಮಾನದ ನಿಮಿತ್ತ ಇದನ್ನು ಮಾಡ್ತಾ ಇದ್ದೇವೆ. ಇವತ್ತು ಉಳ್ಳಾಳ ವಲಯದ ಮಂಗಳೂರು ದಕ್ಷಿಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಲಯದಲ್ಲಿ ಬರುವಂಥ ಎಲ್ಲ ಶಿಕ್ಷಕರ ಸಂಘ, ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಹಾಗೆ ಪ್ರೌಢಶಾಲಾ ಶಿಕ್ಷಕರ ಸಂಘ, ದೈಹಿಕ ಶಿಕ್ಷಕರ ಸಂಘ, ಈ ಎಲ್ಲ ಸಂಘದ ವತಿಯಿಂದ ಶಿಕ್ಷಕರ ಮೇಲಿನ ಅಭಿಮಾನದಿಂದ ಶಿಕ್ಷಕರ ಪರವಾಗಿ ಅವರಿಗೆ ನಮ್ಮ ಒಂದು ನೆನಪಿನ ಕಾಣಿಕೆಯನ್ನು ಮಾತ್ರ ನಾವು ಕೊಡ್ತಾ ಇದ್ದೇವೆ. ನೆನಪಿನ ಒಂದು ಕಾಣಿಕೆಯನ್ನು ನಿಮ್ಮ ಫೋಟೋ ಹಾಕಿಕೊಂಡು ಒಂದು ಮೆಮೊಂಟೋವನ್ನು ಕೊಡುವಂಥ ಕಾರ್ಯಕ್ರಮ ಶಿಕ್ಷಕರ ಪರವಾಗಿ ಮಾತ್ರ ಸನ್ಮಾನ್ಯ ಶ್ರೀ UT ಖಾದರ್ ಅವರು ಎಲ್ಲ ಶಿಕ್ಷಕರ ಸಂಘಟನೆ ಪರವಾಗಿ ಅದನ್ನು ಸ್ವೀಕರಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಶಿಕ್ಷಕರ ಪರವಾಗಿ ಸ್ವೀಕರಿಸಿದ ಮಾನ್ಯ ಶಾಸಕರಿಗೆ, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲರಿಗೂ ನಾವು UT ಫರೀದ್ ಫೌಂಡೇಶನ್ ವತಿಯಿಂದ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ.